नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय हो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम राम राಮ हरे हरे। ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಈ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತು ಕೃಷ್ಣ ದಂಡೋತ್ ಪ್ರಣಾಮ. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ ಇದನ್ನು ಹೇಳೋಣ. ಕೃಷ್ಣ ಕೃಷ್ಣ. ಹೇಳಿ ಮಾತಾಜಿ. ಎಲ್ಲರಿಗೂ ಕೃಷ್ಣ ಕೃಷ್ಣ. ಮಾತಾಜಿ ನೀವು ಹೇಳಿ ಮಾತಾಜಿ, ನಿಮ್ ಧ್ವನಿ ತುಂಬಾ ಗಡಸ ಚೆನ್ನಾಗಿದೆ. ಗಡಸ ಅದೇ ಜೋರಾಗಿ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳಿದ್ದು. ಕಂಚಿನ ಕಂಠ. ಹೇಳೋಣ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಮಾತಾಜಿ ಯಾವುದು ಅಧ್ಯಾಯ? ನೆಕ್ಸ್ಟ್ 8 ವಿಶ್ವರೂಪ ದರ್ಶನ. ಓ, ಅದಕ್ಕೆ ಅವ್ರು ಇಲ್ಲವಾ? ನಿನ್ನೆ ಪ್ರಭಾವತಿ ತನಕ ಓದ್ಸಿದೀನಿ ಮಾತಾಜಿ. ಮುಂದಕ್ಕೆ ಮೇಲಿಂದವಾ? ಮೇಲಿಂದ ಕರ್ಕೊಂಡು ಬಂದಿದ್ದೀನಿ. ಪ್ರಭಾವತಿ ತನಕ ಆಗಿದೆ. ಮತಜಿ ನಿನ್ನೆ ನಾನು ಓದಿಲ್ಲ ಅನ್ಸುತ್ತಲ್ವಾ ಮತಜಿ? ಗಲಾಟೆ ಆಮೇಲೆ ಪ್ರಭಾವತಿ ನೆಕ್ಸ್ಟ್ ಮಾಡಿ. ನಾನು ಓದಿಲ್ಲ ಮತಜಿ. ಹರೇ ಕೃಷ್ಣ. ನಾನು ಓದಿಲ್ಲ ಮತಜಿ. ಹರೇ ಕೃಷ್ಣ. ಇವತ್ ಬರುತ್ತೆ ಬಾಕಿ. ಮೊನ್ನೆ ಓದೋರಿಗೆ ನೆನ್ನೆ ಕೊಟ್ಟಿಲ್ಲ. ಹರೇ ಕೃಷ್ಣ ಅಂತ ಪ್ರಭಾವತಿ. ಪದ್ಮ ಮಾತಾಜಿ ಆಗಿದಾ? ನಿನ್ನೆ ಓದಿದ್ದೇನೆ, ಓದ್ಲಾ? ಓದಿದಾರೆ ಮತ್ತೆ ಅವ್ರು ಓದಿದಾರೆ. ಓಕೆ. ಕಾಂತಮಣಿ ಕೊಟ್ಬಿಡಿ, ಅವ್ರು ನೆನ್ನೆ ಓದ್ಲಿಲ್ಲ, ನಾಳೆ ಓದ್ತೀನಿ. ಓಕೆ. ಪದ್ಮ, ಕಾಂತಮಣಿ, ಮತ್ತೆ ಲಲಿತಾ, ಲಕ್ಷ್ಮೀ ಬೀವಿ, ಪ್ರವೀಣಾ ಮಾತಾಜಿ ಓದಿ. ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ. ವಿಶ್ವರೂಪ ದರ್ಶನ.
ಈ ಘಟನೆಯ ನಂತರ ವಸುದೇವನು ಜ್ಯೋತಿಷಾಸ್ತ್ರದ ಪ್ರಕಾರ ಕೃಷ್ಣನ ಭವಿಷ್ಯವನ್ನು ಗುಣಿಸಿ ನೋಡಲು ನಂದಮಹಾರಾಜನ ಮನೆಗೆ ಹೋಗಿ ಬರುವಂತೆ ತನ್ನ ಪುರೋಹಿತ ಗರ್ಗಮುನಿಯನ್ನು ಕೇಳಿಕೊಂಡ. ಗರ್ಗಮುನಿಯು ವಿರಕ್ತನಾಗಿ ದೀರ್ಘಕಾಲ ತಪಸ್ಸು ಮಾಡಿದ್ದವರು, ಸಂತ ಸದೃಶರಾದವರು. ಅವರನ್ನು ಯದುಕುಲದ ಪುರೋಹಿತರನ್ನಾಗಿ ನೇಮಿಸಿತ್ತು. ಗರ್ಗಮುನಿಯು ನಂದಮಹಾರಾಜನ ಮನೆಗೆ ಬಂದಾಗ ನಂದ ಮಹಾರಾಜನಿಗೆ ಬಹು ಸಂತೋಷವಾಯಿತು. ಅವರಿಗೆ ಕೈ ಮುಗಿದು ಬರಮಾಡಿಕೊಂಡು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ದೇವರನ್ನು ಅಥವಾ ದೇವೋತ್ತಮ ಪರಮಪುರುಷನನ್ನು ಅರ್ಚಿಸುವವನ ಭಾವದಿಂದ ಅವನು ಗರ್ಗಮುನಿಯನ್ನು ಸ್ವಾಗತಿಸಿದನು. ಕುಳಿತುಕೊಳ್ಳಲು ಒಳ್ಳೆಯ ಪೀಠವನ್ನು ಕೊಟ್ಟು ಅವನು ಕುಳಿತ ನಂತರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ. ಬಹು ಸೌಜನ್ಯದಿಂದ ಅವರಿಗೆ ಪ್ರೀತಿಯ ವಿಪ್ರರೇ, ತಾವು ಗೃಹಸ್ಥನ ಮನೆಗೆ ಬರುವುದು ದೀಪದಂತೆ. ನಾವು ಸದಾ ಗೃಹ ಕೃತ್ಯಗಳಲ್ಲಿ ಮಗ್ನರಾಗಿ ನಮ್ಮ ನಿಜವಾದ ಕರ್ತವ್ಯವಾದ ಆತ್ಮ ಸಾಕ್ಷಾತ್ಕಾರವನ್ನು ಮರೆತು ಬಿಡುತ್ತೇವೆ. ತಾವು ನಮ್ಮ ಮನೆಗೆ ಬರುವುದು ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಅನುಗ್ರಹಿಸಲು. ಗೃಹಸ್ಥರ ಮನೆಗೆ ತಾವು ಬೇರಾವ ಉದ್ದೇಶದಿಂದಲೂ ಬರುವುದಿಲ್ಲ ಎಂದು ಹೇಳಿದನು. ವಾಸ್ತವವಾಗಿ ಸಂತನಂತಹ ಮನುಷ್ಯ ಅಥವಾ ಬ್ರಾಹ್ಮಣನು ರೂಪಾಯಿ ಪೈಸೆಗಳ ವ್ಯವಹಾರದಲ್ಲಿ ಬಿಡುವಿಲ್ಲದೆ ಮಗ್ನನಾಗಿರುವ ಗೃಹಸ್ಥರ ಮನೆಗೆ ಹೋಗಲೇಬಾರದು. ಗೃಹಸ್ಥರೇ ಸಂತರವರಲ್ಲಿಗೆ ಅಥವಾ ಬ್ರಾಹ್ಮಣರಲ್ಲಿಗೆ ಏಕೆ ಹೋಗುವುದಿಲ್ಲ ಎಂದು ಕೇಳಿದರೆ, ಗೃಹಸ್ಥರಿಗೆ ಹೃದಯ ದಾರಿದ್ರ್ಯ ಎನ್ನುವುದೇ ಉತ್ತರ. ಕುಟುಂಬದ ವ್ಯವಹಾರಗಳಲ್ಲಿ ತೊಡಗುವುದೇ ತಮ್ಮ ಮುಖ್ಯ ಕರ್ತವ್ಯ. ಆತ್ಮ ಸಾಕ್ಷಾತ್ಕಾರ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಜ್ಞಾನವನ್ನು ಪಡೆಯುವುದು ಅಷ್ಟು ಮುಖ್ಯವಲ್ಲ ಎಂದು ಗೃಹಸ್ಥರು ಸಾಮಾನ್ಯವಾಗಿ ಭಾವಿಸುತ್ತಾರೆ. ಸಂತರಂತಹವರು ಬ್ರಾಹ್ಮಣರು ಕರುಣೆಯಿಂದ ಮಾತ್ರವೇ ಗೃಹಸ್ಥರ ಮನೆಗಳಿಗೆ ಹೋಗುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ನಂದ ಮಹಾರಾಜನು ಗರ್ಗಮುನಿಯೊಡನೆ ಜ್ಯೋತಿಷಾಸ್ತ್ರದ ಅಸಾಧಾರಣ ವಿದ್ವಾಂಸ ಎನ್ನುವಂತೆ ಮಾತನಾಡಿದನು. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣಗಳಂತಹ ಘಟನೆಗಳನ್ನು ಮೊದಲೇ ಹೇಳಬಲ್ಲ ಜ್ಯೋತಿಷಾಸ್ತ್ರದ ಲೆಕ್ಕಾಚಾರಗಳು ಅಚ್ಚರಿಗೊಳಿಸುವಂತಹವು. ಈ ಶಾಸ್ತ್ರದಿಂದ ಮುಂದೆ ಆಗುವುದನ್ನು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಗರ್ಗಮುನಿಯು ಈ ಶಾಸ್ತ್ರದಲ್ಲಿ ಮಹಾಪರಿಣತರು. ಈ ಶಾಸ್ತ್ರದಿಂದ ಯಾರೇ ಆಗಲಿ ತನ್ನ ಹಿಂದಿನ ಕರ್ಮಗಳನ್ನು ತಿಳಿದುಕೊಳ್ಳಬಲ್ಲ. ಈ ಕರ್ಮಗಳಿಂದ ಮನುಷ್ಯನು ಬದುಕಿನಲ್ಲಿ ಸುಖವನ್ನೋ ದುಃಖವನ್ನೋ ಅನುಭವಿಸುತ್ತಾನೆ. ನಂದ ಮಹಾರಾಜನು ಗರ್ಗಮುನಿಯನ್ನು ವಿಪ್ರೋತ್ತಮ ಎಂದು ಸಂಬೋಧಿಸಿದನು. ಪರಮ ಜ್ಞಾನದಲ್ಲಿ ಪರಿಣತನಾದವನು ವಿಪ್ರೋತ್ತಮ. ಬ್ರಾಹ್ಮಣ ಶ್ರೇಷ್ಠ. ಪರಮ ಪರಿಪೂರ್ಣತೆಯ ತಿಳುವಳಿಕೆ ಇಲ್ಲದವನನ್ನು ಬ್ರಾಹ್ಮಣ ಎಂದು ಕರೆಯಲಾಗದು. ಇಲ್ಲಿ ಸರಿಯಾದ ಪದ ಎಂದರೆ ಬ್ರಹ್ಮವಿದಂ ಎಂದರೆ ಪರಮನನ್ನು ಬಹು ಚೆನ್ನಾಗಿ ತಿಳಿದವನು ಎಂದರ್ಥ. ತಜ್ಞ ಬ್ರಾಹ್ಮಣನು ಕೆಳಗಿನ ಜಾತಿಗಳವರೆಗೆ ಎಂದರೆ ಕ್ಷತ್ರಿಯವರಿಗೆ ಮತ್ತು ವೈಶ್ಯರಿಗೆ ಪರಿಶುದ್ಧತೆಯ ಮಾರ್ಗವನ್ನು ತೋರಿಸಬಲ್ಲ. ಶೂದ್ರರು ಪರಿಶುದ್ಧತೆಯ ಆಚರಣೆಗಳನ್ನು ನಡೆಸುವುದಿಲ್ಲ. ಕ್ಷತ್ರಿಯರಿಗೂ ವೈಶ್ಯರಿಗೂ ಬ್ರಾಹ್ಮಣನು ಗುರು ಎಂದು ಭಾವಿಸುತ್ತಾರೆ. ನಂದ ಮಹಾರಾಜನು ವೈಶ್ಯ. ಅವನು ಗರ್ಗಮುನಿಯನ್ನು ಶ್ರೇಷ್ಠ ಬ್ರಾಹ್ಮಣನೆಂದು ಒಪ್ಪಿಕೊಂಡನು. ಆದುದರಿಂದ ಅವನು ತನ್ನ ಇಬ್ಬರು ಸಾಧು ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರನ್ನು ಪರಿಶುದ್ಧಗೊಳಿಸಬೇಕೆಂದು ಪ್ರಾರ್ಥಿಸಿದನು. ಈ ಇಬ್ಬರು ಹುಡುಗರು ಮಾತ್ರವಲ್ಲದೆ ಜನನದ ನಂತರ ಎಲ್ಲಾ ಮಾನವರು ಗುರುವಾಗಿ ಒಬ್ಬ ಬ್ರಾಹ್ಮಣನನ್ನು ಸ್ವೀಕರಿಸಬೇಕೆಂದು ಅವನು ಒಪ್ಪಿಕೊಂಡನು. ಸಾಕ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಹೇಳ್ತೀರಾ? ಓದ್ಲಾ ಮಾತಾಜಿ? ಎಲ್ಲ ಓದ್ಬಿಟ್ಟು ಒಂದೇಟ್ಲೆ ಹೇಳ, ಪರವಾಗಿಲ್ವಾ? ಓಕೆ. ದೊಡ್ಡದಿದೆ ಇದು, ಬಟ್ ನಾನು ಓದ್ಲಾ ಮಾತಾಜಿ? ಹಂಗಾದ್ರೆ ನೀವು ನಿನ್ನೆ ಓದಿದ್ದೀರಲ್ಲ ಮಾತಾಜಿ? ಪ್ರವೀಣ ಸರಿ. ಮಾತಾಜಿ ಅಂತ ಹೇಳಿದ್ರೆ ಪ್ರವೀಣ ಮಾತಾಜಿ ಓದಿ. ರತ್ನ ಮಾತಾಜಿ ಓದಿ. ಅವರು ಸಿಗ್ನಲ್. ಸಂತೋಷ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ. ಅವನು ಹೀಗೆ ಪ್ರಾರ್ಥಿಸಲು ಗರ್ಗ ಮುನಿಯು ಈ ಹುಡುಗರನ್ನು
ಈ ಹುಡುಗರನ್ನು ಅದರಲ್ಲಿಯೂ ಕೃಷ್ಣನನ್ನು ಪರಿಶುದ್ಧಗೊಳಿಸುವ ವಿದ್ಯುಕ್ತ ವಿದ್ಯುಕ್ತ ಆಚರಣೆಗಳ ಏರ್ಪಾಟಿಗಾಗಿ ವಸುದೇವನು ನನ್ನನ್ನು ಕಳುಹಿಸಿದ್ದಾನೆ. ನಾನು ಅವರ ಕುಟುಂಬದ ಪುರೋಹಿತ. ಪ್ರಾಸಂಗಿಕವಾಗಿ ಹೇಳಬಹುದಾದರೆ ಕೃಷ್ಣನು ದೇವಕಿಯ ಮಗ ಎಂದು ನನಗೆ ತೋರುತ್ತದೆ ಎಂದು ಉತ್ತರ ಕೊಟ್ಟನು. ತನ್ನ ಜ್ಯೋತಿಷಾಸ್ತ್ರ ಲೆಕ್ಕಾಚಾರಗಳಿಂದ ಗರ್ಗ ಮುನಿಗೆ ಕೃಷ್ಣನು ದೇವಕಿಯ ಮಗ, ಆದರೆ ನಂದ ಮಹಾರಾಜನ ರಕ್ಷಣೆಯಲ್ಲಿ ಅವನನ್ನು ಬಿಟ್ಟಿದ್ದರು ಎಂದು ಅರ್ಥವಾಯಿತು. ಇದು ನಂದ ಮಹಾರಾಜನಿಗೆ ತಿಳಿದಿರಲಿಲ್ಲ. ಪರೋಕ್ಷವಾಗಿ ಕೃಷ್ಣ ಮತ್ತು ಬಲರಾಮರು ಇಬ್ಬರೂ ವಸುದೇವನ ಮಕ್ಕಳು ಎಂದು ಗರ್ಗ ಮುನಿಯು ತಿಳಿದರು. ನಂದ ಮಹಾರಾಜನು ಕೃಷ್ಣನನ್ನು ಪರಿಶುದ್ಧಗೊಳಿಸುವ ಸಮಾರಂಭವನ್ನು ನಡೆಸಿದರೆ ಸಹಜವಾಗಿಯೇ ಮಹಾಪಾಪಿಯಾದ ಕಂಸನಿಗೆ ಕೃಷ್ಣನು ದೇವಕಿ ಮತ್ತು ವಸುದೇವರ ಮಗ ಎಂದು ಅರ್ಥವಾಗುತ್ತದೆ ಎಂದು ಅವರು ನಂದನನ್ನು ಎಚ್ಚರಿಸಿದರು. ದೇವಕಿಯು 8ನೇ ಹೆಣ್ಣು ಮಗು ಎಂದೇ ಎಲ್ಲರೂ ಭಾವಿಸಿದ್ದರು. ಜ್ಯೋತಿಷಾಸ್ತ್ರದ ಲೆಕ್ಕಾಚಾರದಂತೆ ದೇವಕಿಗೆ ಹೆಣ್ಣು ಮಗುವಾಗುವಂತೆಯೇ ಇರಲಿಲ್ಲ. ಹೀಗೆ ಹೆಣ್ಣು ಮಗು ಯಶೋದೆಯದು. ಆ ಮಗುವನ್ನು ಕೃಷ್ಣನನ್ನು ಅದಲು ಬದಲು ಮಾಡಲಾಯಿತು ಎಂದು ಗರ್ಗ ಮುನಿಯು ನಂದ ಮಹಾರಾಜನಿಗೆ ತಿಳಿಸಿದ. ಬೇರೆಡೆಯಲ್ಲಿ ಹುಟ್ಟಿ ಬೆಳೆಯುತ್ತಿರುವ ಮಗು ಕಂಸನನ್ನು ಕೊಲ್ಲುವುದೆಂದೇ ಆ ಹೆಣ್ಣು ಮಗು ಅಥವಾ ದುರ್ಗೆ ಕಂಸನಿಗೆ ಹೇಳಿದ್ದಳು. ನಾನು ನಿನ್ನ ಮಗುವಿಗೆ ನಾಮಕರಣ ಮಾಡಿದರೆ ಕಂಸನನ್ನು ಕೊಲ್ಲುವ ಮಗು ಬೇರೆಡೆ ಬೆಳೆಯುತ್ತಿದೆ ಎಂದು ಆ ಹೆಣ್ಣು ಮಗು ಹೇಳಿದ ಸಂಗತಿಯು ದೃಢಪಟ್ಟು ಆ ಗಂಡು ಮಗು ಇದೆ ಎಂದು ಕಂಸನಿಗೆ ತಿಳಿಯುತ್ತದೆ. ಆ ಪಾಪಿ ರಾಕ್ಷಸನು ನಾಮಕರಣದ ನಂತರ ಬಂದು ಮಗುವನ್ನು ಕೊಲ್ಲಲೂಬಹುದು. ಮುಂದೆ ಆಗುವ ಈ ಎಲ್ಲಾ ದುಃಖ ಘಟನೆಗಳಿಗೆ ನಾನು ಹೊಣೆಯಾಗುವುದು ನನಗೆ ಇಷ್ಟವಿಲ್ಲ ಎಂದು ಗರ್ಗ ಮುನಿಯು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಓದಿ ನೆಕ್ಸ್ಟ್ ಯಾರು? ಪ್ರವೀಣ ಮಾತಾಜಿ, ಉಮಾದೇವಿ ಮಾತಾಜಿ. ಮಾತಾಜಿ ನಾನು ಓದ್ತಾ ಇದ್ದೀನಿ. ಓದಿ ನಿಮ್ಮ ಹೆಸರೇ ಕಾಣಲಿಲ್ಲ ಅದಕ್ಕೆ. ಹರೇ ಕೃಷ್ಣ. ಓದಿ. ಗರ್ಗಮುನಿಯ ಮಾತುಗಳನ್ನು ಕೇಳಿ ನಂದ ಮಹಾರಾಜರು, ಇಂತಹ ಅಪಾಯವಿದ್ದರೆ ವೈಭವದ ನಾಮಕರಣದ ಯೋಚನೆ ನಾಮಕರಣ ಯೋಚನೆ ಮಾಡದಿರುವುದೇ ಉತ್ತಮ. ತಾವು ವೈದಿಕ ಮಂತ್ರಗಳನ್ನು ಪಠಿಸಿ ನಾಮಕರಣವನ್ನು ಮಾಡಿದರೆ ಸಾಕು. ತಾವು ದ್ವಿಜರು. ತಾವು ಇಲ್ಲಿರುವುದರ ಅನುಕೂಲವನ್ನು ನಾನು ಪಡೆದುಕೊಳ್ಳುತ್ತಿದ್ದೇನೆ. ಆದುದರಿಂದ ಹೊರಗಿನ ಸಂಭ್ರಮವಿಲ್ಲದೆ ನಾಮಕರಣವನ್ನು ದಯವಿಟ್ಟು ನಡೆಸಿಕೊಡಿ ಎಂದರು. ನಾಮಕರಣ ಉತ್ಸವವನ್ನು ರಹಸ್ಯವಾಗಿಟ್ಟು ಜೊತೆಗೆ ಗರ್ಗಮುನಿಯವರಿಂದ ಆ ವಿಧಿಯನ್ನು ನೆರವೇರಿಸಬೇಕೆಂದು ನಂದ ಮಹಾರಾಜನ ಅಪೇಕ್ಷೆ. ನಂದ ಮಹಾರಾಜನು ಇಷ್ಟು ಅಪೇಕ್ಷೆಯಿಂದ ಗರ್ಗಮುನಿಯನ್ನು ಪ್ರಾರ್ಥಿಸಿದಾಗ ಅವರು ನಂದ ಮಹಾರಾಜನ ಗೋಶಾಲೆಯಲ್ಲಿ ನಾಮಕರಣ ಕಾರ್ಯಕ್ರಮವನ್ನು ಆದಷ್ಟು ರಹಸ್ಯವಾಗಿ ನಡೆಸಿಕೊಟ್ಟರು. ರೋಹಿಣಿಯ ಮಗ ಬಲರಾಮನು ತನ್ನ ಕುಟುಂಬದವರಿಗೆ ಮತ್ತು ನೆಂಟರಿಗೆ ಬಹು ಸಂತೋಷವನ್ನು ಕೊಡುವನೆಂದು ಆದುದರಿಂದ ಅವನಿಗೆ ರಾಮ ಎಂದು ಹೆಸರಿಡುವುದಾಗಿ ನಂದ ಮಹಾರಾಜನಿಗೆ ತಿಳಿಸಿದರು. ಮುಂದೆ ಅವನು ಅಸಾಧಾರಣ ಬಲಶಾಲಿಯಾಗುತ್ತಾನೆ. ಆದುದರಿಂದ ಬಲರಾಮ ಎಂದು ಅವನಿಗೆ ಹೆಸರು ಎಂದರು. ನಿನ್ನ ಕುಟುಂಬವು ಯಾದವ ಕುಟುಂಬವು ಇಷ್ಟು ಆತ್ಮೀಯವಾಗಿದ್ದು ಪರಸ್ಪರ ಆಕರ್ಷಿತರಾಗಿರುವುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರು ಎಂದು ಗರ್ಗಮುನಿಯವರು ಹೇಳಿದರು. ಎಂದರೆ ಗರ್ಗಮುನಿಯು ರೋಹಿಣಿಯ ಮಗನಿಗೆ ಈ 3 ಹೆಸರುಗಳನ್ನು ಕೊಟ್ಟರು: ಬಲರಾಮ, ಸಂಕರ್ಷಣ ಮತ್ತು ಬಲದೇವ. ಆದರೆ ಬಲರಾಮನು ಸಹ ದೇವಕಿಯ ಗರ್ಭದಲ್ಲಿ ಕಾಣಿಸಿಕೊಂಡ ಅನಂತರ ಅವನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯಿತು ಎಂಬ ಸಂಗತಿಯನ್ನು ಬಯಲು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಿದರು. ಬಲರಾಮ ಕೃಷ್ಣರಿಬ್ಬರೂ ದೇವಕಿಯ ಮಕ್ಕಳಾಗಿದ್ದು ಸ್ವಂತ ಅಣ್ಣ ತಮ್ಮಂದಿರಾಗಿದ್ದರು. ಗರ್ಗಮುನಿಯು ನಂದ ಮಹಾರಾಜನಿಗೆ ಹೀಗೆ ತಿಳಿಸಿದರು: ಇನ್ನೊಬ್ಬ ಹುಡುಗನು
ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಮೈ ಬಣ್ಣಗಳನ್ನು ತಳೆದಿದ್ದಾನೆ. ಮೊಟ್ಟ ಮೊದಲು ಅವನು ಬಿಳಿಯ ಬಣ್ಣದವನಾಗಿದ್ದ, ಅನಂತರ ಕೆಂಪು ಬಣ್ಣವನ್ನು ತಳೆದ, ಅನಂತರ ಹಳದಿ, ಈಗ ಕಪ್ಪು ಬಣ್ಣದವನಾಗಿದ್ದಾನೆ. ಅವನು ಮೊದಲು ವಸುದೇವನ ಮಗನಾಗಿದ್ದ, ಆದುದರಿಂದ ಅವನಿಗೆ ಕೃಷ್ಣ ಎಂದು ವಾಸುದೇವ ಎಂದು ಹೆಸರು. ಕೆಲವರು ಅವನನ್ನು ಕೃಷ್ಣ ಎಂದು ಕರೆಯುವರು, ಕೆಲವರು ವಾಸುದೇವ ಎಂದು ಕರೆಯುವರು. ಆದರೆ ಒಂದು ವಿಷಯವನ್ನು ನೀನು ತಿಳಿದಿರಬೇಕು, ಅವನ ವಿವಿಧ ಲೀಲೆಗಳಿಂದ ಈ ಮಗುವಿಗೆ ಅನೇಕಾನೇಕ ಹೆಸರುಗಳುಂಟು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ರತ್ನ ಮಾತಾಜಿ ಓದ್ತೀರಾ? ರತ್ನ ಬಸವರಾಜ್, ಸಿಗ್ನಲ್ ಇದೆಯಾ? ಓದ್ತೀನಿ ಮಾತಾಜಿ. ಓದಿ. ಇದೆ ಮಾತಾಜಿ, ಓದ್ಲಾ ಮಾತಾಜಿ? ಓದಿ ಓದಿ. ಅವನ ಮಗನು ಗೋವರ್ಧನ ಗಿರಿಯನ್ನು ಮೇಲೆತ್ತುವ ಅಸಾಧಾರಣ ಲೀಲೆಯನ್ನು ತೋರಿಸುವನು, ಆದ್ದರಿಂದ ಅವನಿಗೆ ಗಿರಿಧಾರಿ ಎಂದು ಹೆಸರು ಎಂದು ಗರ್ಗಮುನಿಯು ನಂದ ಮಹಾರಾಜ ಸೂಚನೆ ಕೊಟ್ಟರು. ಭೂತ ಭವಿಷ್ಯತ್ತುಗಳೆರಡೂ ಅವರಿಗೆ ತಿಳಿಯುತ್ತಿರುವುದರಿಂದ ಅವರು ಹೀಗೆ ಹೇಳಿದರು, ನನಗೆ ಮುಂದಿನ ಕಾರ್ಯಗಳು ಮತ್ತು ಹೆಸರುಗಳು ಎಲ್ಲ ಮಾತಾಜಿ ಕಟ್ ಆಗ್ತದೆ, ಕೇಳಿಸ್ತಿಲ್ಲ ಮಾತಾಜಿ. ಹೌದು ಮಾತಾಜಿ, ಸಿಗ್ನಲ್ ಇಲ್ಲ. ಹರೇ ಕೃಷ್ಣ. ಬೃಂದಾವನದಲ್ಲಿ ಹರೇ ಕೃಷ್ಣ. ಕೇಳುದಿಲ್ಲ ಮಾತಾಜಿ, ಕಟ್ ಆಗಿ ಕೇಳ್ತದೆ. ಓಕೆ, ಶ್ರುತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಇಲ್ಲವಾ? ಯಾರ್ದಿದೆ ವಾಯ್ಸ್? ಉಮಾದೇವಿ ಮಾತಾಜಿ. ವಿ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ, ಅವನ ಮಗನು ಅಲ್ಲಿಂದ ಅಲ್ವಾ ಮಾತಾಜಿ? ಹೌದೌದು, ಅದು ಸರಿಯಾಗಿ ಕೇಳಲಿಲ್ಲ ಅಲ್ಲ, ಓದಿ. ಅವನ ಮಗನು ಗೋವರ್ಧನ ಗಿರಿಯನ್ನು ಮೇಲೆತ್ತುವ ಅಸಾಧಾರಣ ಲೀಲೆಯನ್ನು ತೋರಿಸುವನು, ಆದ್ದರಿಂದ ಅವನಿಗೆ ಗಿರಿಧಾರಿ ಎಂಬ ಹೆಸರು ಬರುವುದು ಎಂದು ಗರ್ಗಗ ಮುನಿಯು ನಂದ ಮಹಾರಾಜನಿಗೆ ಸೂಚನೆಯನ್ನು ಕೊಟ್ಟರು. ಭೂತ ಭವಿಷ್ಯತ್ಯಗಳೆರಡೂ ಅವರಿಗೆ ತಿಳಿಯುತ್ತಿದ್ದರಿಂದ ಅವರು ಹೀಗೆ ಹೇಳಿದರು, ನನಗೆ ಮಗುವಿನ ಕಾರ್ಯಗಳು ಮತ್ತು ಹೆಸರುಗಳು ಎಲ್ಲಾ ತಿಳಿದಿದೆ, ಆದರೆ ಇತರರಿಗೆ ತಿಳಿದಿಲ್ಲ. ಇವನು ಬೃಂದಾವನದಲ್ಲಿ ತುಂಬಾ ಜನಪ್ರಿಯನಾಗಿ ಎಲ್ಲಾ ಗೋಪಾಲಕರಿಗೂ ಗೋಪಿಯರಿಗೂ ಸಂತೋಷವನ್ನು ಕೊಡುತ್ತಾನೆ. ಅವನು ಇಲ್ಲಿ ಇರುವುದರಿಂದ ನೀನು ವಿರೋಧಿಸುವವರಿದ್ದರೂ ಎಲ್ಲಾ ಬಗೆಯ ಪ್ರಾಪಂಚಿಕ ವಿಪತ್ತುಗಳಿಂದ ಪಾರಾಗುತ್ತೀಯೆ. ಮುಂದುವರಿದು ಗರ್ಗಗ ಮುನಿ ಹೀಗೆ ಹೇಳಿದರು, ನನ್ನ ಪ್ರೀತಿಯ ರಜಾಧಿಪತಿಯೇ, ತನ್ನ ಹಿಂದಿನ ಜನ್ಮಗಳಲ್ಲಿ ಈ ಮಗು ರಾಜಕೀಯ ಪ್ರಬುದ್ಧತೆಯಾದಾಗ ನೀಚರು ಮತ್ತು ಕಳ್ಳರ ಕೈಯಿಂದ ಧರ್ಮಿಷ್ಠರನ್ನು ಕಾಪಾಡಿದ್ದಾನೆ. ನಿನ್ನ ಮಗನು ಎಷ್ಟು ಶಕ್ತಿವಂತನೆಂದರೆ ಅವನ ಭಕ್ತರಾದವರು ಯಾರಿಗೂ ಶತ್ರುಗಳ ಬಾಧೆ ಇರುವುದಿಲ್ಲ. ವಿಷ್ಣುವು ಸದಾ ದೇವತೆಗಳನ್ನು ರಕ್ಷಿಸುವಂತೆ ದೇವೋತ್ತಮ ಪರಮ ಪುರುಷನಾದ ನಾರಾಯಣನು ಸದಾ ನಿನ್ನ ಮಗನ ಭಕ್ತರನ್ನು ರಕ್ಷಿಸುತ್ತಾನೆ. ಶಕ್ತಿ, ಚೆಲುವು, ಸಂಪತ್ತು ಎಲ್ಲದರಲ್ಲಿಯೂ ಈ ಮಗುವು ದೇವೋತ್ತಮ ಪರಮ ಪುರುಷನಾದ ನಾರಾಯಣನಿಗೆ ಸಮವಾಗುವಂತೆ ಬೆಳೆಯುತ್ತಾನೆ. ಆದುದರಿಂದ ಅವನು ಯಾವುದೇ ಕ್ಷೋಭೆ ಇಲ್ಲದೆ ಬೆಳೆಯುವಂತೆ ಬಹು ಎಚ್ಚರದಿಂದ ಅವನನ್ನು ನೋಡಿಕೋ ಎಂದು ನಿನಗೆ ನನ್ನ ಸಲಹೆ. ನಂದ ಮಹಾರಾಜನಿಗೆ ನಾರಾಯಣನಲ್ಲಿ ಗಾಢವಾದ ಭಕ್ತಿ ಆದುದರಿಂದ ನಾರಾಯಣನು ತನಗೆ ಸಮನಾದ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಗರ್ಗಗ ಮುನಿಯು ನಂದ ಮಹಾರಾಜನಿಗೆ ಹೇಳಿದರು. ಒಂದಿಗೆ ಹೀಗೆ ಹೇಳಿದರು, ಹಲವು ರಾಕ್ಷಸರು ನಿನ್ನ ಮಗನಿಗೆ ತೊಂದರೆ ಕೊಡುತ್ತಾರೆ, ಎಚ್ಚರಿಕೆಯಿಂದ ಅವನನ್ನು ರಕ್ಷಿಸು. ಹೀಗೆ ಗರ್ಗಗ ಮುನಿಯು ನಾರಾಯಣನೇ ಅವನ ಮಗನಾಗಿ ಬಂದಿದ್ದಾನೆಂದು ನಂದ ಮಹಾರಾಜನು ಒಪ್ಪುವಂತೆ ಮಾತನಾಡಿದರು. ಹಲವು ರೀತಿಗಳಲ್ಲಿ ಅವರು ಮಗುವಿನ ದಿವ್ಯ ಗುಣಗಳನ್ನು ಬಣ್ಣಿಸಿದರು. ಇದೆಲ್ಲವನ್ನು ತಿಳಿಸಿಕೊಟ್ಟು ಗರ್ಗಗ ಮುನಿಯು ಮನೆಗೆ ಹಿಂದಿರುಗಿದರು. ನಂದ ಮಹಾರಾಜನು ತಾನೇ ಭಾಗ್ಯಶಾಲಿ ಎಂದುಕೊಂಡನು. ಹೀಗೆ ತನಗೆ ಅನುಗ್ರಹವಾದದ್ದಕ್ಕೆ ಮನಸ್ಸಿಗೆ ಸಮಾಧಾನವಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಉಮಾದೇವಿ ಮಾತಾಜಿ ಓದ್ಲಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ? ಈಗ ಕೇಳಿಸ್ತದೆ, ಓದಿ. ಈ ಘಟನೆ ಆದ ಸ್ವಲ್ಪ ಕಾಲದಲ್ಲಿ
ಬಲರಾಮ ಮತ್ತು ಕೃಷ್ಣ ಅಲ್ಲಿಂದನೇ ಅಲ್ವಾ ಮಾತಾಜಿ? ಎಸ್ ಮಾತಾಜಿ. ಮತ್ತು ಕೃಷ್ಣ ಅಂಬೆಗಾಲಿಡಲು ಪ್ರಾರಂಭಿಸಿದರು. ಹೀಗೆ ಅವರು ಅಂಬೆಗಾಲುತ್ತಿದ್ದಾಗ ಅವರ ತಾಯಿಗೆ ಹರ್ಷವಾಯಿತು. ಅವರ ಸೊಂಟ ಮತ್ತು ಕಾಲಿನ ಅಂದುಗೆಗೆ ಕಟ್ಟಿದ್ದ ಗಂಟೆಗಳು ನಾದ ಬಹು ಆಕರ್ಷಕವಾಗಿತ್ತು. ಅವರು ತುಂಬಾ ಸಂತೋಷನುಂಟು ಮಾಡುವಂತೆ ಮನೆಯಲ್ಲಿ ಚಲಿಸುತ್ತಿದ್ದರು. ಕೆಲವೊಮ್ಮೆ ಅವರು ತುಂಬಾ ಅವರು ಮಾತಾಜಿ ಸಾಮಾನ್ಯ ಮಕ್ಕಳಂತೆ ಸಾಮಾನ್ಯ ಮಕ್ಕಳಂತೆ ಅವರು ಇತರರಿಗೆ ಹೆದರಿಕೊಂಡು ಕೂಡಲೇ ರಕ್ಷಣೆಗಾಗಿ ತಾಯಿಯ ಬಳಿಗೆ ಓಡಿದರು. ಕೆಲವೊಮ್ಮೆ ಅವರು ವೃಂದಾವನದ ಜೇಡಿಯ ಮಣ್ಣನ್ನು ಮತ್ತು ಮಣ್ಣಿನಲ್ಲಿ ಬಿದ್ದ ಜೇಡಿಯ ಮಣ್ಣು ಮತ್ತು ಕೆಸರನ್ನು ಮೈಗೆ ಹತ್ತಿಸಿಕೊಂಡು ತಾಯಿಯರ ಬಳಿಗೆ ಹೋಗುವರು. ವಾಸ್ತವವಾಗಿ ಅವರು ತಾಯಿಯವರು ಅವರ ಮೈಗೆ ಕೇಸರಿ ಮತ್ತು ಶ್ರೀಗಂಧದ ಪುಡಿಯನ್ನು ಹಚ್ಚುತ್ತಿದ್ದರು. ಆದರೆ ಅವರು ಮಣ್ಣಿನಲ್ಲಿ ತೆವಳಿ ಮೈಗೆ ಮಣ್ಣನ್ನು ಹತ್ತಿಸಿಕೊಳ್ಳುತ್ತಿದ್ದರು. ಅವರು ಅಂಬೆಗಾಲುತ್ತಿದ್ದ ತಾಯಿಯರ ಬಳಿಗೆ ಬರುತ್ತಲೇ ಯಶೋದೆ ಮತ್ತು ರೋಹಿಣಿಯರು ಅವರನ್ನು ತೊಡೆಯ ಮೇಲೆ ಎತ್ತಿಕೊಂಡು ಸೀರೆಯ ಅಂಚನ್ನು ಮರೆಮಾಡಿ ಎದೆ ಹಾಲನ್ನು ಉಡಿಸುತ್ತಿದ್ದರು. ಮಕ್ಕಳು ಹಾಲನ್ನು ಕುಡಿಯುತ್ತಿರುವಾಗ ತಾಯಿಯರವರಿಗೆ ಪುಟ್ಟ ಹಲ್ಲುಗಳು ಬರುತ್ತಿರುವುದು ಕಾಣಿಸುತ್ತಿತ್ತು. ಹೀಗೆ ತಮ್ಮ ಮಕ್ಕಳು ಬೆಳೆತಿರುವುದನ್ನು ಕಂಡವರಿಗೆ ಹರ್ಷವಾಯಿತು. ಒಮ್ಮೊಮ್ಮೆ ಈ ತುಂಟ ಹುಡುಗರು ಗೋಶಾಲೆ ಗಾಲಿಟ್ಟುಕೊಂಡು ಹೋಗಿ ಒಂದು ಬಾಲವನ್ನು ಹಿಡಿದುಕೊಂಡು ನಿಂತುಕೊಳ್ಳುತ್ತಿದ್ದರು. ಗಲಿಬಿಲಿಗೊಂಡ ಕರುವು ಮ್ಯೂಟ್ ಮಾಡ್ಕೊಳ್ಳಿ, ಬಾಕಿ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಓಡಲು ಪ್ರಾರಂಭಿಸಿದರು. ಹುಡುಗರನ್ನು ಮಣ್ಣಿನಲ್ಲಿ ಸಗಣಿಯಲ್ಲಿ ಎಳೆಯುವುದು ಈ ತಮಾಷೆ ನೋಡಲು ಯಶೋದೆ ಮತ್ತು ರೋಹಿಣಿಯರು ತಮ್ಮ ನೆರೆಹೊರೆಯರ ಗೋಪಿಯರನ್ನೆಲ್ಲ ಕರೆಯುತ್ತಿದ್ದರು. ಶ್ರೀಕೃಷ್ಣ ಬಾಲ್ಯಲೀಲೆಗಳನ್ನು ನೋಡಿದ ಗೋಪಿಯರು ಅಲಕ ಆನಂದವನ್ನು ಮೈಮರೆಯುತ್ತಿದ್ದರು. ತಮ್ಮ ಸಂತೋಷವನ್ನು ಗಟ್ಟಿಯಾಗಿ ನಗುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಇದರಿಂದ ಯಶೋದೆ ಮತ್ತು ರೋಹಿಣಿ ತಾವು ಮನೆಗೆಲಸದಲ್ಲಿ ನಿರತರಾಗಿರುವಾಗ ಅವರಿಗೆ ಹಸುಗಳು, ಎತ್ತುಗಳು, ಕೋತಿಗಳು, ನೀರು, ಬೆಂಕಿ ಮತ್ತು ಪಕ್ಷಿ ಯಾವುದರಿಂದಲೂ ಅಪಾಯವಾಗದಂತೆ ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು. ಸದಾ ಒಂದು ಕಡೆ ಮಕ್ಕಳನ್ನು ನೋಡಿಕೊಳ್ಳುವ ಆತಂಕ, ಮತ್ತೊಂದು ಕಡೆ ತಮ್ಮ ಕೆಲಸವನ್ನು ಮಾಡಬೇಕೆಂಬ ಆತಂಕ. ಇದರಿಂದ ಅವರಿಗೆ ಶಾಂತಿ ಇರಲಿಲ್ಲ. ಸ್ವಲ್ಪ ಕಾಲದಲ್ಲಿಯೇ ಕೃಷ್ಣ ಮತ್ತು ಬಲರಾಮರು ಇಬ್ಬರು ನಿಂತುಕೊಳ್ಳುವಂತಾದರು. ತಾವೇ ಕಾಲಿಟ್ಟು ಸ್ವಲ್ಪ ನಡೆಯುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ನಡೆಯಲು ಪ್ರಾರಂಭಿಸಿದಾಗ ಅದೇ ವಯಸ್ಸಿನಲ್ಲಿ ಇತರ ಹುಡುಗರು ಅವರನ್ನು ಸೇರಿಕೊಳ್ಳಲು ಒಟ್ಟಾಗಿ ಅವರಿಂದ ಗೋಪಿಯರಿಗೆ, ಅದರಲ್ಲಿಯೂ ಯಶೋದೆ ಮತ್ತು ರೋಹಿಣಿಯರಿಗೆ ಅತ್ಯಂತ ಹೆಚ್ಚಿನ ದಿವ್ಯಾನಂದವಾಯಿತು. ಸಾಕ ಮಾತಾಜಿ ಓದ್ಲಾ? ಹರೇ ಕೃಷ್ಣ. ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಡೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಇದೇನ್ ಚಿತ್ರಮೋಹಿನಿ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ. ಯಾರು ಓದ್ಬೇಕು ಮಾತಾಜಿ? ಮಂಜುಳಾ ಮಾತಾಜಿ ಓದ್ತಾರಂತೆ. ನೆಕ್ಸ್ಟ್ ನೀವು ರೆಡಿ ಇರಿ ಮಾತಾಜಿ. ಯಶೋಧ ಮತ್ತು ರೋಹಿಣಿಯರ ಅಲ್ಲಿಂದ ಮಾತಾಜಿ. ಹೌದೌದು. ಯಶೋಧ ಮತ್ತು ರೋಹಿಣಿಯರ ಗೆಳೆಯರಾದ ಗೋಪಿಯರು. ಮಾತಾಜಿ ಗೆಳತಿಯರು. ಕನ್ನಡಕ ಹಾಕೊಂಡಿಲ್ಲ ಮಾತಾಜಿ. ಕನ್ನಡಕ ಹಾಕೊಂಡು ಓದಿ ಮಾತಾಜಿ, ಏನೇನೋ ಅಬದ್ಧ ಹೋಗ್ಬಿಡುತ್ತೆ ಆಮೇಲೆ. ಚಿತ್ರಮೋಹಿನಿ ಮಾತಾಜಿ ರೆಡಿ ಇದ್ರೆ ನೀವು ಓದಿ, ಅವರು ನೆಕ್ಸ್ಟ್ ಓದ್ಲಿ. ಓದ್ಲಾ ಮಾತಾಜಿ? ಓದಿ. ಮಂಜುಳಾ ಮಾತಾಜಿ ಓದ್ಲಾ? ಓದಿ ಮಾತಾಜಿ. ಯಶೋದೆ ಮತ್ತು ರೋಹಿಣಿಯರ ಗೆಳತಿಯರಾದ ಗೋಪಿಯರು ಕೃಷ್ಣ ಮತ್ತು ಬಲರಾಮರ ತುಂಟ ಬಾಲ ಲೀಲೆಗಳನ್ನು ಕಂಡು ಸಂತೋಷ ಪಡುತ್ತಿದ್ದರು. ಇನ್ನಷ್ಟು ಅಲೌಕಿಕ ಆನಂದವನ್ನು ಪಡೆಯಲು ಅವರೆಲ್ಲ ಸೇರಿಕೊಂಡು ಇದ್ದ ಕಡೆ ಇರಲೊಲ್ಲದ ಈ ಹುಡುಗರ ಮೇಲೆ ದೂರು ಕೊಡಲು ತಾಯಿ ಯಶೋದೆಯ ಬಳಿಗೆ ಹೋದರು. ಕೃಷ್ಣನು ತಾಯಿ ಯಶೋದೆಯ ಮುಂದೆ ಕುಳಿತಿದ್ದಾಗ ಕೃಷ್ಣನಿಗೆ ಕೇಳಿಸುವಂತೆ ಅವನ ಮೇಲೆ ಎಲ್ಲಾ ಹಿರಿಯ ಗೋಪಿಯರು ದೂರು ಹೇಳಲು ಪ್ರಾರಂಭಿಸಿದರು. ಪ್ರಿಯ ಯಶೋದೆ, ನಿನ್ನ ತುಂಟ ಕೃಷ್ಣನನ್ನು ನೀನೇಕೆ ಅಂಕೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ? ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಬಲರಾಮನ ಜೊತೆಗೆ ನಮ್ಮ ಮನೆಗಳಿಗೆ ಬರುತ್ತಾನೆ. ಹಸುಗಳ ಹಾಲು
ಕರೆಯುವ ಮೊದಲೇ ಅವರು ಕರುಗಳನ್ನು ಬಿಚ್ಚಿ ಬಿಟ್ಟು ಬಿಡುತ್ತಾರೆ. ಕರುಗಳು ಹಾಲನ್ನೆಲ್ಲಾ ಕುಡಿದು ಬಿಡುತ್ತವೆ. ನಾವು ಹಾಲು ಕರೆಯಲು ಹೋದಾಗ ಹಾಲೇ ಇರುವುದಿಲ್ಲ. ನಾವು ಬರಿಯ ಪಾತ್ರೆಗಳನ್ನು ಹಿಡಿದುಕೊಂಡು ಹಿಂದಿರುಗಬೇಕಾಗುತ್ತದೆ. ಹೀಗೆ ಮಾಡಬೇಡ ಎಂದು ನಾವು ಕೃಷ್ಣ ಬಲರಾಮರಿಗೆ ಎಚ್ಚರಿಕೆ ಹೇಳಿದರೆ ಅವರು ಮೋಹಕವಾಗಿ ನಕ್ಕು ಬಿಡುತ್ತಾರೆ ಅಷ್ಟೇ. ನಮಗೆ ಏನು ಮಾಡಲು ಆಗುವುದಿಲ್ಲ. ಅಲ್ಲದೆ ನಾವು ಮೊಸರು ಬೆಣ್ಣೆಗಳನ್ನು ಎಲ್ಲಿಯೇ ಇಡಲಿ ಅವನ್ನು ಕದಿಯುವುದೆಂದರೆ ಅವರಿಗೆ ಬಹು ಆನಂದ. ಕೃಷ್ಣ ಬಲರಾಮರು ಮೊಸರು ಬೆಣ್ಣೆಗಳನ್ನು ಕದಿಯುವಾಗ ಸಿಕ್ಕಿಬಿದ್ದರೆ ಅವರು ನಾವು ಕದಿಯುತ್ತೇವೆ ಎಂದು ಏಕೆ ಆಪಾದನೆ ಹೊರಿಸುವಿರಿ? ನಮ್ಮ ಮನೆಯಲ್ಲಿ ಬೇಕಾಗುವಷ್ಟು ಮೊಸರು ಬೆಣ್ಣೆ ಇಲ್ಲ ಎಂದುಕೊಂಡಿದ್ದೀರೇನೋ ಎಂದು ಕೇಳುತ್ತಾರೆ. ಒಮ್ಮೊಮ್ಮೆ ಅವರು ಮೊಸರು ಬೆಣ್ಣೆಗಳನ್ನು ಕದ್ದು ಕೋತಿಗಳಿಗೆ ಹಂಚಿಬಿಡುತ್ತಾರೆ. ಕೋತಿಗಳಿಗೆ ತಿಂದು ಸಾಕಾಗಿ ಇನ್ನೂ ತಿನ್ನಲಾರದೆ ಬಿಟ್ಟಾಗ ನಿನ್ನ ಹುಡುಗರು ನಿಮ್ಮ ಮೊಸರು ಬೆಣ್ಣೆಗಳು ಕೆಲಸಕ್ಕೆ ಬಾರದವು, ಅವನ್ನು ಕೋತಿಗಳು ಸಹ ಮುಟ್ಟುವುದಿಲ್ಲ ಎಂದು ಮುಖಭಂಗ ಮಾಡುತ್ತಾರೆ. ಮಡಕೆಗಳನ್ನು ಒಡೆದು ಅವನ್ನು ಎಲ್ಲೆಲ್ಲೋ ಬಿಸಾಡುತ್ತಾರೆ. ನಾವು ನಮ್ಮ ಮೊಸರು ಬೆಣ್ಣೆಗಳ ಸಂಗ್ರಹವನ್ನು ಕತ್ತಲಲ್ಲಿಟ್ಟರೆ ನಿನ್ನ ಕೃಷ್ಣ ಬಲರಾಮರು ಅವರು ಧರಿಸಿರುವ ಒಡವೆಗಳ ಕಣ್ಣು ಪೂರೈಸುವ ಪ್ರಭೆಯಲ್ಲಿ ಕತ್ತಲಲ್ಲಿಯೂ ಅದನ್ನು ಕಂಡುಕೊಳ್ಳುತ್ತಾರೆ. ಅಕಸ್ಮಾತ್ ಅವರಿಗೆ ಬೆಣ್ಣೆ ಮೊಸರು ಸಿಕ್ಕದಿದ್ದರೆ ನಮ್ಮ ಪುಟ್ಟ ಮಕ್ಕಳ ಹತ್ತಿರ ಹೋಗಿ ಅವರ ಮೈಯನ್ನು ಚಿವುಟಿ ಅವು ನೋವಿನಿಂದ ಅಳುವಂತೆ ಮಾಡುತ್ತಾರೆ, ಹೊರಟು ಹೋಗುತ್ತಾರೆ. ನಮ್ಮ ಮೊಸರು ಬೆಣ್ಣೆಗಳನ್ನು ಎತ್ತರದ ಚಾವಣಿಯಲ್ಲಿಟ್ಟರೆ ಅದು ಅವರಿಗೆ ನಿಲುಕದಿದ್ದರೂ ಇರುವ ಮರದ ಪೆಟ್ಟಿಗೆಗಳನ್ನೆಲ್ಲ ಬೀಸುವ ಕಲ್ಲಿನ ಮೇಲೆ ಜೋಡಿಸಿ ಇಟುಕಿಸಿಕೊಳ್ಳುತ್ತಾರೆ. ಅವರಿಗೆ ನಿಲುಕದಿದ್ದರೆ ಮಡಕೆಯಲ್ಲಿ ರಂಧ್ರವನ್ನು ಮಾಡಿಬಿಡುತ್ತಾರೆ. ಅದರಿಂದ ನಿನ್ನ ಮಕ್ಕಳು ಧರಿಸಿರುವ ಒಡವೆಗಳನ್ನೆಲ್ಲ ನೀನು ತೆಗೆದಿಟ್ಟು ಬಿಡುವುದು ಒಳ್ಳೆಯದು ಎಂದು ನಮಗೆ ತೋರುತ್ತದೆ. ಓದ್ಲಾ ಮಾತಾಜಿ? ಓದಿ. ಇದನ್ನು ಕೇಳಿ ಯಶೋದೆಯು ಆಗಬಹುದು, ಕತ್ತಲಲ್ಲಿ ಬಚ್ಚಿಟ್ಟಿರುವ ಬೆಣ್ಣೆಯು ಕೃಷ್ಣನಿಗೆ ಕಾಣದ ಹಾಗೆ ಅವನ ಒಡವೆಗಳನ್ನೆಲ್ಲ ತೆಗೆದಿಟ್ಟು ಬಿಡುತ್ತೇನೆ ಎನ್ನುವಳು. ಗೋಪಿಯರು ಬೇಡ ಬೇಡ, ಒಡವೆಗಳನ್ನು ತೆಗೆದಿಟ್ಟರೆ ಏನು ಪ್ರಯೋಜನ? ಇವರು ಎಂತಹ ಹುಡುಗರೋ ನಾವು ಕಾಣೆವು. ಆದರೆ ಒಡವೆಗಳಿಲ್ಲದೆಯೇ ಅವರು ಯಾವುದೋ ಬಗೆಯ ಕಾಂತಿಯನ್ನು ಬೀರುತ್ತಾರೆ. ಆದ್ದರಿಂದ ಕತ್ತಲಲ್ಲಿ ಸಹ ಅವರಿಗೆ ಪ್ರತಿಯೊಂದು ಕಾಣುತ್ತದೆ ಎನ್ನುವರು. ಆಗ ತಾಯಿ ಯಶೋದೆಯು, ಸರಿ, ಹಾಗಾದರೆ ಅವರಿಗೆ ಎಟುಕದಂತೆ ನಿಮ್ಮ ಬೆಣ್ಣೆ ಮೊಸರುಗಳನ್ನು ಎಚ್ಚರದಿಂದ ಇಡಿ ಎನ್ನುವಳು. ಗೋಪಿಯರು, ನಾವು ಹಾಗೆಯೇ ಮಾಡುತ್ತೇವೆ. ಆದರೆ ಒಮ್ಮೊಮ್ಮೆ ಮನೆಗೆಲಸದಲ್ಲಿ ಈ ತುಂಟ ಪೋರರು ನಮ್ಮ ಮನೆಗಳ ಒಳಕ್ಕೆ ಬಂದು ಹೇಗೋ ಏನೋ ಎಲ್ಲವನ್ನೂ ಕೆಡಿಸಿಬಿಡುತ್ತಾರೆ. ಒಮ್ಮೊಮ್ಮೆ ನಮ್ಮ ಮೊಸರು ಬೆಣ್ಣೆಗಳು ಅವರ ಕೈಗೆ ಸಿಕ್ಕದೆ ಹೋದರೆ ಕೋಪದಿಂದ ಸ್ವಚ್ಛವಾದ ನೆಲದ ಮೇಲೆ ಉಚ್ಚೆ ಹೊಯ್ಯುತ್ತಾರೆ ಅಥವಾ ಉಗುಳುತ್ತಾರೆ. ಈಗ ನಿನ್ನ ಹುಡುಗನನ್ನು ನೋಡು, ಈ ದೂರನ್ನು ಅವನು ಕೇಳುತ್ತಿದ್ದಾನೆ. ಇವರು ನಮ್ಮ ಮೊಸರು ಬೆಣ್ಣೆಗಳನ್ನು ಕದಿಯಲು ದಿನವೆಲ್ಲ ಏರ್ಪಾಡು ಮಾಡುತ್ತಾರೆ. ಈಗ ಸದ್ದು ಮಾಡದೆ ಒಳ್ಳೆಯ ಹುಡುಗರ ಹಾಗೆ ಕುಳಿತಿದ್ದಾರೆ. ಅವನ ಮುಖವನ್ನು ನೋಡು. ತಾಯಿ ಯಶೋದೆಯು ಈ ದೂರುಗಳನ್ನೆಲ್ಲ ಕೇಳಿ ತನ್ನ ಮಗನಿಗೆ ಶಿಕ್ಷೆ ಮಾಡಬೇಕೆಂದುಕೊಂಡಾಗ ಅವನ ಕರುಣೆ ಹುಟ್ಟಿಸುವ ಮುಖವನ್ನು ನೋಡುವಳು. ನಗು ನಗುತ್ತಾ ಶಿಕ್ಷೆಯ ಯೋಚನೆಯನ್ನು ಬಿಡುವಳು. ಸಾಕಾ ಮಾತಾಜಿ? ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇನ್ನೊಂದು ಸ್ವಲ್ಪ ಇದೆ ಮಾತಾಜಿ ಅಲ್ವಾ? ಹೌದು, ಓದ್ಲಿ ಹಾಗಾದ್ರೆ. ಮಾತಾಜಿ ಒಂದು ಪ್ಯಾರ ಓದಿ ಮಾತಾಜಿ ನೀವು. ಹೇ ಮಂಜುಳಾ ಮಾತಾಜಿ. ಮತ್ತೊಂದು ದಿನ ಕೃಷ್ಣ ಮತ್ತು ಬಲರಾಮರು ತಮ್ಮ ಗೆಳೆಯರೊಂದಿಗೆ ಆಡುತ್ತಿದ್ದಾಗ ಎಲ್ಲ ಹುಡುಗರು ಬಲರಾಮನನ್ನು ಸೇರಿಕೊಂಡರು. ಕೃಷ್ಣನು ಮಣ್ಣನ್ನು ತಿಂದ ಎಂದು ಹೇಳಿದರು. ಇದನ್ನು ಕೇಳಿ ಯಶೋದೆಯು ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಮುದ್ದು ಕೃಷ್ಣ, ಯಾರೂ ಇಲ್ಲದ ಸ್ಥಳದಲ್ಲಿ ಮಣ್ಣನ್ನೇಕೆ ತಿಂದೆ? ನೋಡು, ಬಲರಾಮನು ನಿನ್ನ ಇತರ ಸ್ನೇಹಿತರು ನಿನ್ನ ಮೇಲೆ ದೂರು ಹೇಳುತ್ತಿದ್ದಾರೆ ಎಂದಳು. ತಾಯಿಯನ್ನು ಕಂಡರೆ ಕೃಷ್ಣನಿಗೆ ಹೆದರಿಕೆ. ಅವನು, ಪ್ರೀತಿಯ ಅಮ್ಮ, ನನ್ನ ಅಣ್ಣ ಬಲರಾಮನೂ ಸೇರಿ ಈ ಎಲ್ಲ ಹುಡುಗರು ನನ್ನ ಮೇಲೆ ಸುಳ್ಳು ಹೇಳುತ್ತಿದ್ದಾರೆ. ನಾನು ಮಣ್ಣನ್ನು ತಿಂದೇ ಇಲ್ಲ.
ಬಲರಾಮನು ಇವತ್ತು ನನ್ನ ಜೊತೆಗೆ ಆಡುವಾಗ ಸಿಟ್ಟು ಮಾಡಿಕೊಂಡ. ಆದುದರಿಂದ ನನ್ನ ಮೇಲೆ ದೂರು ಹೇಳಲು ಇತರ ಹುಡುಗರನ್ನು ಸೇರಿಕೊಂಡಿದ್ದಾನೆ. ನೀನು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ನನಗೆ ಶಿಕ್ಷೆ ಕೊಡಬೇಕು ಎಂದು ಅವರೆಲ್ಲ ಒಟ್ಟಾಗಿದ್ದಾರೆ. ಅವರು ನಿಜವನ್ನು ಹೇಳುತ್ತಿದ್ದಾರೆ ಎಂದು ನೀನು ನಂಬುವುದಾದರೆ ನೀನು ನನ್ನ ಬಾಯಿಯೊಳಗೆ ನೋಡಬಹುದು. ನಾನು ಮಣ್ಣನ್ನು ತಿಂದಿದ್ದೇನೆಯೋ ಎಂದು ನಿನಗೆ ಗೊತ್ತಾಗುತ್ತದೆ ಎಂದು ಹೇಳಿದ. ಧನ್ಯವಾದಗಳು ಮಾತಾಜಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ತಾಯಿಯ ದೇವೋತ್ತಮ ಪರಮ ಪುರುಷನಿಗೆ ಬಾಯಿಯನ್ನು ತೋರಿಸುವಂತೆ ಅಪ್ಪಣೆ ಮಾಡಿದಾಗ. ಕೇಳ್ತಾ ಇದೆ ಮಾತಾಜಿ? ಕೇಳ್ತದೆ ಓದಿ. ಸಾಮಾನ್ಯ ಹುಡುಗನಂತೆ ಅವನು ಬಾಯಿಯನ್ನು ತೆರೆದನು. ಆ ಬಾಯಿಯ ಒಳಗೆ ತಾಯಿ ಯಶೋದೆಯು ಸೃಷ್ಟಿಯ ಅತ್ಯಂತ ಹೆಚ್ಚಿನ ಸಂಪತ್ತನ್ನು ಕಂಡಳು. ಎಲ್ಲ ದಿಕ್ಕುಗಳಲ್ಲಿ ಆಕಾಶವನ್ನು ಕಂಡಳು. ಪರ್ವತಗಳು, ದ್ವೀಪಗಳು, ಸಮುದ್ರಗಳು, ಗ್ರಹಗಳು, ವಾಯು, ಅಗ್ನಿ, ಚಂದ್ರ ಮತ್ತು ನಕ್ಷತ್ರಗಳನ್ನು ನೋಡಿದಳು. ಚಂದ್ರ ಮತ್ತು ನಕ್ಷತ್ರಗಳೊಡನೆ ಅವಳಿಗೆ ಎಲ್ಲ ಭೌತಿಕ ಘಟಾಂಶಗಳಾದ ನೀರು, ಆಕಾಶ, ಸಂಪೂರ್ಣ ಅಹಂಭಾವದೊಡನೆ ಇಂದ್ರಿಯ ಕೊಡುಗೆಗಳು, ಇಂದ್ರಿಯ ವರ್ಗ, ನಿಯಂತ್ರಕ ಇವುಗಳ ಜೊತೆಗೆ ವಿಸ್ತಾರವಾದ ಆಕಾಶ ದ್ರವ್ಯದ ಅಸ್ತಿತ್ವ, ಎಲ್ಲ ದೇವತೆಗಳು, ಶಬ್ದ ಮತ್ತು ಇವುಗಳ ಜೊತೆಗೆ ವಿಸ್ತಾರವಾದ ಶಬ್ದ ಮತ್ತು ವಾಸನೆಗಳಂತಹ ಇಂದ್ರಿಯಗಳ ವಸ್ತುಗಳು, ಭೌತಿಕ ಪ್ರಕೃತಿಯ ಗುಣತ್ರಯಗಳು ಎಲ್ಲವನ್ನು ಕಂಡಳು. ಅವನ ಬಾಯಿಯೊಳಗೆ ಎಲ್ಲ ಜೀವಿಗಳು, ಅನಂತ ಕಾಲ, ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ, ಚಟುವಟಿಕೆಗಳು, ಪ್ರಜ್ಞೆ ಮತ್ತು ಸಮಸ್ತ ಬ್ರಹ್ಮಾಂಡದ ವಿವಿಧ ರೂಪಗಳು ಎಲ್ಲವನ್ನು ನೋಡಿದಳು. ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅಗತ್ಯವಾದದನ್ನೆಲ್ಲ ಯಶೋದೆಯು ತನ್ನ ಮಗುವಿನ ಬಾಯಲ್ಲಿ ಕಂಡಳು. ತಾನು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆ ಹಾಲನ್ನು ಕುಡಿಸುತ್ತಿರುವುದನ್ನು ಅವನ ಬಾಯಿಯಲ್ಲಿ ನೋಡಿದಳು. ಇದನ್ನು ಕಂಡು ಅವಳ ಮನಸ್ಸಿನಲ್ಲಿ ಭಕ್ತಿ ಗೌರವಗಳು ತುಂಬಿ ಹೋದವು. ತನಗೆ ಕನಸು ಅಥವಾ ಅಸಾಧಾರಣವಾದದನ್ನೇನೋ ವಾಸ್ತವವಾಗಿ ಕಾಣುತ್ತಿದ್ದೇವೇನೋ ಎಂದು ಅವಳಿಗೆ ಸಂದೇಹವಾಯಿತು. ತಾನು ಕನಸು ಕಾಣುತ್ತಿರಬೇಕು, ಇಲ್ಲವಾದರೆ ದೇವೋತ್ತಮ ಪರಮ ಪುರುಷನ ಮಹಾಶಕ್ತಿಯ ಲೀಲೆಯನ್ನು ನೋಡುತ್ತಿದ್ದೇನೆ ಎಂದು ಅವಳಿಗೆ ಅನ್ನಿಸಿತು. ಈ ಅದ್ಭುತ ಸಂಗತಿಗಳನ್ನು ನೋಡುತ್ತಿರುವ ತನಗೆ ಬುದ್ಧಿಯು ಕೆಟ್ಟಿದೆ ಎಂದುಕೊಂಡಳು. ಅನಂತರ ಮಗುವು ಪಡೆದುಕೊಂಡ ಯಾವುದೋ ಅದ್ಭುತ ನಿಗೂಢ ವಿಶ್ವಶಕ್ತಿ ಇದಾಗಿರಬಹುದು. ಆದ್ದರಿಂದಲೇ ಇಂತಹ ದೃಶ್ಯಗಳನ್ನು ಅವನ ಬಾಯಿಯಲ್ಲಿ ಕಂಡು ನನಗೆ ಏನು ಚಿಂತಿಸಬೇಕು ಎಂದು ತಿಳಿಯದಾಗಿದೆ. ದೇಹಾತ್ಮವನ್ನು, ದೇಹಕ್ಕೆ ಸೇರಿದೆಲ್ಲವನ್ನು ಸೃಷ್ಟಿಸುವುದು ದೇವೋತ್ತಮ ಪರಮ ಪುರುಷನ ಶಕ್ತಿ. ಆ ಪರಮ ಪುರುಷನಿಗೆ ಪ್ರಣಾಮ ಸಲ್ಲಿಸೋಣ ಎಂದುಕೊಂಡಳು. ಅನಂತರ ಅವಳು ನಂದ ಮಹಾರಾಜನು ತನ್ನ ಪತಿ ಕೃಷ್ಣನು ನನ್ನ ಮಗ. ನಂದ ಮಹಾರಾಜನ ಆಸ್ತಿಯೆಲ್ಲ ನನಗೆ ಸೇರಿದು. ಎಲ್ಲ ಗೋಪಿಯರು ನನ್ನ ಪ್ರಜೆಗಳು ಎಂದು ನಾನು ಭಾವಿಸುತ್ತೇನೆ. ಈ ಎಲ್ಲ ತಪ್ಪು ಭಾವನೆಗಳಿಗೆ ಪರಮ ಪ್ರಭುವಿನ ಮಾಯಾಶಕ್ತಿಯೇ ಕಾರಣ. ಆದ್ದರಿಂದ ಅವನು ನನ್ನನ್ನು ಸದಾ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದಳು. ಹರೇ ಕೃಷ್ಣ ಮಾತಾಜಿ. ಸಕಲ ಮತ್ತೆ ಧನ್ಯವಾದಗಳು. ದತ್ತಾತ್ರೇಯ ಪ್ರಭುಜಿ ಓದ್ತೀರಾ? ಧನ್ಯವಾದಗಳು. ಹರೇ ಕೃಷ್ಣ. ದತ್ತಾತ್ರೇಯ ಪ್ರಭುಜಿ ಹರೇ ಓದ್ತೀರಾ? ಕೃಷ್ಣ ಮಾತಾಜಿ. ಓದ್ತೀನಿ. ಹರೇ ಕೃಷ್ಣ. ಓದಿ. ಇಲ್ಲಿ ನಿಸ್ಸಂದೇಹವಾಗಿ ಅಲ್ಲಿಂದನ ಅಲ್ಲ, ತಾಯಿ ಯಶೋದೆ. ತಾಯಿ ಯಶೋದೆ ಇಂತಹ ಉನ್ನತ ಚಿಂತನೆಯಲ್ಲಿ ಮುಳುಗಿರಲು ಶ್ರೀಕೃಷ್ಣನ ಅವಳನ್ನು ಮಾತೃಪ್ರೇಮದ ಗೊಂದಲಕ್ಕೀಡು ಮಾಡುವಂತೆ ಮತ್ತೆ ತನ್ನೊಳಗಿನ ಶಕ್ತಿಯನ್ನು ವಿಸ್ತರಿಸಿದನು. ಕೂಡಲೇ ತಾಯಿ ಯಶೋದೆಯು ತನ್ನ ಚಿಂತನೆಯ ಲಹರಿಯನ್ನೆಲ್ಲ ಮರೆತು ಕೃಷ್ಣನನ್ನು ತನ್ನ ಮಗುವೆ ಎಂದು ಭಾವಿಸಿದಳು. ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಮಾತೃವಾತ್ಸಲ್ಯದಿಂದ ಅವಳ ಮನಸ್ಸು ಉಕ್ಕಿ ಹರಿಯಿತು.
ಜ್ಞಾನದ ಪ್ರಕ್ರಿಯೆಯಿಂದ ಜನಸಾಮಾನ್ಯರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಉಪನಿಷತ್ತುಗಳ ಮೂಲಕ ಅಥವಾ ವೇದದ ಅಥವಾ ಯೋಗದ ಸಿದ್ಧಾಂತದ ಮೂಲಕ ಮತ್ತು ಸಾಕ್ಷ್ಯ ಸಿದ್ಧಾಂತದ ಮೂಲಕ ಅವನನ್ನು ಅರಿಯಲು ಸಾಧ್ಯ ಎಂದು ಅವಳಿಗೆ ಎನಿಸಿತು. ಅವಳು ದೇವೋತ್ತಮ ಪರಮಪುರುಷನು ತಾನು ಹಡೆದ ಮಗು ಎಂದು ಯೋಚಿಸಲು ಪ್ರಾರಂಭಿಸಿದಳು. ನಿಸ್ಸಂದೇಹವಾಗಿ ತಾಯಿ ಯಶೋದೆಯು ಲೆಕ್ಕವಿಲ್ಲದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಳು. ಅವುಗಳ ಫಲವಾಗಿಯೇ ಅವಳು ಪರಿಪೂರ್ಣ ಸತ್ಯನಾದ ದೇವೋತ್ತಮ ಪರಮಪುರುಷನನ್ನು ತನ್ನ ಎದೆಯ ಹಾಲನ್ನು ಕುಡಿಯುವ ಮಗನನ್ನಾಗಿ ಪಡೆದಳು. ಹಾಗೆಯೇ ಶ್ರೀಕೃಷ್ಣನು ಅವನ ಮಗನಾಗಿ ಅವನ ಅಪ್ಪ ಎಂದು ಕರೆಯಬೇಕಾದರೆ ನಂದ ಮಹಾರಾಜನು ಅನೇಕ ಮಹಾಯಾಗಗಳನ್ನು ಮಾಡಿರಬೇಕು. ಆದರೆ ಕೃಷ್ಣನು ನಿಜವಾಗಿ ಅವರ ಮಗನೇ ಆದರೂ ಕೃಷ್ಣನ ಬಾಲಲೀಲೆಗಳ ದಿವ್ಯಾನಂದವನ್ನು ದೇವಕಿ ವಸುದೇವರು ಸ್ವತಃ ಸವಿಯಲಿಲ್ಲ ಎನ್ನುವುದು ಆಶ್ಚರ್ಯದ ಸಂಗತಿ. ಇದಕ್ಕೆ ಕಾರಣವನ್ನು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೀಗೆ ವಿವರಿಸಿದರು. ವಸುಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ದ್ರೋಣನಿಗೂ ಅವನ ಹೆಂಡತಿ ಧಾರಾಳಿಗೂ ಬ್ರಹ್ಮದೇವನು ಸಂತಾನವನ್ನು ವೃದ್ಧಿಗೊಳಿಸುವಂತೆ ಹೇಳಿದಾಗ ಅವರು, ತಂದೆಯೇ, ನಿನ್ನ ಆಶೀರ್ವಾದವನ್ನು ಬೇಡುತ್ತೇನೆ ಎಂದು ಹೇಳಿದರು. ದ್ರೋಣ ಮತ್ತು ದಾರ ತಾವು ಮತ್ತೆ ಈ ವಿಶ್ವದಲ್ಲಿ ಹುಟ್ಟಿದಾಗ ಪರಮಪ್ರಭು ಶ್ರೀಕೃಷ್ಣನನ್ನು ತಮ್ಮ ಗಮನವನ್ನೆಲ್ಲ ಸೆಳೆದುಕೊಳ್ಳುವ ಅತ್ಯಂತ ಮೋಹಕ ಶಿಶುವಾಗುವನೆಂದು ಬ್ರಹ್ಮನಿಂದ ಆಶೀರ್ವಾದವನ್ನು ಪಡೆದುಕೊಂಡರು. ಕೃಷ್ಣನೊಡನೆ ಅವರ ಬಾಂಧವ್ಯ ಎಷ್ಟು ಬಲವಂತವಾದದ್ದು ಎಂದರೆ ಅವರೊಡನೆ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿದ ಮಾತ್ರಕ್ಕೆ ಯಾರಾದರೂ ಅಜ್ಞಾನ ಮತ್ತು ಸಾವಿಗಳ ಅಜ್ಞಾನವನ್ನು ದಾಟಬಲ್ಲರು. ಬ್ರಹ್ಮದೇವನು ಈ ವರವನ್ನು ಅನುಗ್ರಹಿಸಲು ಒಪ್ಪಿದನು. ಇದರ ಪರಿಣಾಮವಾಗಿ ದ್ರೋಣನು ನಂದ ಮಹಾರಾಜನಾಗಿ ವೃಂದಾವನದಲ್ಲಿ ಹುಟ್ಟಿದ ದಾರಾನಂದ ಮಹಾರಾಜನ ಹೆಂಡತಿ ತಾಯಿ ಯಶೋದೆಯಾಗಿ ಹುಟ್ಟಿದಳು. ಈ ರೀತಿಯಲ್ಲಿ ನಂದ ಮಹಾರಾಜ ಮತ್ತು ಅವನ ಪತ್ನಿ ಯಶೋದೆಯು ದೇವೋತ್ತಮ ಪರಮಪುರುಷನ ಮಗನನ್ನಾಗಿ ಪಡೆದು ಆ ಪರಮಪುರುಷನಲ್ಲಿ ಪರಿಶುದ್ಧವಾದ ಭಕ್ತಿಯನ್ನು ಬೆಳೆಸಿಕೊಂಡರು. ಕೃಷ್ಣನ ಒಡನಾಡಿಗಳಾದ ಗೋಪಿಯರು ಗೋಪಾಲಕರು ಸಹಜವಾಗಿಯೇ ಕೃಷ್ಣನ ಬಗ್ಗೆ ತಮ್ಮದೇ ಪ್ರೀತಿಯ ಭಾವನೆಗಳನ್ನು ಬೆಳೆಸಿಕೊಂಡರು. ಆದುದರಿಂದ ಬ್ರಹ್ಮದೇವನ ಆಶೀರ್ವಾದವನ್ನು ಸಫಲಗೊಳಿಸಲೆಂದೇ ಶ್ರೀಕೃಷ್ಣನು ತನ್ನ ಸಂಪೂರ್ಣ ವಿಸ್ತರಣೆಗಳು ಬಲರಾಮ ಇವರೊಂದಿಗೆ ಕಾಣಿಸಿಕೊಂಡು ವೃಂದಾವನದ ಎಲ್ಲಾ ನಿವಾಸಿಗಳ ಅಲೌಕಿಕ ಆನಂದವನ್ನು ಹೆಚ್ಚಿಸಲೆಂದು ಎಲ್ಲಾ ಬಗೆಯ ಬಾಲಲೀಲೆಗಳನ್ನು ಮೆರೆದನು. ವಿಶ್ವರೂಪ ದರ್ಶನ ಎನ್ನುವ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ, ಹರೇ ರಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ತರಗತಿಗೆ. ವಿಶ್ವತ್ತು ಅಧ್ಯಾಯ 8 ವಿಶ್ವರೂಪ ದರ್ಶನ. ಅಂದ್ರೆ ಈಗ ಈ ಘಟನೆಯ ನಂತರ ಹೇಳ್ತಾನೆ, ಈ ಘಟನೆಯ ನಂತರ ವಸುದೇವನು ಅಂತೇಳಿ ಶುರು ಆಗುತ್ತೆ. ಯಾವ ಘಟನೆ ಅಂತ ಹೇಳಿದ್ರೆ ಹಿಂದಿಂದೆಲ್ಲ ಆಯ್ತಲ್ವಾ. ಕೃಷ್ಣನ ಅವತಾರ ಆಯ್ತು, ಗರ್ಭದಲ್ಲಿ ಕೃಷ್ಣ ದೇವತೆಗಳ ಪ್ರಾರ್ಥನೆ ಆಯ್ತು, ಕೃಷ್ಣನ ಜನನ ಆಯ್ತು, ಕಂಸನ ಹಿಂಸಾಚಾರ ಆಯ್ತು, ನಂದ ಮತ್ತೆ ವಸುದೇವನ ಸಮಾಗಮ ಆಯ್ತು. ವಸುದೇವ ಏನ್ ಮಾಡ್ತಾನೆ, ತನ್ನ ಮಗುವನ್ನ ನಂದನ್ ಮನೆಯಲ್ಲಿ ಈಗ ಬೆಳೆಸ್ತಾ ಇದ್ದಾನಲ್ವಾ. ಆಮೇಲೆ ನಂತರ ಮಗು ಇರುವಾಗೆ ಪೂತನಿಯ ಸಂಹಾರನೂ ಆಯ್ತು ಕೃಷ್ಣನಿಂದ. ತೃಣವರ್ತನಿಗೆ ಮೋಕ್ಷದ, ಈ ಹಿಂದೆ ನಾವು ನೋಡಿದ್ದು ತೃಣವರ್ತನಿಗೆ ಮೋಕ್ಷದ ಅಂದ್ರೆ ಅವನು ಇದು ತೃಣವರ್ತನು ಸಂಹಾರ ಆದ. ಇದೆಲ್ಲಾ ಘಟನೆಗಳು ಅಂದ್ರೆ ನೋಡಿ, ಇದೆಲ್ಲ ಪೂತನಿ ಸಂಹಾರ ಇದೆಲ್ಲ ಆದಾಗ ವಸುದೇವನಿಗೆ ಒಂಥರ ಇದು ಈಗ ಒಂಥರ ಹೆದರಿಕೆ ಬರಕ್ ಶುರು ಆಯ್ತು. ಅಂದ್ರೆ ಈಗ ಅವ್ ಮಗುದು ಏನು ಜ್ಯೋತಿಷದಲ್ಲಿ ಅಥವಾ ಅವನ ಜಾತಕದಲ್ಲಿ ಏನಿದೆ ಅಂತ ಹೇಳಿ ನೋಡ್ಬೇಕು ಅಂತ ಅವನಿಗೆ ಮನ್ಸಾಯ್ತು. ಈಗ ವಸುದೇವನಿಗೆ ಅವನೇನ್ ಮಾಡ್ತಾನೆ, ತನ್ನ ಒಂದು ವಂಶದ ಗುರುಗಳಾಗಿದ್ದ ಗರ್ಗಮುನಿ ಅವ್ರನ್ನ ಕಳ್ಸಿಕೊಡ್ತಾ ಇದ್ದಾನೆ. ಜ್ಯೋತಿಷಾಸ್ತ್ರ ಪ್ರಕಾರ ಕೃಷ್ಣನ ಭವಿಷ್ಯವನ್ನ ಗುಣಿಸಿ ನೋಡಲು ನಂದ ಮಹಾರಾಜನ ಮನೆಗೆ ತನ್ನ ಮನೆ ಪುರೋಹಿತರ ಅಲ್ವಾ, ಅವ್ರನ್ನ ಗರ್ಗಮುನಿನ ಕಳ್ಸಿಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಗರ್ಗಮುನಿ ಅಂದ್ರೆ ಬಹಳ ಅವರು ವಿರಕ್ತರಾದ ಒಂದು ದೀರ್ಘಕಾಲ ತಪಸ್ಸು ಮಾಡಿದವರು, ಅಂದ್ರೆ ಅಷ್ಟೊಂದು ಅವರು ಇದಿರುವುದು ಅಂತ ಹೇಳಿದ್ದಾರೆ. ಅಂದ್ರೆ ಒಂಥರ ಮಾಡಿದವರು ಸದೃಶರಾಗಿದ್ದಾರೆ, ಅಂದ್ರೆ ಸಂತರಾಗಿದ್ರು ಇವರು ಅಂತ ಹೇಳ್ತಾರೆ. ಅವರನ್ನ ಯದುಕುಲದ ಪುರೋಹಿತರು ಅಂತ, ಅವರ ಮನೆ ಯದುಕುಲದಲ್ಲಿ ಅವರು ಮನೆಯ ಒಂದು ಪುರೋಹಿತರಾಗಿದ್ದಾರೆ ಅವರು. ಇಲ್ಲಿ ಇವ್ರ ಮನೆಗೆ ಕಳ್ಸಿಕೊಡ್ತಾ ಇದ್ದಾರೆ. ನಂದನ್ ಮಹಾರಾಜನ ಮನೆಗೆ ಹೋಗ್ಬಿಟ್ಟು, ನನ್ನ 2 ಮಕ್ಳು ಅಲ್ಲಿದ್ದಾವೆ, ಬೆಳೀತಾ ಇದಾವೆ, ಅವ್ರದ್ದು ಒಂದು ಇದನ್ನ ಜ್ಯೋತಿ ಆದ್ರೆ ಮುಂದೆ ಏನಾಗುತ್ತೆ, ಯಾಕೆಂದ್ರೆ ಈ ತರದೆಲ್ಲ ಅನಾಹುತಗಳಾಗ್ತಾ ಇದೆ ಅಲ್ವಾ. ಎಲ್ಲ ರಾಕ್ಷಸರೆಲ್ಲ ಬಹಳ ಇಟ್ಕೊಡ್ತಾ ಇದ್ದಾರೆ. ಸೊ ಏನಿದೆ ನೋಡ್ಬೇಕು ಅಂತ ಅವ್ರನ್ನ ಕಳ್ಸಿಕೊಡ್ತಾ ಇದ್ದಾನೆ. ಅವರಿಗೆ ಕೈ ಮುಗಿದು ಈಗ ನಂದ ಮಹಾರಾಜನ ಮನೆಗೆ ಅವರು ಬಂದಿದ್ದಾರೆ. ಯಾರು, ಗರ್ಗಮುನಿ ಬಂದಿದ್ದಾರೆ. ಬಂದಾಗ ನಂದ ಮಹಾರಾಜ ಅವ್ರನ್ನ ಕೈ ಮುಗಿದು ಎಲ್ಲ, ಅಂದ್ರೆ ಒಬ್ಬ ಅತಿಥಿ ಬಂದಾಗ ಹೇಗೆ ಒಂದು ಸತ್ಕಾರ ಮಾಡ್ಬೇಕು, ಅದರಲ್ಲೂ ಇವರು ಗರ್ಗಮುನಿ ಅಂತ ಹೇಳಿದ್ರೆ ಮಹಾ
ಸಂತರಲ್ವಾ, ಸೊ ಅದಕ್ಕೋಸ್ಕರ ಅದನ್ನ ಬರ ಮಾಡ್ಕೊಳ್ತಾ ಇದ್ದಾನೆ. ಅವರಿಗೆ ಏನು ಪೀಠ ಕೊಡ್ತಾನೆ, ಆಮೇಲೆ ಅವ್ರನ್ನ ಚೆನ್ನಾಗಿ ಮಾತಾಡ್ತಾನೆ, ಅವ್ರಿಗೆ ಉಪಚಾರ ಮಾಡ್ತಾನೆ, ಆಮೇಲೆ ಬಹು ಸೌಜನ್ಯ ಅವರಿಗೆ ಪ್ರೀತಿಯ ವಿಪ್ರರೆ ಅಂತ ಹೇಳಿ ಅವರಿಗೆ ವಿಪ್ರರೆ ಅಂದ್ರೆ ಬ್ರಾಹ್ಮಣರೇ ಅಂತ ಬಿಟ್ಟು ಅವರಿಗೆ ಒಂದು ಎಲ್ಲ ಸತ್ಕಾರವನ್ನ ಮಾಡ್ತಾನೆ. ಮತ್ತೆ ಮನೆಗೆ ಬರುವ ದೀಪ ಅಂದ್ರೆ ನೀವು ಬಂದ್ರೆ ನಮ್ಗೆ ನಮ್ಮಂತ ಗೃಹಸ್ಥರ ಮನೆಗೆ ಬಂದ್ರೆ ನೀವು ದೀಪ ಇದ್ದಂತೆ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವನ್ನ ಕೊಡಕ್ಕೆ ನೀವು ಬಂದಿರ್ತೀರಾ ಅನ್ನೋ ಒಂದು ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ. ನಾವು ಸದಾ ಗೃಹ ಕೃತ್ಯಗಳಲ್ಲಿ ಮಗ್ನರಾಗಿ ನಮ್ಮ ನಿಜವಾದ ಕರ್ತವ್ಯವಾದ ಆತ್ಮ ಸಾಕ್ಷಾತ್ಕಾರವನ್ನ ಮರ್ತು ಬಿಡ್ತೇವೆ ಅಂತ ಹೇಳಿದ್ರು. ಗೃಹಸ್ಥರಾದವ್ರು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಗೃಹ ಕೃತ್ಯದಲ್ಲಿ ಅಂದ್ರೆ ನಮ್ಮ ಒಂದು ಮನೆ ಇದ್ರಲ್ಲಿ ಕೆಲಸ ಕಾರ್ಯಗಳಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಬಗ್ಗೆ ನಮ್ಮ ಬಗ್ಗೆ ನಾವೇನು ತಿಳ್ಕೊಳಕ್ಕೆ ನಾವು ಇಷ್ಟನೇ ಪಡೋದಿಲ್ಲ. ಸೊ ನಿಮ್ಮಂತವ್ರು ನಮ್ಗಳ ಮನೆಗೆ ಬಂದಾಗ ನೀವು ಆಧ್ಯಾತ್ಮಿಕ ವಿಚಾರಗಳನ್ನ ಕೊಡ್ತೀರಾ. ಅದಕ್ಕೆ ನೀವೆಲ್ಲ ಬಂದ್ರೆ ನಮ್ಗೆ ಜ್ಞಾನ ಕೊಡ್ತೀರಾ. ಸೊ ದೀಪ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಗೃಹಸ್ಥರ ಮನೆ ತಾವು ಬೇರೆ ಯಾವ ಉದ್ದೇಶದಲ್ಲೂ ಬರುವುದಿಲ್ಲ, ಅಂದ್ರೆ ಬೇರೆ ಏನು ಬೇಡಕ್ಕೆ ಅಂತ ಬರೋದಿಲ್ಲ. ನೀವು ಬರೋದು ಗೃಹಸ್ಥರ ಮನೆಗೆ ಬರೋದು ಜ್ಞಾನ ಕೊಡ್ಲಿಕ್ಕಾಗಿ ಬರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಮೇಲೆ ಈ ವಾಸ್ತವವಾಗಿ ಸಂತನಂತ ಮನುಷ್ಯ ಅಥವಾ ಬ್ರಾಹ್ಮಣರು ರೂಪಾಯಿ ಪೈಸೆಗಳ ವ್ಯವಹಾರದಲ್ಲಿ ಬಿಡುವಿಲ್ಲದೆ ಗೃಹಸ್ಥರ ಮನೆಗೆ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಬ್ರಾಹ್ಮಣರಾದವರು ಗೃಹಸ್ಥರ ಮನೆಗೆ, ಯಾಕೆಂದ್ರೆ ಅವರು ಪೈಸೆ ಲೆಕ್ಕ ಹಾಕ್ತಿರ್ತಾರೆ ಅಥವಾ ಈ ತರ ಎಲ್ಲ ಇರೋ ವ್ಯವಹಾರ ಭೌತಿಕದಲ್ಲಿ ಇದ್ದಾರಲ್ಲ ಅಂತವ್ರ ಮನೆಗೆ ಬ್ರಾಹ್ಮಣರಾದವರು ಅಥವಾ ಸಂತರು ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಆದ್ರೆ ಸಂತರು ಅಂದ್ರೆ ಗೃಹಸ್ಥರು ಸಂತರ ಹತ್ರ ಹೋಗ್ಬೇಕು, ಅಂದ್ರೆ ಅವ್ರು ಇರೋ ಜಾಗಕ್ಕೆ ಹೋಗ್ಬೇಕು. ಆದ್ರೆ ಗೃಹಸ್ಥರು ಏನ್ ಹೇಳ್ತಾ ಇದಾರೆ, ಇಲ್ಲಿ ಹೋಗಲ್ಲ. ಗೃಹಸ್ಥರು ಸಂತರಲ್ಲಿರುವವರಿಗೆ ಅಥವಾ ಬ್ರಾಹ್ಮಣರಲ್ಲಿ ಏಕೆ ಹೋಗುದಿಲ್ಲ, ಅವ್ರು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ ಗೃಹಸ್ಥರಿಗೆ ಹೃದಯ ದಾರಿದ್ರ್ಯ ಅಂತ ಹೇಳ್ತಾರೆ. ಅವ್ರು ದೂರ ದಾರಿದ್ರ್ಯ ಅಂದ್ರೆ ಅವ್ರೊಂಥರ ಸಂಕುಚಿತ ಭಾವ, ಅದೇ ತಮ್ಮವಿಂದ ಇದ್ರಲ್ಲೇ ಅವರು ತೃಪ್ತಿಗೊಂಡ್ಬಿಟ್ಟಿರ್ತಾರೆ ಗೃಹಸ್ಥರಾದವರು. ಅದಕ್ಕೋಸ್ಕರ ಅವರು ಸಂತರ ಹತ್ರ ಅವ್ರು ಹೋಗಲ್ಲ. ಅದಕ್ಕೋಸ್ಕರ ಅವ್ರುಗಳೇ ಪಾಪ ಬ್ರಾಹ್ಮಣರೇ ತಮ್ಮ ಒಂದು ಕರುಣೆ ಇದರಿಂದ ಗೃಹಸ್ಥರ ಮನೆಗೆ ಬರ್ತಾರೆ ಒಂದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ, ಕುಟುಂಬದ ವ್ಯವಹಾರಗಳಲ್ಲಿ ತೊಡಗುವುದೇ ತಮ್ಮ ಮುಖ್ಯ ಕರ್ತವ್ಯ. ಅಂದ್ರೆ ಬರೀ ಕುಟುಂಬದಲ್ಲೇ ಮುಳುಗ್ಬಿಟ್ಟಿರ್ತಾರೆ, ತಾನು ತನ್ನ ಮನೆ ತಂದಿದ್ದು ಆ ಒಂದು ಭೌತಿಕದಲ್ಲೇ ಇದ್ಬಿಟ್ಟಿರ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಥವಾ ಆಧ್ಯಾತ್ಮಿಕ ಮಾರ್ಗದ ಜ್ಞಾನವನ್ನು ಪಡೆಯುವುದು ಅಷ್ಟು ಮುಖ್ಯವಲ್ಲ ಅಂತ ಗೃಹಸ್ಥ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಮನೇನ ಒಂದು ನೋಡ್ಕೊಳ್ಳೋದ್ರಲ್ಲೇ ಅವ್ರು ಕಾಲವನ್ನ ಕಳೀತಾರೆ ಅಷ್ಟೇ ಹೊರತಾಗಿ ತಮ್ಮ ಒಂದು ಜಿಜ್ಞಾಸೆ ತಾನು ಯಾರು ಅಥವಾ ಭಗವಂತ ಯಾರು ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಳಬೇಕು ಅಂತ ಅವರಿಗೆ ಇಷ್ಟನೇ ಇರೋದಿಲ್ಲ. ಸಂತರಂತವರು ಬ್ರಾಹ್ಮಣರು ಕರುಣೆಯಿಂದ ಮಾತ್ರವೇ ಗೃಹಸ್ಥರ ಮನೆಗೆ ಹೋಗ್ತಾರೆ. ಅದು ಯಾತಕ್ಕೆ ಹೋಗ್ತಾರೆ, ಬೇಡಕ್ಕೆ ಹೋಗಲ್ಲ, ಏನೋ ನಂಗೆ ದುಡ್ಡು ಕಾಸು ಸಿಕ್ಕುತ್ತೆ ಅನ್ನೋ ಭಾವನೆಯಿಂದ ಹೋಗಲ್ಲ. ಅವ್ರಿಗೆ ಹೋಗೋದಲ್ಲಿ ಅವರಿಗೆ ಗೃಹಸ್ಥರಿಗೆ ಜ್ಞಾನವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಕರುಣೆಯಿಂದ ಗೃಹಸ್ಥರ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಂದ ಮಹಾರಾಜನು ಗರ್ಗಮುನಿಯಲ್ಲೇ ಜ್ಯೋತಿಷಾಸ್ತ್ರದ ಅಸಾಧಾರಣ ವಿದ್ವಾಂಸ ಎನ್ನುವಂತೆ ಮಾತನಾಡಿದರು. ಅಂದ್ರೆ ಈ ನಂದ ಮಹಾರಾಜ ಅದನ್ನ ತಾನೇನ್ ಜ್ಯೋತಿಷಾಸ್ತ್ರದ ಅಸಾಧಾರಣ ಅಂತ ಮಾತಾಡ್ತಾ ಇದ್ದಾನೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಜ್ಯೋತಿಷಾಸ್ತ್ರ ಇದೆಲ್ಲ ಅದು ಎಲ್ಲ ನಮ್ಗೆ ತುಂಬಾ ಇದಲ್ಲ. ಈಗ ನಾವು ಎಲ್ಲ ಜಾತಕ ಎಲ್ಲ ಬರೆಸ್ತೀವಲ್ಲ, ಅದು ಎಲ್ಲ ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ನಿಜವಾದದಲ್ವಾ, ಎಲ್ಲ ಒಂದು ಶಾಸ್ತ್ರಗಳಲ್ಲಿ ಹೇಳಿದ್ದದು. ಸೊ ಇದರಿಂದ ನಮ್ಗೆ ಸೂರ್ಯಗ್ರಹಣ, ಜ್ಯೋತಿಷಾಸ್ತ್ರದ ಪ್ರಕಾರ ಸೂರ್ಯಗ್ರಹಣ ಯಾವಾಗುತ್ತೆ, ಚಂದ್ರಗ್ರಹಣ ಯಾವಾಗುತ್ತೆ, ಮತ್ತೆ ಮುಂದೆ ಒಬ್ಬರ ಜೀವನದಲ್ಲಿ ಏನೇನ್ ಆಗುತ್ತೆ ಅದನ್ನೆಲ್ಲ ಆ ಜ್ಯೋತಿಷಾಸ್ತ್ರದಲ್ಲಿ ತಿಳ್ಕೋಬಹುದು. ಆದ್ರಿಂದ ಈಗ ಗರ್ಗಮುನಿಗೆ ಕಳ್ಸಿಕೊಟ್ಟಿದ್ದಾನೆ. ಯಾರು ವಸುದೇವ ನಂದನ್ ಮನೆ ಕಳ್ಸಿಬಿಟ್ಟು ನನ್ನ 2 ಮಕ್ಕಳದ ಭವಿಷ್ಯನ ಹೇಳು ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟಿದ್ದಾನೆ. ಅವರಿಗೆ ಯಾವ ತರ ತೊಂದರೆ ಆಗ್ಬಾರ್ದು ಅಂತ ಕಳ್ಸಿಕೊಟ್ಟಿದ್ದಾನೆ. ಈ ಶಾಸ್ತ್ರದಲ್ಲಿ ಮಹಾಪರಿಣಿತರು ಈ ಶಾಸ್ತ್ರದಲ್ಲೇ ಯಾರೇ ಆಗಲಿ ತನ್ನ ಹಿಂದಿನ ಕರ್ಮಗಳನ್ನು ತಿಳಿದು, ಅಂದ್ರೆ ಈ ಜ್ಯೋತಿಷಾಸ್ತ್ರದಿಂದ ಅವ್ರ ಹಿಂದೆ ಏನಾಗಿದ್ರು ಮುಂದೆ ಏನ್ ಆಗುತ್ತೆ ಅನ್ನೋದನ್ನ ಸಹ ಎಲ್ಲಾ ತಿಳ್ಕೊಬಹುದು. ಗರ್ಗಮುನಿಗಳು ಇದರಲ್ಲಿ ಮಹಾಪಂಡಿತರಾಗಿದ್ರು. ಸೊ ಅವ್ರಿಗೆಲ್ಲಾ ತಿಳಿತಿತ್ತು ಜಾತಕ ಇದ್ರಲ್ಲಿ, ಅಂದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಜ್ಯೋತಿಷಾಸ್ತ್ರದ ಪ್ರಕಾರ ಮಾಡಿದಾಗ ಅವರಿಗೆ ಮಗು ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋದೆಲ್ಲ ಅವರಿಗೆ ತಿಳಿತಿತ್ತು. ಅಂದ್ರೆ ಮನುಷ್ಯನು ಈ ಕರ್ಮಗಳಿಂದ ಅಂದ್ರೆ ಮನುಷ್ಯನು ಬದುಕಿನಲ್ಲಿ ಸುಖವನ್ನು ದುಃಖವನ್ನು ಅನುಭವಿಸ್ತಾನೆ. ಅಂದ್ರೆ ಏನೇನ್ ಆದ್ರಿಂದ ಏನ್ ಅನುಭವಿಸ್ತಾನೆ, ಸುಖ ಅನುಭವಿಸ್ತಾನೋ ದುಃಖ ಅನುಭವಿಸ್ತಾನೆ ಎಲ್ಲವನ್ನ ಅವ್ರು ಹೇಳೋರಾಗಿದ್ರು. ನಂದ ಮಹಾರಾಜ ಗರ್ಗಮುನಿಯನ್ನು ವಿಪ್ರೋತ್ತಮ ಎಂದು ಸಂಬೋಧಿಸ್ತಾ ಇದ್ದಾರೆ. ಅಂದ್ರೆ ಬ್ರಾಹ್ಮಣರಲ್ಲಿ ಉತ್ತಮ ಅಂತ ಹೇಳಿ ನಂದ ಮಹಾರಾಜ ಇವರನ್ನ, ಯಾಕೆಂದ್ರೆ ಅವರು ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜಾನೀತಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಬ್ರಹ್ಮನನ್ನ ಅರಿತವರು ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಸಾಕ್ಷಾತ್ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರೋರು, ಭಗವಂತನನ್ನ ತಿಳಿದಿರೋರು. ಸೊ ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಇಲ್ಲಿ ಸರಿಯಾದ ಪದ ಎಂದರೆ ಬ್ರಹ್ಮವಿದಂ, ಎಂದರೆ ಪರಮನನ್ನು ಚೆನ್ನಾಗಿ ತಿಳಿದವರು ಅಂತ ಹೇಳಿ ಇಲ್ಲಿ ವಿಪ್ರೋತ್ತಮ ಅಂತ ಹೇಳಿದಾರಲ್ಲ, ಅಂದ್ರೆ ಅವರು ಬ್ರಹ್ಮನನ್ನ ತಿಳಿದವರು ಅಂತ ಹೇಳ್ತಾ ಇದ್ದಾರೆ. ಮಾರ್ಗವನ್ನು ತೋರಿಸಬಲ್ಲ ಶೂದ್ರರು ಪರಿಶುದ್ಧತೆ ಆಚರಣೆಗಳನ್ನು ನಡೆಸುವುದಿಲ್ಲ. ಅಂದ್ರೆ ಕೆಳಗಿನ ಜಾತಿಗಳವರಿಗೆ, ಅಂದ್ರೆ ಈ ಬ್ರಾಹ್ಮಣರಿದಾರಲ್ಲ ಕೆಳಗಿನ ಜಾತಿಯವರಿಗೆ, ಅಂದ್ರೆ ಅವ್ರಿಗಿನ ನಮ್ಮ ಬ್ರಾಹ್ಮಣರಿಗಿನ ಕೆಳಗೆ ಅಂತ ಹೇಳಿದ್ರೆ ಕ್ಷತ್ರಿಯರು ಮತ್ತೆ ವೈಶ್ಯರು ಬರ್ತಾರೆ. ಅವರಿಗೆ ಪರಿಶುದ್ಧತೆಯ ಮಾರ್ಗ ಅಂತ ಹೇಗೆ ಒಂದು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಮಾರ್ಗವನ್ನ ಹೇಗೆ ಮುಂದುವರಿಬೇಕು ಅಂತ ಹೇಳಿ ಅವರು
ಬ್ರಾಹ್ಮಣರೆಲ್ಲರೂ ಹೇಳ್ತಾರೆ ಶೂದ್ರರಿಗೆ ಈ ಒಂದು ಮಾರ್ಗ ಜ್ಞಾನವನ್ನ ಕೊಡಲ್ಲ ಅಂತ ಹೇಳ್ತಾರೆ. ಶೂದ್ರರಿಗೆ ಅದು ಒಂದು ಅವರಿಗೆ ಅರ್ಹತೆನೂ ಇಲ್ಲ, ಅವರಿಗೆ ಆ ಜ್ಞಾನವನ್ನ ಪಡ್ಕೊಳ್ಳೋದು ಅಥವಾ ಅವರಿಗೆ ಅರ್ಥನೂ ಆಗೋದಿಲ್ಲ, ಆ ತರ ಹೀಗೆ ಹೇಳ್ತಾರೆ. ಸೊ ಒಂದು ಶೂದ್ರರಿಗೆ ಈ ಜ್ಞಾನವನ್ನ ಅದು ಈ ಬ್ರಾಹ್ಮಣರು ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಬರೀ ಕ್ಷತ್ರಿಯರು ಮತ್ತೆ ವೈಶ್ಯರಿಗೆ ಕೊಡ್ತಾರೆ ಅಂತಾರೆ. ನಂದ ಮಹಾರಾಜನು ವೈಶ್ಯ ಮತ್ತು ಗರ್ಗಮುನಿಯನ್ನು ಶ್ರೇಷ್ಠ ಬ್ರಾಹ್ಮಣನೆಂದು ಒಪ್ಪಿಕೊಂಡರು. ನಂದ ಮಹಾರಾಜ ವೈಶ್ಯ, ಆಗ ಅವನು ಇದು ಅಂದ್ರೆ ಭೂಮಿ ಉಳ್ತಾ ಇರ್ತಾನಲ್ವಾ, ರೈತರ ಇದಿರ್ತಾನಲ್ಲ, ಆಮೇಲೆ ವ್ಯವಹಾರ ಮಾಡ್ತಾ ಇರ್ತಾನೆ. ಸೊ ಅವನು ವೈಶ್ಯ. ಅವನು ತನ್ನ ಇಬ್ಬರು ಸಾಧು ಮಕ್ಕಳಾದ ಕೃಷ್ಣ ಮತ್ತು ಬಲರಾಮನನ್ನು ಪರಿಶುದ್ಧಗೊಳಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಅಂದ್ರೆ ಇವ್ರಿಗೆಲ್ಲ ಈ ತರ ಎಲ್ಲಾ ಅನಾಚಾರಗಳಾಗ್ತಾ ಇದಾವಂತಾರೆ. ಅಂದ್ರೆ ಎಲ್ಲ ಪೂತನಿ ಎಲ್ಲ ರಾಕ್ಷಸರೆಲ್ಲ ಅವರಿಗೆ ಬಂದು ಅಟ್ಯಾಕ್ ಮಾಡ್ತಾ ಇದಾರಲ್ವಾ. ಸೊ ಹೇಳ್ತಾ ಇದಾರೆ ಅವ್ರನ್ನ ಪರಿಶುದ್ಧಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಕ್ಕಳು ಇವಾಗ ಅವರಿಗೆ ನಾಮಕರಣ ಬೇರೆ ಮಾಡೋದಿದೆ, ಹೆಸರು ಬೇರೆ ಇಡೋದಿದೆ, ಸೊ ಅವ್ರ ಜಾತಕ ಬರ್ಸೋದಿದೆ, ಅದನ್ನೆಲ್ಲ ಮಾಡ್ಲಿಕ್ಕೆ ಈಗ ಮಾಡಿ ಅಂತೇಳಿ ನಂದ ಮಹಾರಾಜ ಕೇಳ್ಕೊಡ್ತಾ ಇದ್ದಾನೆ. ಇಬ್ರು ಹುಡುಗರು ಮಾತ್ರವಲ್ಲದೆ ಜನನಾದ ನಂತರ ಎಲ್ಲ ಮಾನವರು ಗುರುವಾಗಿ ಒಬ್ಬ ಬ್ರಾಹ್ಮಣನನ್ನು ಸ್ವೀಕರಿಸಬೇಕೆಂದು ಅವನು ಹೇಳ್ತಾ ಇದ್ದಾನೆ. ನನ್ನಿಬ್ರು 2 ಮಕ್ಕಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಬ್ರಾಹ್ಮಣರ ಒಂದು ಆಶಯ ಅಥವಾ ಬ್ರಾಹ್ಮಣನ ಆಶಯ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಅವನು ಹೀಗೆ ಪ್ರಾರ್ಥಿಸಲು ಗರ್ಗಮುನಿ ಹುಡುಗರನ್ನು ನೋಡಿ, ಇಲ್ಲಿ ಮುಂದೆ ಈಗ ಏನು ನಾವು ಇಲ್ಲಿ ಓದ್ತಿದೀವಲ್ಲ, ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ನಮ್ಮ ಜೀವನದಲ್ಲಿ ಏನೇನು ನಮ್ಮ ಮಕ್ಕಳನ್ನ ಹೇಗೆ ನಾವು ನೋಡ್ಕೊಳ್ತೀವಿ, ಅದೆಲ್ಲ ನಮ್ ಕಣ್ ಮುಂದೆ ಬರ್ತಾ ಇದೆ. ನಮ್ಮ ಮಕ್ಕಳನ್ನ ನಾವು ಹೇಗೆ ನೋಡ್ಕೊಂಡ್ವಿ ಅಂದ್ರೆ ಅಲ್ಲಿದೆ ಇದು ಒಂಥರ ಅಂದ್ರೆ ಪ್ರತಿಬಿಂಬ. ಅಂದ್ರೆ ಕೃಷ್ಣಂದೇನು ಇದಾಗಿದೆಲ್ಲ ಅದೆಲ್ಲ ನಾವು ಭೌತಿಕ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ. ಹೇಗೆ ಅವ್ರ ಮಕ್ಕಳನ್ನ ಸಾಕೋದು, ಹೇಗೆ ನೋಡ್ಕೊಳ್ತಿದ್ವು, ಹೇಗ್ ಮಕ್ಕಳು ಆಟ ಪಾಠ ಆಡ್ತಾ ಇದ್ವು, ಹೇಗ್ ಚೇಷ್ಟೆ ಮಾಡ್ತಾ ಇದ್ವು, ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳ ಜೊತೆ ಎಲ್ಲ ನೋಡಿರ್ತೀವಿ. ಅದು ನಮ್ ಕಣ್ಮುಂದೆ ಬರೋ ತರ ಫುಲ್ ಚಿತ್ರ ಕೊಡ್ತಾ ಹೋಗ್ತಾ ಇದ್ದಾರೆ. ಅವನು ಹೀಗೆ ಪ್ರಾರ್ಥಿಸಲು ಗರ್ಗಮುನಿಯ ಹುಡುಗರನ್ನು, ಅದರಲ್ಲಿಯೂ ಕೃಷ್ಣನನ್ನು ಪರಿಶುದ್ಧಗೊಳಿಸುವ ವಿದ್ಯುಕ್ತ ಆಚರಣೆಗಳ ಏರ್ಪಾಟಿಗಾಗಿ ವಸುದೇವನನ್ನು ಕಳಿಸಿದ್ದಾನೆ. ಅಂದ್ರಲ್ಲೂ ಹೇಳ್ತಾ ಇದ್ದಾರೆ, ಇಲ್ಲಿ ಬಲರಾಮ ಮತ್ತೆ ಕೃಷ್ಣ ಇಬ್ರು ಸಹ ಈಗ ವಸುದೇವನ ಮಕ್ಕಳು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಕೃಷ್ಣ ಅವ್ನಿಗೆ ಹೇಳಿದ್ರೆ ಗೊತ್ತಿದೆಯಲ್ಲ, ಅವನಿಗೆ ಅಂದ್ರೆ ಕಂಸನ್ ವಧೆ ಮಾಡೋನು ಅಂತ ಹೇಳ್ಬಿಟ್ಟು. ಸೊ ಕಂಸನಿಂದ ಅವನಿಗೆ ಡೇಂಜರ್, ಅವನಿಗೆ ಇದಿದೆ, ಆತಂಕ ಇದೆ, ಅಥವಾ ಅವನಿಂದ ತೊಂದರೆಗಳಾಗತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿ ಕಳಿಸಿದ್ದಾನೆ, ಕೃಷ್ಣನನ್ನ ಪರಿಶುದ್ಧಗೊಳಿಸಿ ಅಂತ ಹೇಳಿ ಕಳಿಸಿದ್ದಾನೆ. ನಾನು ಅವರ ಕುಟುಂಬದ ಪುರೋಹಿತ ಅಂದ್ರೆ ಹೇಳಿ ಕಳಿಸಿದ್ದಾನೆ ಅಂತ ಇಲ್ಲಿ ಗರ್ಗಮುನಿ ಹೇಳ್ತಾ ಇದ್ದಾರೆ. ನಾನು ಇಬ್ಬರನ್ನ ಪರಿಶುದ್ಧ ಮಾಡಕ್ ಬಂದಿದೆ, ಅದರಲ್ಲಿ ಕೃಷ್ಣನಿಗೆ ಮುಂದೆ ತೊಂದರೆಗಳು ಬಹಳ ಬರ್ಬೋದು ಅಂತ ಹೇಳ್ಬಿಟ್ಟು ನನಗೆ ವಸುದೇವ ಹೇಳಿ ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಸಂಗಿಕವಾಗಿ ಹೇಳುವುದಾದರೆ ಕೃಷ್ಣನ ದೇವಿಕೆಯ ಮಗ ಎಂದು ನನಗೆ ತೋರುತ್ತದೆ ಎಂದು ಉತ್ತರ ಕೊಟ್ಟನು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಗರ್ಗಮುನಿ ಹೇಳ್ತಾ ಇದ್ದಾರೆ, ನನಗನ್ಸುತ್ತೆ ಇದೆಲ್ಲ ನೋಡಿದ್ರೆ ಇವನಿದಾನಲ್ಲ ಕೃಷ್ಣನು ದೇವಿಕೆ ಮಗ ಅಂತ ನನಗ್ ತೋರ್ತಾ ಇದೆ ಅಂತ ಹೇಳಿ ಅವ್ನ ಜಾತಕ ನೋಡ್ತಾ ಇಲ್ಲೆಲ್ಲ ಹೋಗ್ತಾನೆ. ಈಗ ಮುಂದೆ ಹೇಳ್ತಾನೆ, ತನ್ನ ಜ್ಯೋತಿಶಾಸ್ತ್ರ ಲೆಕ್ಕಾಚಾರಗಳಿಂದ ಗರ್ಗಮುನಿಗೆ ಕೃಷ್ಣನು ದೇವಕಿಯ ಮಗ ಅಂತ ಗೊತ್ತಾಗುತ್ತೆ. ಆದ್ರೆ ನಂದ ಮಹಾರಾಜ ಲಕ್ಷಣ ಅವನನ್ನು ಬಿಟ್ಟಿದ್ರು ಎಂದು ಅರ್ಥವಾಯ್ತು. ಅಂದ್ರೆ ಜ್ಯೋತಿ ಎಲ್ಲ ಅವ್ರ ಜಾತಕವನ್ನ ನೋಡಿದಾಗ ಈಗ ಜಾತಕವನ್ನು ನೋಡ್ತಾ ಇದ್ದಾನೆ, ನೋಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಇದು ದೇವಕಿಯ ಮಗ ಮತ್ತೆ ನಂದ ಅಂದ್ರೆ ದೇವಕಿಯ ಮಗ ನಂದ ಮಹಾರಾಜ ಮತ್ತೆ ಯಶೋದೆಯ ಒಂದು ಇದರಲ್ಲಿ ಅವರ ಒಂದು ನೋಡ್ಕೊಳ್ಳೋಕೋಸ್ಕರ ಅವರಲ್ಲಿ ಬಿಟ್ಟಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದು ನಂದ ಮಹಾರಾಜನಿಗೆ ತಿಳಿದಿರ್ಲಿಲ್ಲ, ಇದು ನಂದ ಮಹಾರಾಜನಿಗೆ ಗೊತ್ತಿಲ್ಲ. ಇದು ಪರೋಕ್ಷವಾಗಿ ಈಗ ಇವನು ಏನೇನ್ ಮಾತಾಡ್ತಿದ್ದಲ್ಲ ಗರ್ಗಮುನಿ, ಅದರಿಂದ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ಅದು ನಿನ್ನ ಮಕ್ಕಳಲ್ಲ ಇವರು, ನಿನ್ನ ಮಗ ಅಲ್ಲ ಇವನು, ಅವರು ವಸುದೇವನ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ, ವಸುದೇವ ಮತ್ತು ದೇವಕಿಯ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಸಹ ನಂದ ಮಹಾರಾಜ ಅಷ್ಟೊಂದು ಇದನ್ನ ಮನಸ್ಸಿಗೆ ಹಾಕೊಳ್ಳಲ್ಲ ಅವನು. ಆಕ್ಚುಲಿ ಪರೋಕ್ಷವಾಗಿ ಕೃಷ್ಣ ಮತ್ತು ಬಲರಾಮರು ಇಬ್ಬರು ವಸುದೇವನ ಮಕ್ಕಳು ಎಂದು ಗರ್ಗಮುನಿಯನ್ನು ತಿಳಿಸ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಂದ ಮಹಾರಾಜನು ಕೃಷ್ಣನನ್ನು ಪರಿಶುದ್ಧಗೊಳಿಸುವ ಸಮಾರಂಭವನ್ನು ನಡೆಸಿದರೆ ಸಹಜವಾಗಿಯೇ ಮಹಾಪಾಪಿಯಾದ ಕಂಸನಿಗೆ ಕೃಷ್ಣನ ದೇವಕಿ ವಸುದೇವರ ಮಗ ಎಂದು ಅರ್ಥವಾಗುತ್ತಿದ್ದ ಅವರು ನಂದನನ್ನು ಎಚ್ಚರಿಸಿದರು. ಅಂದ್ರೆ ಹೇಳ್ತಾ ಇದ್ದಾರೆ, ಇವರು ಇಬ್ಬರಿಗೂ ನಾವು ಇಲ್ಲಿ ಒಂದು ಸಮಾರಂಭ, ನಾವು ಏನಾರ ಒಂದು ದೊಡ್ಡ ಸಮಾರಂಭ ಮಾಡಿದ್ರೆ ಅವಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಕೃಷ್ಣ ಬಲದೇವ್ ಅವನಿಗೆ ಗೊತ್ತಿದೆ, ಕಂಸನಿಗೆ ಅನುಮಾನ ಇದೆ, ಸೊ ಅವರಿಂದ ತೊಂದರೆ ಇದೆ, ಅದಕ್ಕೋಸ್ಕರ ನಾವು ಒಂದು ದೊಡ್ಡದಾಗಿ ಒಂದು ಸಮಾರಂಭ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಮಕ್ಕಳುಗಳು ಬೆಳೀತಾ ಇದ್ದಾರೆ, ಇವರಿಂದನೇ ನನಗೆ ಒಂದು ತೊಂದರೆ ಇದೆ ಅಂತೇಳಿ ಕಂಸ ಗೊತ್ತಾದ್ರೆ ಕಂಸ ಏನ್ ಮಾಡ್ತಾನೆ, ಅವರು ಒಂದು ಜೀವಕ್ಕೆ ಇದಿದೆ, ಒಂದು ಬೆದರಿಕೆ ಇದ್ದಂಗೆ, ಅಂದ್ರೆ ಅವರಿಗೆ ಜೀವಕ್ಕೆ ಭಯ ಇದೆ, ಅದಕ್ಕೋಸ್ಕರ ಸಮಾರಂಭವನ್ನ ಹೇಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಮಗ ಅರ್ಥವಾಗ್ತಾನೆ. ಅವರನ್ನ ನಂದನನ್ನು ಎಚ್ಚರಿಸಿದರು. ದೇವಿಗೆ 8ನೇ ಮಗು ಹೆಣ್ಣು ಮಗು ಎಂದೇ ಎಲ್ಲರೂ ಭಾವಿಸಿದ್ರು ಅಲ್ವಾ. 8ನೇ ಮಗು ಹೆಣ್ಮಗು ಅಂತ ತಿಳ್ಕೊಂಡಿರ್ತಾರೆ. ದುರ್ಗಾದೇವಿ ಬಂದಿರ್ತಾಳಲ್ವಾ, ಅವಳೇ ಬಂದ್ಬಿಟ್ಟು ಹೇಳಿರ್ತಾಳೆ, ನಾನಲ್ಲ ನಿನ್ನನ್ ಕೊಲ್ಲೋದು, ನಿನ್ನನ್ ಕೊಲ್ಲೋ ಮಗು ಇನ್ನೊಂದ್ ಕಡೆ ಬೆಳೀತಾ ಇದೆ ಅಂತ ಹೇಳಿ ಮಾಯ ಆಗ್ಬಿಟ್ಟಿರ್ತಾಳಲ್ವಾ. ಲೆಕ್ಕಾಚಾರ ದೇವಕಿಗೆ ಹೆಣ್ಣು ಮಗು ಇದ್ದೇ ಇರ್ಲಿಲ್ಲ ನೋಡಿ, ಲೆಕ್ಕದ ಪ್ರಕಾರ ದೇವಕಿಗೆ ಹೆಣ್ಣು ಮಗು ಆಗೋ ಚಾನ್ಸೇ ಇಲ್ಲ ಅಲ್ಲೆಲ್ಲ ನೋಡಿದಾಗ. ಆದ್ರೆ ಹೆಣ್ಣು ಮಗು ಆಯ್ತು ಅಂದ್ರೆ ಇದೆಲ್ಲ ಭಗವಂತನ ಒಂದು
ಒಂದು ಲೀಲೆ ಅಥವಾ ಒಂದು ಲೆಕ್ಕಾಚಾರ ಇದೆಲ್ಲ. ಹೀಗೆ ಹೆಣ್ಣು ಮಗು ಯಶೋದೆಯು ಆ ಮಗುವನ್ನು ಕೃಷ್ಣ ಅದಲು ಬದಲು ಮಾಡಲಾಯಿತು ಎಂದು ಗರ್ಗಮುನಿ ನಂದ ಮಹಾರಾಜನಿಗೆ ಹೇಳ್ತಾನೆ ಅವನು. ಆಕ್ಚುಲಿ ಅಂದ್ರೆ ದೇವಕಿಗೆ 8ನೇ ಮಗು, ಅದು ಹೆಣ್ಣೆ ಅಲ್ಲ, ಅದು ನಂದ ಮಹಾರಾಜ ಹಿಂಗೆ ಮತ್ತೆ ವಸುದೇವ ಅದೇ ವಸುದೇವ ನಿನ್ನ ಮಗುನ ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡಿದಾನೆ ಅಂತೆಲ್ಲ ಹೇಳ್ತಾನೆ. ಕೃಷ್ಣ ಅದಲು ಮಾಡಲಾಯ್ತು ಎಂದು ನಂದ ಮಹಾರಾಜನ್ ತಿಳಿಸ್ತಾನೆ. ಬೇರೆ ಅವಾಗ ಅದೇ ದೇವಿ ಹೇಳೋಗಿ, ಅವಳ ದುರ್ಗಾ ಹೇಳೋಗಿರ್ತಾಳೆ, ಕಂಸನಿಗೆ ಹೇಳಿದ್ದಳು, ನಾನು ನಿನ್ನ ಮಗುವಿಗೆ ನಾಮಕರಣ ಮಾಡಿದರೆ ಅಂದ್ರೆ ಹೇಳೋಗಿರ್ತಾಳೆ, ನಾನಲ್ಲ ನಿನ್ನನ್ನು ಕೊಲ್ಲೋದು, ನಿನ್ನ ಕೊಲ್ಲೋದು ಇನ್ನೊಂದ್ ಕಡೆ ಬೆಳೀತಾ ಇದೆ ಅಂತ ಹೇಳೋಗಿದ್ದಾಳೆ ಅವಳು. ಸೊ ಇವಾಗ ನಾನೇನಾರ ಇಲ್ಲಿ ಒಂದು ನಾಮಕರಣ ಎಲ್ಲ ಮಾಡಿದ್ರೆ ಕಂಸನಿಗೆ ಗೊತ್ತಾಗ್ಬಿಡತ್ತೆ. ಕಂಸ ಗೊತ್ತಾದಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಗಂಡು ಮಗು ಇದೆ ಅಂತ ಕಂಸನ ಅಂತ, ಈಗ ಇಲ್ಲೊಂದು ಗಂಡು ಮಗು ಇದೆ, ಇದರಿಂದನೇ ನನ್ನ ಒಂದು ಜೀವಕ್ಕೆ ಒಂದು ಸಂತಾಕಾರ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಈ ಮಗುನ ಕೊಲ್ಲಕ್ಕೆ ಬರ್ತಾನೆ. ಆದ್ರಿಂದ ಏನ್ ಹೇಳ್ತಾನೆ ಗರ್ಗಮುನಿ ಹೇಳ್ತಾರೆ, ಇದನ್ನ ಒಂದು ಸಂಭ್ರಮವಾಗಿ ಅಥವಾ ಹೇಗೆ ಮಾಡ್ಬೇಕು ಯೋಚನೆ ಮಾಡೋಣ ಅಂತೆ. ಅಂದ್ರೆ ನಾವು ಜನಕ್ಕೆ ತಿಳಿಯೋ ತರ ನಾವು ನಾಮಕರಣ ಅಥವಾ ಒಂದು ಶುದ್ಧೀಕರಣ ಕೆಲಸ ಎಲ್ಲ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ, ಕಂಸನಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಒಂದ್ ಮಗು ಬೆಳೀತಾ ಇದೆಯಲ್ಲ, ಇದೇ ನನ್ನ ಸಾವಿಗೆ ಕಾರಣ ಅಂತೇಳಿ ಆ ಮಗುನ ಕೊಲ್ಲಕ್ ಬರ್ತಾನೆ. ಗರ್ಗಮುನಿಯ ಮಾತನ್ನು ಕೇಳಿದ ನಂದ ಮಹಾರಾಜ, ಇಂತಹ ಅಪಾಯವಿದ್ದರೆ ವೈಭವದ ನಾಮಕರಣ ಯೋಚನೆ ಮಾಡೋದಿರುವುದೇ ಉತ್ತಮ ಅಂತ ಹೇಳ್ಕೊತ. ಹಾಗಾದ್ರೆ ಇಷ್ಟೆಲ್ಲಾ ತೊಂದ್ರೆ ನನ್ ಮಗುಗಿದೆ ಅಂತಿದ್ರೆ ನಾವು ವೈಭವವಾಗಿ ಅಂದ್ರೆ ಯಾರಿಗೂ ಒಂದು ಪಬ್ಲಿಕ್ ಆಗಿ ನಾವು ಒಂದು ಸಮಾರಂಭವನ್ನ ಮಾಡೋದ್ ಬೇಡ, ಈ ನಾಮಕರಣವನ್ನ ನಾವು ಮುಚ್ಚಾಗಿ ರಹಸ್ಯವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಂದ ಮಹಾರಾಜ ಹೇಳ್ತಾನೆ. ತಾವು ವೈದಿಕ ಮಂತ್ರಗಳನ್ನು ಪಡಿಸಿ ನಾಮಕರಣವನ್ನು ಮಾಡಿದರೆ ಸಾಕು, ಅಂದ್ರೆ ಬರೀ ವೈದಿಕ ಮಂತ್ರನ ಹೇಳಿ ಅದನ್ನ ನಾವು ರಹಸ್ಯವಾಗಿ ಇಟ್ಕೊಂಡ್ಬಿಟ್ಟು ಇದ್ ಮಾಡೋಣ ಅಂತ ಹೇಳ್ತಾರೆ. ತಾವು ದ್ವಿಜರು, ತಾವು ಇಲ್ಲಿರುವುದರ ಅನುಕೂಲ ನಾನು ಪಡೆದುಕೊಳ್ಳುತ್ತಿದ್ದೇನೆ, ಆದ್ರಿಂದ ಹೊರಗಿನ ಸಂಭ್ರಮವಿಲ್ಲದೆ ನಾಮಕರಣ ಅಂದ್ರೆ ಹೊರಗಡೆ ನಾವೇನು ಪಬ್ಲಿಷ್ ಮಾಡಿದೇನೆ ಒಂದು ಧಾಮ್ಲು ಅಂತ ಸಂಭ್ರಮದಿಂದ ನಾವು ಮಾಡೋದ್ ಬೇಡ, ನಾಮಕರಣ ಇದು ಮಾಡ್ಬೇಕು, ಇದನ್ನ ರಹಸ್ಯವಾಗಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಆಮೇಲೆ ನಂದ ಮಹಾರಾಜ ಇಷ್ಟು ಅಪೇಕ್ಷೆಯಿಂದ ಗರ್ಗಮುನಿಯನ್ನು ಪ್ರಾರ್ಥಿಸಿದಾಗ ಅವರು ನಂದ ಮಹಾರಾಜನ ಗೋಶಾಲೆಯಲ್ಲಿ, ಅದರಿಂದ ಮಗುಗೆ ನೋಡಿ ಎಂತ ಒಂದು ರಾಜಮನೆತನದಲ್ಲಿ ಹುಟ್ಟಿದಾನೆ, ಇಲ್ಲಿ ನಂದ ಮಹಾರಾಜನ ಇದೆಲ್ಲ ಆದ್ರೂ ಸಹ ಅವನ ನಾಮಕರಣ ಎಲ್ಲಾಗ್ತಾ ಇದೆ ಅಂದ್ರೆ ಗೋಶಾಲೆಯಲ್ಲಿ ಆಗ್ತಾ ಇದೆ. ನಾಮಕರಣ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ, ಅದನ್ನು ರಹಸ್ಯವಾಗಿ ಮಾಡ್ತಾ ಇದ್ದಾರೆ. ರೋಹಿಣಿಯ ಮಗ ಬಲರಾಮನು ತನ್ನ ಕುಟುಂಬದವರಿಗೆ ಈಗ ಹೇಗೆ ಹೇಳ್ತಾ ಇದ್ದಾರೆ, ಈಗ ನಾವು ನಾಮಕರಣ ಮಾಡ್ಬೇಕು. ಸೊ ಈಗ ಆ ಒಂದು ಇದ್ರಲ್ಲಿ ನೋಡ್ಬಿಟ್ಟು ಜಾತಕದಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ದಾನೆ, ರೋಹಿಣಿಯ ಮಗ ಇದಾನಲ್ಲ ಬಲರಾಮ, ಅಂದ್ರೆ ರೋಹಿಣಿಯ ಮಗ ಅವನಿಗೆ ಬಲರಾಮ ಅಂತ ಮುಂದೆ ಹೆಸರು ಕೊಡೋದು. ಕುಟುಂಬದವರಿಗೆ ಮತ್ತು ನೆಂಟರಿಗೆ ಬಹು ಸಂತೋಷವನ್ನು ಕೊಡುವನೆಂದು, ಆದ್ರಿಂದ ಅವನಿಗೆ ರಾಮ ಎಂದು ಹೆಸರಿಡುವುದಾಗಿ ನಂದ ಮಹಾರಾಜ ತಿಳಿಸಿದರು. ಅವನಿಗೆ ರಾಮ ಅಂತ ಹೆಸರು, ರಾಮ ಅಂತ ಹೇಳಿದ್ರೆ ಆನಂದ ಕೊಡೋನು ಅಥವಾ ಬ್ಲಿಸ್ಫುಲ್ ಇದು ಅಂತ, ಅದಕ್ಕೆ ಹೇಳ್ತಾ ಇದ್ದಾರೆ ಅವನಿಗೆ ನಾವು ರಾಮ ಅಂತ ಹೆಸರೋಣ. ಯಾಕೆಂದ್ರೆ ಇವನು ಎಲ್ಲರಿಗೂ ಸಂತೋಷ ಕೊಡ್ತಾನೆ, ಅದಕ್ಕೆ ಅವನಿಗೆ ರಾಮ ಅಂತ ಹೇಳೋಣ. ಮುಂದೆ ಇವನು ಅಸಾಧಾರಣ ಬಲಶಾಲಿ ಆಗ್ತಾನೆ ಅಂತ, ತುಂಬಾ ಬಲಶಾಲಿ ಆಗ್ತಾನೆ ಅವನು, ಅದಕ್ಕೋಸ್ಕರ ಅವನಿಗೆ ಬಲರಾಮ ಅಂತ ಹೇಳಿ ಬಲ ಅಂತಿರ್ತಾರೆ. ಆಮೇಲೆ ಆದ್ರಿಂದ ಬಲರಾಮ ಇಂದ ಅವನಿಗೆ ಹೆಸರು ಅಂದ್ರು ನೋಡು, ಒಂದು ಫಸ್ಟ್ ಹೇಳಿದ್ರು ರಾಮ ಅಂದ್ರು, ಆಮೇಲೆ ಬಲರಾಮ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾನೆ, ನಿನ್ನ ಕುಟುಂಬ ಏನಿದೆಲ್ಲ ಮತ್ತೆ ಯಾದವ ಕುಟುಂಬವು ಎಷ್ಟು ಆತ್ಮೀಯವಾಗಿದ್ದು ಪರಸ್ಪರ ಆಕರ್ಷಿತರಾಗಿರೋದ್ರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರು ಅಂತ ಹೇಳ್ತಾರೆ. ನೋಡಿ, ಏನು ಅಂತ ಹೇಳಲ್ಲ, ಸಂಕರ್ಷಣ ಹೆಸರು ಹೇಳ್ತಾ ಇದ್ದಾನೆ, ಆದ್ರೆ ಇದನ್ನ ಹೇಳಲ್ಲ ಅವನು. ಸಂಕರ್ಷಣ ಯಾರಿಂದ ಅಂದ್ರೆ ದೇವಕಿಯ ಒಂದು ಉದರದಿಂದ ಇವಳಿಗೆ ರೋಹಿಣಿಯ ಉದರಕ್ಕೆ ಬಂದ ಅಂತ ಅವ್ನು ಹೇಳೋದಿಲ್ಲ. ಬರೀ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಫ್ಯಾಮಿಲಿ ಮತ್ತೆ ನಿನ್ನ ವಂಶದವರು ಅಂದ್ರೆ ನಿನ್ನ ಒಂದು ಇದು ಮತ್ತೆ ಯಾದವದಲ್ಲಿ ಎಷ್ಟು ನೀವು ಒಂದು ಫ್ರೆಂಡ್ಲಿ ಆಗಿದ್ದೀರಾ ಅಥವಾ ಆಕರ್ಷಿತರಾಗಿದ್ದೀರಾ ಅಂತ ಹೇಳಿದ್ರೆ ಈ ಮಗುಗೆ ನಾವು ಸಂಕರ್ಷಣ ಅಂತ ಹೆಸರಿಡೋಣ ಅಂತ ಹೇಳ್ತಾನೆ. ಅಂದ್ರೆ ನಿಜವಾದ ಇದನ್ನ ಅಲ್ಲಿ ಹೇಳೋದಿಲ್ಲ ಗರ್ಗಮುನಿ ಹೇಳಿದ್ರು. ಎಂದರೆ ಗರ್ಗಮುನಿಯು ರೋಹಿಣಿಯ ಮಗನಿಗೆ ಈ 3 ಹೆಸರುಗಳನ್ನ ಇಡ್ತಾ ಇದ್ದಾರೆ. ಒಂದು ಬಲರಾಮ ಅಂತ, ಒಂದು ಸಂಕರ್ಷಣ ಮತ್ತು ಬಲದೇವ. ಒಂದೆಲ್ಲ ಬಲವನ್ನು ಕೊಡ್ತಾನೆ, ಸೊ ಎಲ್ಲರಿಗೂ ಬಲ ಕೊಡ್ತಾ ಇದ್ರೆ ಬಲದೇವ ಅಂತ ಹೇಳೋಣ. ಆದ್ರೆ ಬಲರಾಮನು ಸಹ ದೇವಿಕೆಯ ಗರ್ಭದಲ್ಲಿ ಕಾಣಿಸಿಕೊಂಡ ಅನಂತರ ಅವನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯ್ತು ಎಂಬ ಸಂಗತಿಯನ್ನು ಬಯಲು ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಮಾಡದಂತೆ ಎಚ್ಚರಿಕೆಯನ್ನು ಅಂದ್ರೆ ಅದನ್ನ ಹೇಳಲ್ಲ ಅವರು. ಅಂದ್ರೆ ಅವಳು ದೇವಿಕೆ ಇದ್ರಲ್ಲಿದ್ದ ಆಮೇಲಿಂದ ರೋಹಿಣಿ ಒಂದು ಉದರಕ್ಕೆ ಬಂದ ಅಂತೇಳಿ ಅದನ್ನ ಹೇಳೋದಿಲ್ಲ. ಸಂಕರ್ಷಣ ಅಂತ ಹೇಳಿದ್ರೆ ಆ ಉದರಿಂದ ಈ ಉದರಕ್ಕೆ ಆಕರ್ಷಣೆ ಹಂಗೆ ಆಗಿ ಬಂದಿರೋದು. ಆ ಸಂಕರ್ಷಣ ಅನ್ನೋ ವರ್ಡಿಗಲ್ಲಿ ಹೋದ್ರೆ ಏನ್ ಹೇಳ್ತಾರೆ, ನಿನ್ನ ಫ್ಯಾಮಿಲಿ, ನಿನ್ನ ಒಂದು ವಂಶ ಮತ್ತೆ ಯಾದವ ವಂಶ ಒಂದು ತುಂಬಾ ನೀವಿಬ್ರು ಒಬ್ರಿಗೊಬ್ರು ಆಕರ್ಷಿತರಾಗಿದ್ದಾರೆ, ಅದಕ್ಕೆ ನಿನ್ ಮಗನ್ ಅವನಿಗೆ ನಾವು ಸಂಕರ್ಷಣ ಅಂತ ಇಡೋಣ ಅಂತ ಹೆಸರು ಹೇಳಿರ್ತಾರೆ. ಬಲರಾಮ ಕೃಷ್ಣರಿಬ್ಬರು ದೇವಿಕೆ ಮಕ್ಕಳಾಗಿದ್ದು ಸ್ವಂತ ಅಣ್ಣ ತಮ್ಮಂದಿರಾಗಿದ್ದಾರಲ್ವಾ, ಇಬ್ರು ಸಹನು ಅಣ್ಣ ತಮ್ಮಂದಿರಾಗಿದ್ದಾರೆ. ಆದ್ರೆ ರೋಹಿಣಿನೂ ಆಕ್ಚುಲಿ ದೇವಕಿಯ ಇದ್ದು ರೋಹಿಣಿ ಬಂದಿಲ್ಲ. ರೋಹಿಣಿ ಸಹ ವಸುದೇವನ ಒಂದು ಹೆಂಡತಿನೇ ಆಗಿದ್ದಾಳೆ. ಹೇಗಿದ್ರು ಅವ್ರ ಅಣ್ಣ ತಮ್ಮಂದ್ರೆ ಆಗ್ತಾರೆ. ಗರ್ಗಮುನಿಯು
ನಂದ ಮಹಾರಾಜನಿಗೆ ಹೀಗೆ ತಿಳಿಸಿದನು. ಇನ್ನೊಬ್ಬ ಹುಡುಗನು ಬೇರೆ ಬೇರೆ ಇವುಗಳನ್ನು, ಇನ್ನೊಬ್ಬ ಈಗ ಕೃಷ್ಣನ್ ಬಗ್ಗೆ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಅವನು ಬೇರೆ ಬೇರೆ ಮೈಗಳನ್ನು ತಳೆದಿದ್ದಾನೆ. ಅಂದ್ರೆ ಪ್ರತಿ ಯುಗದಲ್ಲೂ ಬರ್ತಾ ಅವನು ಬೇರೆ ಬೇರೆ ಬಣ್ಣಗಳನ್ನು ತಗೊಂಡು ಬಂದಿದ್ದಾನೆ. ಅದೇ ಅಂದ್ರೆ ಮೊಟ್ಟ ಮೊದಲು ಅವನು ಬಿಳಿಯ ಬಣ್ಣದವನಾಗಿದೆ, ಅಂದ್ರೆ ಶುಕ್ಲ ಕಲರ್. ಶುಕ್ಲ ಅಂತ ಹೇಳಿದ್ರೆ ಬಿಳಿ ಇದ್ದಲ್ಲಿರ್ತಾನೆ. ಅವನಿಗೆ ಹಂಸ ಅವತಾರ ಅಂತ ಹೇಳಿ, ಹಂಸ ಅವತಾರದಲ್ಲಿ ಬಂದ ಅವನು ಅಂತ ಹೇಳ್ತಾರೆ. ಬೇರೆ ಅನಂತರ ಕೆಂಪು ಬಣ್ಣವನ್ನು ತಳೆದ, ಅಂದ್ರೆ ನೆಕ್ಸ್ಟ್ ಅದು ಇದರಲ್ಲಿ ಸತ್ಯಯುಗದಲ್ಲಿ. ಆಮೇಲೆ ನೆಕ್ಸ್ಟ್ ತ್ರೇತಾಯುಗದಲ್ಲಿ ಅವನು ಏನ್ ಹೇಳ್ತಾ ಇದ್ದಾರೆ, ಹಂಸ ಇದು ತಗೊಂಡ ಅಂತ ಹೇಳಿದ್ರೆ, ಹಂಸ ಅಂತ ಹೇಳಿದಾಗ ಅಲ್ಲ, ಇದು ಕೆಂಪು ಅಂತ ಹೇಳಿದ್ರೆ ಇದು ಕಲರು ಯಜ್ಞ ಪುರುಷ ಅಂತ ಹೇಳ್ತಾರೆ. ಯಜ್ಞ ಪುರುಷನ ಒಂದು ಹೆಸರಿಂದ ಒಂದು ತನ್ನ ಅವತಾರವನ್ನ ಪಡ್ಕೊಂಡ. ಅನಂತರ ಹಳದಿ ಅಂತಾರೆ, ಅನಂತರ ಹಳದಿ ಅಂತೆ. ಈಗ ಕಪ್ಪು ಬಣ್ಣದವನಾಗಿದ್ದಾನೆ. ಹಳದಿ ಅಂತ ಹೇಳಿದ್ರೆ ಆಕ್ಚುಲಿ ಇದ್ರದ್ದು ಬರುತ್ತೆ ಕಾಣುತ್ತೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ, ಅಥವಾ ಅಲ್ಲಿ ಹಳದಿ ನನ್ಗೆ ಅಷ್ಟು ಐಡಿಯಾ ಬರ್ತಾ ಇಲ್ಲ. ಕಪ್ಪು ಬಣ್ಣದವನಾಗಿದ್ದಾನೆ ಅಂದ್ರೆ ಈಗ ಒಂದು ದ್ವಾಪರ ಯುಗದಲ್ಲಿ ಬರ್ತಾ ಇರೋದು ಕೃಷ್ಣನಾಗಿ ಬರ್ತಾ ಇದ್ದಾನೆ. ಕರಿ ಬಣ್ಣವನ್ನು ಬಣ್ಣ ತಗೊಂಡು ಬರ್ತಾ ಇದ್ದಾನೆ. ಅಂದ್ರೆ ಇವನು ಪ್ರತಿ ಯುಗದಲ್ಲೂ ನಿನ್ನ ಮಗ ಅಂದ್ರೆ ನಂದ ಮಹಾರಾಜನಿಗೆ ಹೇಳ್ತಾನೆ, ನಿನ್ನ ಮಗ ಅವತಾರ ಅಂದ್ರೆ ಬಂದಿದ್ದ ಯುಗಗಳಲ್ಲಿ ಬೇರೆ ಬೇರೆ ಅನ್ನಗಳಿಂದ ತನ್ನ ಒಂದು ಅವತಾರ ಒಂದು ಜನ್ಮವನ್ನ ತಾಳಿದ್ದ ಅಂತ ಹೇಳ್ತಾ ಇದ್ದಾನೆ. ಅವನು ಮೊದಲು ವಸುದೇವನ ಮಗನಾಗಿದ್ದ, ಆದರೆ ಅವನಿಗೆ ಕೃಷ್ಣ ಎಂದ ಹೆಸರು ಎಂದು ವಾಸುದೇವ ಎಂಬ ಹೆಸರು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಮೊದಲು ಅವನು ವಸುದೇವನ ಮಗ ಅಲ್ವಾ, ಅಂದ್ರೆ ದೇವಕಿ ಮತ್ತೆ ವಸುದೇವನ ಮಗನಾಗಿದ್ದರಿಂದ ಅವನಿಗೆ ವಾಸುದೇವ ಅಂತ ಹೆಸರು ಬಂದು ಕೊಡ್ತಾರೆ. ಕೆಲವರು ಅವನನ್ನ ಅಂತ ಕರೀತಾರೆ, ಕೆಲವರು ಅವನನ್ನು ಕೃಷ್ಣ ಎಂದು ಕೆಲವರು. ಯಾಕೆಂದ್ರೆ ಅವನು ಅಷ್ಟು ಆಕರ್ಷಿತವಾಗಿದ್ದಾನೆ. ಅವನು ಅಂದ್ರೆ ಎಲ್ಲರನ್ನ ಕೃಷ್ಣ ಅಂತ ಹೇಳಿದ್ರೆ ಎಲ್ಲರನ್ನೂ ಆಕರ್ಷಣೆ ಮಾಡೋನು. ಸೊ ಅವನಿಗೆ ಕೃಷ್ಣ ಅಂತ ಕರೆಯೋಣ. ಕೆಲವರು ವಾಸುದೇವ ಎಂದು ಕರೆಯುವರು. ಆದರೆ ಒಂದು ವಿಷಯವನ್ನು ನೀವು ತಿಳಿದಿರ್ಬೇಕು, ಅವನ ವಿವಿಧ ಲೀಲೆಗಳಿಂದ ಈ ಮಗುವಿಗೆ ಅನೇಕ ಉಂಟು ಅಂತ ಹೇಳ್ತಾರೆ. ಅಂದ್ರೆ ಇವನಿಗೆ ಎರಡೇ ಹೆಸರಲ್ಲ, ಅವನಿಗೆ ಸಾವಿರಾರು ಲೆಕ್ಕವಿಲ್ಲದಷ್ಟು ಅವನಿಗೆ ಹೆಸರುಗಳಿದೆ. ಯಾಕೆಂದ್ರೆ ಭಗವಂತ ಕೃಷ್ಣ ಇದ್ದಾನಲ್ಲ, ತನ್ನ ಹೆಸರನ್ನ ತನ್ನ ಹೆಸರಿಂದ ತಾನು ಗುರುತಿಸ್ಕೊಳಕ್ ಇಷ್ಟ ಇಲ್ಲಂತೆ. ಅವನು ತನ್ನ ಭಕ್ತರ ಹೆಸರು ಜೊತೆ ತನ್ನ ಹೆಸರನ್ನ ಅದನ್ನ ಹೇಳಿರೋನಿಗೆ ತುಂಬಾ ಖುಷಿ ಅಂತೆ. ಅದಕ್ಕೋಸ್ಕರ ಯಶೋಧಾನಂದನ, ನಂದನಂದನ, ಆಮೇಲೆ ಪಾರ್ಥ ಸಾರಥಿ. ಸೊ ಈ ತರ ಎಲ್ಲ ಇದೆಲ್ಲ, ಈ ತರ ಹೆಸರುಗಳೆಲ್ಲ ಭಕ್ತರ ಜೊತೆಯಲ್ಲಿ ತನ್ನ ಹೆಸರನ್ನು ಜೋಡಣೆ ಮಾಡಿದ್ರೆ ಅವನಿಗೆ ತುಂಬಾ ಖುಷಿ ಅಂತೆ. ಅದಕ್ಕೋಸ್ಕರ ಅವ್ನು ಏನೇನ್ ಲೀಲೆಗಳು ಮಾಡ್ತಾನೆ, ಲೀಲೆಗಳು ಮಾಡಿ ಅದ್ರ ಪ್ರಕಾರ ಅವನಿಗೆ ಹಲವಾರು ಹೆಸರುಗಳು ಬರುತ್ತೆ. ಮುಂದಿನ ಕೆಳಗಡೆ ಕೊಡ್ತಾ ಹೋಗ್ತಾರೆ. ಅವನ ಮಗನು ಗೋವರ್ಧನಗಿರಿಯ ಮೇಲೆ ಅಸಾಧಾರಣ ಲೀಲೆಯನ್ನು ತೋರಿಸ್ತಾನೆ. ಗೋವರ್ಧನಗಿರಿನ ಎತ್ತಾನೆ, ಅದಕ್ಕೆ ಅವನಿಗೆ ಏನ್ ಹೇಳ್ತಾರೆ, ಗಿರಿಧಾರಿ ಅಂತ ಕರೀತಾರೆ. ಮತ್ತು ಗಗನ ಬರುವುದು ಎಂದು ಗರ್ಗಮುನಿಯು ನಂದ ಮಹಾರಾಜನಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಭೂತ ಭವಿಷ್ಯತ್ಗಳೆರಡೂ ಅವನಿಗೆ ತಿಳಿಯುತ್ತಿದ್ದರಿಂದ ಅವರು ಹೀಗೆ ಹೇಳಿದ್ರು. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಗೋವರ್ಧನಗಿರಿ ಬೆಟ್ಟ ಇರ್ತಾನೆ ಅಂತ ಇದೆಲ್ಲ ಮುದ್ದಿಂದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಗರ್ಗಮುನಿಗೆ ಹಿಂದೇನ್ ನಡೆದಿತ್ತು, ಅವ್ನು ಹಿಂದಿನ ಜನ್ಮದಲ್ಲಿ ಹಿಂದಿನ ಒಂದು ಯುಗಗಳಲ್ಲಿ ಏನಾಗಿ ಹುಟ್ಟಿದ್ದ, ಮುಂದೆ ಏನ್ ಆಗ್ತಾನೆ ಅಥವಾ ಏನು ಅಂತೇಳಿ ಅವ್ರು ಭೂತ ಮತ್ತೆ ಭವಿಷ್ಯ ಎರಡನ್ನೂ ಸಹ ತಿಳಿದವರಾಗಿದ್ರು. ನನಗೆ ಮಗುವಿನ ಕಾರ್ಯಗಳು ಇಲ್ಲಿ ಗರ್ಗಮುನಿ ಹೇಳ್ತಾ ಇದ್ದಾರೆ, ಮತ್ತೆ ಹೆಸರುಗಳು ಎಲ್ಲ ತಿಳಿದಿವೆ, ಆದರೆ ಇತರಿಗೆ ತಿಳಿದಿದೆ. ಅವ್ನು ಹೇಳ್ತಾ ಇದ್ದಾನೆ, ನನಗೆ ಏನೇ ಹೆಸರಿತ್ತು ಹಿಂದಿನ ಯುಗದಲ್ಲಿ ಎಲ್ಲ ಗೊತ್ತಿದೆ, ಆದ್ರೆ ಬೇರೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಅಂತಾನೆ. ಈ ಒಂದು ವೃಂದಾವನದಲ್ಲಿ ತುಂಬಾ ಜನಪ್ರಿಯವಾಗಿ ಎಲ್ಲಾ ಗೋಪಾಲಕರಿಗೆ ಸಂತೋಷವನ್ನು ಕೊಡ್ತಾನೆ ಮುಂದೆ ಅಂತ ಹೇಳ್ತಾನೆ. ಅವನು ಇಲ್ಲಿ ಇರುವುದರಿಂದ ನೀನು ವಿರೋಧಿಸುವರಿದ್ದರೂ ಎಲ್ಲಾ ಬಗೆಯ ಪ್ರಾಪಂಚಿಕ ವಿಪತ್ತುಗಳಿಂದ ಪಾರಾಗುತ್ತೀಯ ಅಂತ ಹೇಳ. ಅಂದ್ರೆ ಇಲ್ಲಿ ಅವನು ಭೂಮಿಯಲ್ಲಿ ಇಲ್ಲಿ ಬಂದಿದ್ದಾನೆ, ಆದ್ರೆ ಬಹಳ ಜನ ವಿರೋಧಿಗಳು ಇರ್ತಾರೆ, ಆದ್ರೂ ಸಹ ಅವನು ನಿನ್ನ ಹತ್ರ ಇರೋದ್ರಿಂದ ಅವನಿಂದ ನಿನಗೆ ಬರೋ ವಿಪತ್ತುಗಳಲ್ಲಿ ಏನೇನ್ ಬರುತ್ತೆ ಎಲ್ಲವನ್ನು ಅವನೇ ಪರಿಹಾರ ಮಾಡ್ತಾನೆ ಅಂತ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅದನ್ನ ತಿಳಿಸ್ತಾ ಇದ್ದಾನೆ. ಮುಂದುವರೆದು ಗರ್ಗಮುನಿ ಹೀಗೆ ಹೇಳಿದ್ರು, ನನ್ನ ಪ್ರೀತಿಯ ವದಾತ್ಪತಿಯೇ, ತನ್ನ ಹಿಂದಿನ ಮಗು ರಾಜಕೀಯ ಪ್ರಚುದ್ಧತೆ ಆದಾಗ ನೀಚರು ಅಂದ್ರೆ ಹಿಂದಿನ ಒಂದು ಜನ್ಮಗಳನ್ನು ಏನ್ ತಾಳಿದಾನಲ್ಲ, ಯಾಕೆ ತಾಳಿದಾನೆ ಅಂದ್ರೆ ಯಾವಾಗ ಅಲ್ಲಿ ನೀಚರು ಮತ್ತೆ ಅಲ್ಲೆಲ್ಲ ಒಂಥರ ಧರ್ಮದ ಇದೆಲ್ಲ ಆಗುತ್ತೋ ಆ ಟೈಮಲ್ಲಿ ತನ್ನ ಅವತಾರವನ್ನ ತಾಳಿದ್ದ ಹಿಂದಿನ ಯುಗಗಳಲ್ಲಿ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಮಗನು ಎಷ್ಟು ಶಕ್ತಿವಂತನೆಂದರೆ ಅವನ ಭಕ್ತರಾದವರು ಯಾರಿಗೂ ಶತ್ರುಗಳ ಬಾಧೆ ಇರೋದಿಲ್ಲ. ಅಂದ್ರೆ ನಿನ್ ಮಗ ಎಷ್ಟು ಶಕ್ತಿವಂತ ಅಂತ ಹೇಳಿದ್ರೆ ಅವನ ಒಂದು ಭಕ್ತರಾಗ್ಬಿಟ್ರೆ ಯಾರಿಗೂ ಬಾಧೆ ಇಲ್ಲ, ಎಲ್ಲರ ಬಾಧೆಯನ್ನ ಕಳೀತಾನೆ ಅಂತ ಹೇಳ್ತಾ ಇದ್ರೆ. ವಿಷ್ಣುವು ಸದಾ ದೇವತೆಗಳನ್ನು ರಕ್ಷಿಸುವಂತೆ ದೇವೋತ್ತಮ ಪರಮ ಪುರುಷನು. ವಿಷ್ಣು ಹೇಗೆ ಅಂದ್ರೆ, ಈಗ ವಿಷ್ಣುನ ಹೇಳ್ತಾ ಇದ್ದಲ್ಲಿ ವಿಷ್ಣುವು ಸದಾ ದೇವತೆಗಳನ್ನು ರಕ್ಷಿಸುತ್ತೆ ದೇವೋತ್ತಮ ಪರಮಪುರುಷ ನಾರಾಯಣನು. ಅಂದ್ರೆ ನಾರಾಯಣ ಇದನ್ನಲ್ಲ, ಆಕ್ಚುಲಿ ಇವನು ನಂದ ಮಹಾರಾಜನ ಅವರ ಮನೆಯದು ಆರಾಧ್ಯ ನಾರಾಯಣ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾರಾಯಣನು ಸದಾ ನಿನ್ನ ಮಗನನ್ನ ಭಕ್ತರನ್ನ ರಕ್ಷಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಶಕ್ತಿ ಅಂದ್ರೆ ಇವನು ಭಗವಂತ ಆ ಷಡೈಶ್ವರ್ಯಗಳನ್ನು ಇಟ್ಕೊಂಡಿದ್ದಾನಲ್ಲ, ಷಡೈಶ್ವರ್ಯ ಅಲ್ಲ ಭಗವಾನ್, ಅವನಿಗೆ ಎಲ್ಲಾ ತರದ ಶಕ್ತಿ, ಚೆಲುವು, ಸಂಪತ್ತು, ಎಲ್ಲ ಜ್ಞಾನ, ವೈರಾಗ್ಯ ಎಲ್ಲ ಈ ಮಗುನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ.
ನಾರಾಯಣನಿಗೆ ಸಮವಾಗಂತ ಅಂದ್ರೆ ಈ ಮಗು ನಾರಾಯಣ ಮತ್ತೆ ಅಂದ್ರೆ ಪರಮಾತ್ಮ ಅಂತಾನೆ ಹೇಳ್ತಾ ಇದ್ದಾನೆ. ಈ ಮಗು ಇದಿರಲ್ಲ ಇದು ಅಥವಾ ನಾರಾಯಣ ಒಂದೇ ಸಮ, ಅಲ್ಲಿ ಭೇದವೇ ಇಲ್ಲ, ಭಿನ್ನವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಅವನು ಯಾವುದೇ ಕ್ಷೋಭೆ ಇಲ್ಲದೆ ಬೆಳೆಯುವಂತೆ ಬಹು ಎಚ್ಚರಿಂದ ಅವನನ್ನು ನೋಡಿಕೊ, ಅದನ್ನ ಹೇಳ್ತಾನೆ. ಅವನಿಗೆ ಯಾವ ತರದ ಒಂದು ಕಷ್ಟ ಬರಬಾರ್ದು, ಆ ತರ ನಿನ್ನ ಮಗುನ ನೋಡ್ಕೊ ಅಂತ ಹೇಳಿ ಗರ್ಗಮುನಿಯವರು ಹೇಳ್ತಾ ಇದ್ದಾರೆ. ನಂದ ಮಹಾರಾಜ ನಾರಾಯಣನಲ್ಲಿ ಗಾಢವಾದ ಭಕ್ತಿ ಆದ್ರಿಂದ ನಾರಾಯಣ ತನಗೆ ಸಮನಾದ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಗರ್ಗಮುನಿಯು ಅನ್ಕೊಳ್ತಾನೆ. ನಾನು ನಾರಾಯಣನ್ ಭಕ್ತ ಅಲ್ವಾ, ಅವನು ಅಂದ್ರೆ ನಂದ ಮಹಾರಾಜ ನಾರಾಯಣನ್ ಭಕ್ತ, ಅದಕ್ಕೆ ನಾನು ಭಕ್ತನಾದ್ರಿಂದ ಭಗವಂತ ತನ್ನಂತೆ ಒಂದು ಮಗುವನ್ನ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವನು ತಿಳ್ಕೊಳ್ತಾನೆ. ಹಲವು ರಾಕ್ಷಸರು ನಿನ್ನ ಮಗನಿಗೆ ತೊಂದರೆ ಕೊಡ್ತಾರೆ, ಅಂದ್ರೆ ನಿನ್ ಮಗನಿಗೆ ಮುಂದೆ ತುಂಬಾ ಜನ ರಾಕ್ಷಸರೆಲ್ಲ ತೊಂದರೆ ಕೊಡ್ತಾರೆ, ಆದ್ರೆ ಹೇಳ್ತಾ ಇದ್ದಾನೆ ಹೀಗೆ ಅವರನ್ನು ಅದರಿಂದ ನೀನು ಅವನನ್ನ ಚೆನ್ನಾಗಿ ರಕ್ಷಿಸು. ಹೀಗೆ ಗರ್ಗಮುನಿಯು ನಾರಾಯಣನೇ ಅವನ ಮಗನಾಗಿ ಬಂದಿದ್ದಾನೆ ಎಂದು ನಂದ ಮಹಾರಾಜನ ಒಪ್ಪಂತೆ ಮಾತನಾಡ ಅಂದ್ರೆ ಹೇಳ್ತಾ ಇದ್ದಾರೆ. ಭಗವಂತನೇ ನಿನ್ ಮನೇಲಿ ಹುಟ್ಟಿ ಬಂದಿದ್ದಾನೆ ಅಂತೇಳಿ ಗರ್ಗಮುನಿ ಅವನಿಗೆ ನಂದ ಮಹಾರಾಜನಿಗೆ ಹೇಳ್ತಾರೆ. ಹಲವು ರೀತಿಗಳಲ್ಲಿ ಅವರು ಮಗುವಿನ ದಿವ್ಯಗುಣಗಳನ್ನು ಬಣ್ಣಿಸಲು ಇದೆಲ್ಲವನ್ನು ತಿಳಿಸಿಕೊಟ್ಟು ಗರ್ಗಮುನಿಯು ಇಲ್ಲಿಂದ ಎಲ್ಲ ಈಗ ಗರ್ಗಮುನಿ ಇವರು ತಮ್ಮ ಮನೆಗೆ ವಾಪಸ್ ಅಂದ್ರೆ ಇದೆಲ್ಲ ಕಾರ್ಯಗಳನ್ನ ಮುಗಿಸ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ. ನಂದ ಮಹಾರಾಜನಿಗೆ ಹೇಳ್ತಾನೆ, ತಾನೇ ಭಾಗ್ಯಶಾಲಿ ಅನ್ಕೊಳ್ತಾನೆ ನಂದ ಮಹಾರಾಜ. ತನಗೆ ಅನುಗ್ರಹಕ್ಕೆ ಮನಸ್ಸಿಗೆ ಸಮಾಧಾನ, ಅಂದ್ರೆ ಭಗವಂತ ನನಗೆ ಇಂಥ ಒಳ್ಳೆ ಮಗನನ್ನ, ತನ್ನಂತೆ ಒಂದು ಗುಣಗಳನ್ನಿರೋ ಮಗುನ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾನೆ. ಈಗ ನೋಡಿ, ಈಗೆಲ್ಲ ಮಗುವಿಂದ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಹೇಳಿ ಎಲ್ಲ ಪರವಾಗಿಲ್ವಾ, ಒಂದು 10-15 ನಿಮಿಷ ಆಗುತ್ತೆ, ಪರವಾಗಿಲ್ವಾ ಅಂದ್ರೆ ಇವತ್ತಿಗೆ ಮುಗಿಯುತ್ತೆ, ಪರವಾಗಿಲ್ಲ. ಹರೇ ಕೃಷ್ಣ. ಈ ಘಟನೆಯಾದ ನಂತರ ಸ್ವಲ್ಪ ಕಾಲದಲ್ಲಿ ಕಂಪ್ಲೀಟ್ ಆಗ್ಬಿಡಿ. ಓಕೆ ಮತ್ತೆ ಹರೇ ಕೃಷ್ಣ. ಈ ಘಟನೆ ಇದೆಲ್ಲ ಆಯ್ತು, ಈಗ ಒಂದು ಸ್ಟೇಜ್ ಮುಗೀತು. ಇವಾಗ ಮಕ್ಕಳದ ಒಂದು ಬರುತ್ತೆ. ಇದೀಗ ನೋಡಿ ನಮ್ಮ ಮಕ್ಕಳದು ಏನೇನಿದು ನಮ್ಮ ಕಣ್ ಮುಂದೆ ಬರ್ತಾ ಹೋಗುತ್ತೆ. ಈ ಘಟನೆ ಆದ ನಂತರ ಕಾಲಕ್ರಮದಲ್ಲಿ ಏನಾಗುತ್ತೆ, ಕೃಷ್ಣ ಮತ್ತೆ ಬಲರಾಮ ಅಂಬೆಗಾಲಿಡ್ತಾರೆ. ಮಗು ಈಗ ಅಂಬೆಗಾಲಿಡ್ತಾ ಇದೆ. ಅವ್ರ ತಾಯಿಗೆ ಇದೆಲ್ಲ ನಾವು ಸಹಜವಾಗಿ ಎಲ್ಲ ಮಕ್ಕಳು ಅಂಬೆಗಾಲಿಟ್ರೆ ಎಲ್ಲಾ ತಾಯಂದ್ರಿಗೂ ಸಂತೋಷ. ಅದೇ ತರ ಇವ್ರ ರೋಹಿಣಿ ಮತ್ತೆ ಯಶೋಧ ತುಂಬಾ ಸಂತೋಷ ಪಡ್ತಿದ್ದಾರೆ ಅವ್ರ ಪಾಠಗಳನ್ನ ನೋಡಿ. ಅವರ ಸೊಂಟ ಮತ್ತೆ ಯಾಕೆಂದ್ರೆ ಅವರು ಅಂಬೆಗಾಲಿ ಇಟ್ಕೊಂಡು ಹೋಗ್ತಾ ಇರ್ಬೇಕಾರ ಅವ್ರ ಸೊಂಟಕ್ಕೆಲ್ಲ ಗೆಜ್ಜೆ ಕಟ್ಟಿರ್ತಾರೆ, ಕಾಲಿಗೆಲ್ಲ. ನಮ್ಮ ಮಕ್ಳಿಗೂ ಹಾಗೆ ಮಾಡಿರ್ತೀವಲ್ಲ ನಾವು, ಗೆಜ್ಜೆ ಕಟ್ಟಿರ್ತಾರಲ್ಲ, ಅದು ಹೋದಾಗೆಲ್ಲ ಅಲ್ಲಿ ಶಬ್ದ ಆಗುತ್ತಲ್ಲ, ಸೊ ಅದರಿಂದ ತುಂಬಾ ಆಕರ್ಷಿತರಾಗ್ತಿರ್ತಾರೆ. ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಮನೆಯಲ್ಲೆಲ್ಲ ಅಷ್ಟೊಂದು ಸಂತೋಷ ತೋರಿಸ್ತಾ ಇರುತ್ತೆ. ಕೆಲವೊಮ್ಮೆ ಸಾಮಾನ್ಯ ಮಕ್ಕಳಂತವ್ರು ಇತರಿಗೆ ಹೆದರಿಕೊಂಡು ಕೂಡಲೇ, ಅದೇ ಕೆಲವೊಂದ್ಸತಿ ನಮ್ಮ ಮಕ್ಕಳುಗಳು ಯಾರನ್ನಾರ ನೋಡಿದ್ರೆ ಹೆದರ್ಕೊಂಡು ಓಡೋಡ್ ಬರ್ತಾರೆ ಅಮ್ಮನ ಹತ್ರ. ಆ ತರ ಇವರಿಬ್ರು ಅದೇ ತರ ಮಾಡ್ತಿರ್ತಾರೆ. ಏನಾರ ನೋಡಿದಾಗ ಹೆದರ್ಕೊಂಡು ಓಡ್ ಬರೋದು ಅದೆಲ್ಲ. ಮತ್ತೆ ಮಕ್ಕಳು ಹೇಗೆ ಮಣ್ಣಲ್ಲೆಲ್ಲ ಆಟ ಆಡ್ತಾರಲ್ಲ, ಅದೇ ತರ ಇವರು ಸಹ ಜೇಡಿ ಮಣ್ಣಲ್ಲಿ ಕೂತ್ಕೊಂಡು ಆಟ ಆಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಇವರಿಬ್ರು ತಾಯಿ ತುಂಬಾ ಸಂತೋಷ ಪಡ್ತಿರ್ತಾರೆ. ವಾಸ್ತವವಾಗಿ ಇವರ ತಾಯಿಯವರ ಮೈಗೆ ಕೇಸರಿ ನೋಡಿ, ಹೌದು ಅಮ್ಮಂದ್ರು ಅವರಿಗೆ ಎಲ್ಲ ಒಂಥರ ಕೇಸರಿ ಅಂದ್ರೆ ಚಂದನ ಎಲ್ಲ ಹಚ್ಚಿ ಕಳ್ಸಿರ್ತಾರೆ. ಆದ್ರೆ ಇವ್ರು ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಮಣ್ಣಲ್ಲಿ ಕೆಸರಲ್ಲೆಲ್ಲ ಆಡ್ಬಿಟ್ಟು ಮೈ ತುಂಬಾ ಮಣ್ಣೆಲ್ಲ ಮೈಗೆಲ್ಲ ಕೆಸರು ಮಾಡ್ಕೊಂಡು ಬರ್ತಿದಂತೆ. ಆಮೇಲೆ ಮೈಗೆ ಮಣ್ಣನ್ನು ಹತ್ತಿಸ್ಕೊಡ್ತಿದ್ರು. ಅವರು ಅಂಬೆಗಾಲ ತಾಯಿಯರ ಬೆಳಗ್ಗೆ ಬರುತ್ತಲ್ಲ ಯಶೋದೆ ದ್ರೋಣಿ ಅವರನ್ನ ತೊಡೆ ಮೇಲೆ ಎತ್ಕೊಂಡು ಅವರಿಗೆ ಹಾಲು ಕೊಡ್ತಾ ಇದ್ರು. ಅಂದ್ರೆ ಅಷ್ಟಲ್ವಾ ಎಲ್ಲಾರು ಅದೇ ತರ ಅಲ್ವಾ. ಎಷ್ಟು ಮಕ್ಕಳು ಎಷ್ಟು ಕೊಳೆ ಮಾಡ್ಕೊಂಡು ಬರ್ಲಿ, ಮತ್ತೆ ಓಡಿ ಬಂದಾಗ ಮತ್ತೆ ಅದನ್ನೆಲ್ಲ ಮರ್ತೇ ಬಿಡ್ತಾರೆ. ಅಷ್ಟೆಲ್ಲ ಕೊಳೆ ಆಗಿದೆ ಅಂತ ಹೇಳಿ ಅದಕ್ಕೆ ಕೊಟ್ಟು ಇಲ್ಲಿ ಹಾಲು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕುಡಿತಿರುವ ತಾಯಿಗೆ ಅವರಿಗೆ ಪುಟ್ಟ ಹಂಗ ಹೇಳ್ತಾ ಇದ್ರೆ ಅದು ಹಾಲು ಕುಡಿಬೇಕಾದ್ರೆ ಅವರಿಬ್ರು ಅಮ್ಮಂದ್ರು ತಮ್ಮ ಮಕ್ಕಳಲ್ಲಿ ಬರ್ತಾ ಇರೋ ಪುಟ್ಟ ಹಲ್ಗಳನ್ನ ನೋಡ್ತಾ ಇದ್ರು ಅಂತ. ಒಮ್ಮೊಮ್ಮೆ ತುಂಟ ಹುಡುಗರು ಗೋಶಾಲೆಗೆ ಅಂದ್ರೆ ಇವ್ರೇನ್ ಮಾಡ್ತಿದ್ರು, ಕೆಲವೊಮ್ಮೆ ಏನ್ ಮಾಡ್ತಾ ಇದ್ರೆ ಗೋಶಾಲೆಗೆ ಹೋಗ್ಬಿಟ್ಟು ಅಂದ್ರೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರಂತೆ. ಈಗ ನಮ್ಮ ಮಕ್ಳು ಅಷ್ಟೇ ಅಲ್ವಾ, ಯಾರ ನಿಂತ್ಕೊಳ್ಳೋದು ಇದು ಬಂದಾಗ ಎಲ್ಲಿ ಏನ್ ಸಿಕ್ಕುತ್ತೆ ಅದನ್ನ ನಿಂತ್ಕೊಳ್ಳೋಕೆ ಹೋಗ್ತಿರ್ತಾರೆ. ನಾವ್ ಹಿಂದೆ ಕಾಯ್ತಾ ಇರ್ಬೇಕು. ಅದೇ ತರನೇ ಇಲ್ಲೂ ಅದೇ ಇದಾಗತ್ತೆ. ಹೋಗಿ ಗೋಶಾಲೆಗೆ ಹೋಗ್ಬಿಟ್ಟು ಸಣ್ಣ ಕರುದು ಬಾಲ ಹಿಡ್ಕೊಂಡ್ಬಿಟ್ಟು ನಿಂತ್ಕೊಳ್ಳಕ್ ಹೋಗುದು. ಅದ್ ಬಾಲ ಹಿಡ್ಕೊಂಡಿದ ತಕ್ಷಣ ಆ ಕರುಗೆ ಹೆದರಿಕೆ ಆಗ್ಬಿಟ್ಟು ಅದು ಓಡಕ್ ಶುರು ಮಾಡಿದಂತೆ. ಓಡದಾಗ ಇವ್ರು ಬಾಲ ಹಿಡ್ಕೊಂಡಿರ್ತಾರಲ್ಲ, ಸೊ ಆ ಬಾಲ ಅಂದ್ರೆ ಆ ಕರು ಇವ್ರನ್ನ ಎಲ್ಲ ಸಗಣಿ ಮತ್ತೆ ಎಲ್ಲಾ ಕಡೆಲೂ ಅವ್ರನ್ನ ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗ್ತಿತ್ತಂತೆ. ಈ ತರ ಎಲ್ಲ ತುಂಟತನ ಮಾಡ್ತಾ ಇದ್ರು, ಬಹಳ ತುಂಟರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ತಮಾಷೆ ನೋಡಲು ಯಶೋದೆ ಮತ್ತು ರೋಹಿಣಿಯರು ತಮ್ಮ ನೆರಮನೆ ಇದು ಖುಷಿ ಅವರಿಗೆ ಅಲ್ವಾ. ನಮ್ಮನೇಲೂ ನಮ್ಮ ಮಕ್ಕಳುಗಳು ಏನಾರ ಮಾಡಿದ್ರು ನಮ್ಮನೇಲಿ ಇರೋನೆಲ್ಲ ಬನ್ನಿ ಅಂತ ಕೂತ್ಕೊಂಡು ನಾವು ನೋಡ್ತೀವಲ್ಲ, ಅದೇ ತರ ಇವ್ರೇನ್ ಮಾಡ್ತಿರ್ತಾರೆ, ಆ ಮಕ್ಕಳು ಮಾಡ್ತಾರೆ ಒಂದು ಚೇಷ್ಟೆಗಳನ್ನ. ಅದನ್ನೆಲ್ಲ ತಾವು ನೋಡೋದಲ್ದೇನೆ ಸಂತೋಷ ಪಡೋದಲ್ಲದೆ ಎಲ್ಲ ಅಕ್ಕಪಕ್ಕದಲ್ಲಿರೋ ಗೋಪಿಯನ್ನೆಲ್ಲ ಕರ್ದ್ಬಿಟ್ಟು ಬನ್ನಿ ಅಂತ ಹೇಳಿ ಇದೆಲ್ಲ ಭಗವಂತನ ಚಟುವಟಿಕೆಗಳು ಅಂತಾರೆ. ಭಗವಂತ ಏನ್ ಕೆಲಸ ಮಾಡ್ತಾನಲ್ಲ ಅದೆಲ್ಲ ಲೀಲೆಗಳು ಅಂತಾರೆ. ಆದ್ರೆ ನಾವು ಮಾಡಿರೋ ಕೆಲಸ ಅಂತಾರೆ, ಕಾರ್ಯ ಅಂತಾರೆ. ಆದ್ರೆ ಭಗವಂತ ಮಾಡ್ತಾ ಇರೋದು ಪ್ರತಿಯೊಂದು ಚಟುವಟಿಕೆಗಳು ಅದು ಲೀಲೆಗಳು ಅಂತ ಹೇಳ್ತಾರೆ. ಅವನ್ನ ತನ್ನ ಲೀಲೆಗಳನ್ನ ತೋರಿಸ್ತಾ ಇದ್ದಾನೆ.
ಅಲೌಕಿಕ ಆನಂದದಲ್ಲಿ ಇದೆಲ್ಲ ನೋಡಿದ ಎಲ್ಲರೂ ಗೋಪಿಯರೆಲ್ಲ ಆನಂದದಲ್ಲಿ ಮೈಮರಿತಾ ಇದ್ರು, ತಮ್ಮ ಸಂತೋಷದಲ್ಲಿ ಗಟ್ಟಿಯಾಗಿ ನಗ್ತಿದ್ದನು. ಇದನ್ನ ನಮ್ಮ ಮನೆಗಳಲ್ಲೂ ಸಹ ನಾವು ನಮ್ಮ ಮಕ್ಕಳುಗಳು ಸಣ್ಣವರಿರುವಾಗ ನಾವು ಈ ಒಂದು ದೃಶ್ಯವನ್ನು ನಾವು ನೋಡಿರ್ತೀವಿ ಅಲ್ವಾ. ಕೃಷ್ಣ ಮತ್ತು ಬಲರಾಮ ನಿಂತಲ್ಲಿ ನಿಲ್ಲುತ್ತಿರ್ಲಿಲ್ಲ. ಇದರಿಂದ ಇಷ್ಟು ನೋಡಿ ನಿಂತಲ್ಲಿ ನಿಲ್ಲಲ್ಲ ಅಲ್ವಾ, ಮಕ್ಳುಗಳು ಹಾಗೆಲ್ಲ ನಿಂತಲ್ಲಿ ನಿಲ್ಲೋದಿಲ್ಲ, ಓಡೋಡ್ತಾ ಇರ್ತಾರೆ. ಅವಾಗ ನಮ್ಗೆ ಎಷ್ಟಾಗುತ್ತೆ, ಮನೆ ಕೆಲಸ ಮಾಡ್ಬೇಕು ಅಥವಾ ಮಕ್ಳು ನೋಡ್ಕೋಬೇಕು ಹೇಗೆ ಅಂತ. ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ, ಹಸುಗಳನ್ನ, ಎತ್ತುಗಳ, ಕೋತಿಗಳು ಎಲ್ಲವನ್ನ ನೋಡ್ಕೋಬೇಕು. ಅವುಗಳಿಂದ ಇವರಿಗೆ ರಕ್ಷಣೆ ಕೊಡ್ಬೇಕು. ಎಲ್ಲಿ ಕೋತಿ ಬಂದ್ ಏನ್ ಮಾಡತ್ತೋ, ಪಕ್ಷಿ ಬಂದ್ ಏನ್ ಮಾಡತ್ತೋ, ಅಥವಾ ಬೆಂಕಿ ಹತ್ರ ಹೋಗ್ತಾರೋ, ಈ ತರ ಇಲ್ಲ. ನಮ್ ತರ ಈಗೆಲ್ಲ ಗ್ಯಾಸ್ ಸ್ಟವ್ ಇರ್ಲಿಲ್ಲ, ಅವಾಗೆಲ್ಲ ಉರಿ ಎಲ್ಲ ಕೆಳಗೆ ಹಚ್ತಾ ಇದ್ರು. ಸೊ ಅದ್ರಿಂದ ಮಕ್ಳಿಗೆ ಏನಾರ ತೊಂದ್ರೆ ಆಗ್ತಿ, ಇದೆಲ್ಲ ರಕ್ಷಣೆಯನ್ನ ಅವರು ಇಬ್ರು ತಾಯಂದ್ರು ಕೊಡ್ಬೇಕಾಗ್ತಿತ್ತು. ಮತ್ತು ಆತಂಕ ಅಲ್ವಾ, ಏನಾಗ್ಬಿಡುತ್ತೋ ಮಗುಗೆ ಅನ್ನೋದು ಆತಂಕ. ಮೊದ್ಲೇ ಗರ್ಭವನಿ ಹೇಳೋಗಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ, ಎಲ್ಲಾ ಕಡೆಯಿಂದ ವಿಪತ್ತು ಇದೆ ಅಂತ ಹೇಳೋಗಿದ್ದಾರೆ ಬೇರೆ. ಮತ್ತೆ ಇದರಿಂದ ಅವರಿಗೆ ಶಾಂತಿ ಇರ್ಲಿಲ್ಲ, ಅಂದ್ರೆ ಶಾಂತಿನೇ ಇರ್ತಾ ಇರ್ಲಿಲ್ಲ. ಏನ್ ಮನೆ ಕೆಲಸ ಮಾಡ್ಬೇಕೋ ಅಥವಾ ಈ ಮಕ್ಳು ನೋಡ್ಕೋಬೇಕೋ ಗೊತ್ತೇ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಕಾಲದಲ್ಲಿ ಕೃಷ್ಣ ಮತ್ತು ಬಲರಾಮ ಇಬ್ಬರು ನಿಂತುಕೊಳ್ಳೋಣ ಅಂತಾರು, ತಾವೇ ಕಾಲಿಟ್ಟು ಸ್ವಲ್ಪ ನಡೀತಿದ್ರು, ಆಮೇಲೆ ನಿಂತ್ಕೊಳ್ಳೋ ಸ್ಥಿತಿಗೆ ಬರ್ತಾರೆ. ಕೃಷ್ಣ ಮತ್ತು ಬಲರಾಮರು ನಡೆಯುವ ಪ್ರಾಂತ ಅದೇ ವಯಸ್ಸಿನ ಈ ತರ ಹುಡುಗರು ಈಗ ಏನ್ ಮಾಡ್ತಾರೆ, ಈಗ ನಡಿಯಕ್ ಬಂತು, ಈಗ ಮನೆಯಿಂದ ಹೊರಗಡೆ ಹೋಗ್ತಾರೆ. ನಮ್ಮ ಮಕ್ಳುಗಳೆಲ್ಲ ಸ್ವಲ್ಪ ಕಾಲ್ ಬಂತು ಅಂದ್ರೆ ಹೊರಗಡೆ ಬೀದಿಲಿ ಇದ್ ಮಾಡ್ತಾರೆ, ಅಲ್ಲಿ ಫ್ರೆಂಡ್ಸ್ ಟ್ರಿಪ್ ಅಲ್ಲಿ ಮಕ್ಳನ್ನ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಸೊ ರೋಣಿ ಅತ್ಯಂತ ಹೆಚ್ಚಿನ ದಿವ್ಯಾನಂದ. ಈಗ ಅಲ್ಲಿ ಹೊರಗೆ ಹೋಗಿ ಆಟ ಆಡುವಾಗ ಮಕ್ಕಳ ಜೊತೆಲಿ ಅವ್ರು ಇನ್ನ ಆನಂದವನ್ನ ಅನುಭವಿಸ್ತಾರೆ. ಯಶೋಧ ಮತ್ತು ರೋಹಿಣಿಯರು ಗೆಳತಿಯರಾದ ಗೋಪಿಯರು ಕೃಷ್ಣ ಬಲರಾಮರು ತುಂಟ ಬಾಲ್ಯ ನಿಂತ್ಕೊಂಡು ಸಂತೋಷ ಪಡ್ತಿದ್ರು ಅಂತ ಹೇಳ್ತಾ ಇದ್ರೆ, ಎಲ್ಲರೂ ಇವರ ಒಂದು ಆಟವನ್ನು ನೋಡ್ಬಿಟ್ಟು ತುಂಬಾ ಸಂತೋಷ ಪಟ್ಟಿದ್ರು. ಇನ್ನಷ್ಟು ಅಲೌಕಿಕ ಆನಂದವನ್ನ ಪಡೆಯಲು ಅವರೆಲ್ಲ ಸೇರಿಕೊಂಡು ಇದ್ದ ಕಡೆ ಇರಲಲ್ಲದ ಈ ಹುಡುಗರ ಮೇಲೆ ದೂರು ಕೊಡಲು ತಾಯಿ ಯಶೋಧ ಬೆಳಗ್ಗೆ ಹೋದ್ರು ಅಂತ ಹೇಳ್ತಾರೆ. ಈಗ ಏನ್ ಮಾಡ್ತಾ ಇದ್ದಾರೆ, ಈಗ ಮನೆಗೆಲ್ಲ ಹೋಗಿ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಅಲ್ಲಿರೋ ಒಂದು ಗೋಪಿಯರೆಲ್ಲ ಬಂದ್ಬಿಟ್ಟು ಕೃಷ್ಣನ್ ಮೇಲೆ ಮತ್ತು ಬಲರಾಮನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನಿನ್ ಮಗ ಹಾಗೆ, ನಿನ್ ಮಗ ನನ್ ಮನೇಲಿ ಬೆಣ್ಣೆ ಕದ್ದ, ಮೊಸರು ಕದ್ದ, ಈ ತರ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಹೋದ್ರು. ಕೃಷ್ಣನ್ ತಾಯಿ ಮುಂದೆ ಕುಳಿತ ಕೃಷ್ಣನ್ ಕೇಳಿಸುವಂತೆ ಅವನ ಮೇಲೆ ಎಲ್ಲಾ ಹಿರಿಯ ಗೋಪಿಯರು ದೂರು ಹೇಳಲು ಪ್ರಾರಂಭಿಸಿದರು. ಪ್ರಿಯ ಯಶೋದೆ, ನಿನ್ನ ತುಂಟ ಕೃಷ್ಣನ್ ನೀನೇ ಅಂಕೆಯಲ್ಲಿ ಇಟ್ಕೊಳ್ಳಲ್ಲ. ನಾವ್ ಹೇಳ್ತೀವಲ್ಲ, ಕೆಲವರು ತುಂಬಾ ಗಲಾಟೆ ಆದ್ರೆ ಬೀದಿನಲ್ಲಿ, ಯಾಕೆ ನಿಮ್ಮ ಮಕ್ಳನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗಲ್ವಾ ಅಂತ, ಹೀಗೆ ಅದೇ ತರ ಅವ್ರು ಹೇಳ್ತಿರ್ತಾರೆ, ನಿಮ್ಮ ಮಕ್ಕಳು ನಿನ್ ಅಂಕೆಯಲ್ಲಿ ಇಟ್ಕೊಳಕ್ ಆಗಲ್ವಾ ನಿಂಗೆ ಅಂತೇಳಿ ಬೈತಿರ್ತಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಬಲರಾಮನ್ ಜೊತೆ ನಮ್ಮ ಮನೆಗೆ ಬರ್ತಾನೆ. ಹಸುಗಳ ಹಾಲು ಕರಿಯೋ ಹೇಳ್ತಾ ಇದಾರೆ, ಬೆಳಗ್ಗೆ ಸಂಜೆ ಬರ್ತಾನೆ. ಹಾಲು ಕಡಿಯೋಕ್ ಮುಂಚೆನೆ ಆ ಕರುಗಳನ್ನ ಬಿಟ್ಬಿಟ್ರೆ ಅದು ಇರೋ ಹಾಲೆಲ್ಲ ಕುಡಿದ್ ಬಿಡತ್ತಲ್ವಾ. ಏನ್ ಮಾಡ್ತಾರೆ, ಈಗ ಹಸು ಸಾಕಿದವರು ಸ್ವಲ್ಪ ಹೊತ್ತು ಬಿಡ್ತಾರೆ ಅಷ್ಟೇ, ಅದನ್ನ ಕರುನ ಬಿಡ್ತಾರೆ. ಯಾಕೆಂದ್ರೆ ಅದಕ್ಕೆ ಒಂದು ಮಮತೆ ವಾತ್ಸಲ್ಯದಿಂದ ಅದ್ರ ಹಾಲು ಹೆಚ್ಚಾಗತ್ತಂತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲಿಂದ ಅದನ್ನ ಸರಿಸ್ಬಿಡ್ತಾರೆ. ಆಕ್ಚುಲಿ ಇವ್ರು ಏನ್ ಮಾಡ್ತಿರ್ತಾರೆ, ಬೆಳಗ್ಗೆ ಹೋಗ್ಬಿಟ್ಟು ಹಸು ಹತ್ರ ಕರುಗಳನ್ನ ಬಿಟ್ಬಿಡ್ತಿರ್ತಾರೆ. ಅದು ಇರೋ ಹಾಲೆಲ್ಲ ಖಾಲಿ ಮಾಡ್ಬಿಟ್ಟಿರ್ತಾರೆ. ಇವ್ರು ಹಾಲು ಕರಿಯೋಷ್ಟು ಬರೋಷ್ಟರಲ್ಲಿ ಹಾಲೇ ಇರೋಲ್ಲ. ಅದನ್ನ ಹೇಳ್ತಾ ಇದಾರೆ ಅವರು, ನಾವು ಹಾಲು ಕರಿಯಕ್ ಬಂದ್ರೆ ನಿನ್ ಮಕ್ಳು ಎಲ್ಲ ಮೊದಲೇ ಉರಿ ಮುಂಚೆನೆ ಕರುಗಳನ್ನ ಬಿಟ್ಬಿಟ್ಟು ಎಲ್ಲ ಹಾಲು ಅಂದ್ರೆ ಕುಡಿಯೋ ತರ ಮಾಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತಿದ್ರೆ, ನಾವು ಹಾಲು ಕರಿಯಲು ಹೋದಾಗ ಹಾಲೇ ಇರುವುದಿಲ್ಲ, ನಾವು ಬರೀ ಪಾತ್ರಗಳನ್ನ ಹಿಡ್ಕೊಂಡು ಹಿಂತಿರ್ಬೇಕಾಗತ್ತೆ, ಹೀಗೆ ಮಾಡಬೇಡ ಎಂದು ನಾವು ಎಷ್ಟೊತ್ತಿ ಹೇಳ್ತಾ ಇದೀವಿ, ನಾವು ಈ ತರ ಮಾಡ್ಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಕೇಳ್ತಾರೆ, ನಕ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ಏನು ನಮ್ಮನೇಲಿ ಮೊಸರು ಬೆಣ್ಣೆ ಇಲ್ಲ ಅಂತೇಳಿ ನಾವು ಇದ್ ಬರ್ತೀವ ನಿಮ್ ಮನೆಗೆ ಅಂತ ಹೇಳಿ ಆ ತರ ಬೇರೆ ಹೇಳ್ತಿರ್ತಾರಂತೆ. ನಾನು ಕದೀತೇವೆ ಅಂದ್ರೆ ಏಕೆ ನಮ್ಮನ್ನ ಯಾಕೆ ಕದೀತೀರಿ ಅಂತ ಹೇಳ್ತೀರಾ, ನಮ್ಮನೇಲಿ ಹಾಲು ಮೊಸರು ಇಲ್ವಾ ಅಂತೇಳಿ ಆ ತರ ನನ್ನೆಲ್ಲ ಕ್ವೆಶ್ಚನ್ ಮಾಡ್ತಾರೆ, ನನ್ನ ಪ್ರಶ್ನೆಗಳನ್ನ ಮಾಡ್ತಾರೆ. ಆಮೇಲೆ ಅದನ್ನ ಅವ್ರು ಏನ್ ಮಾಡ್ತಾರೆ, ಅದೆಲ್ಲ ಅಲ್ಲದೆ ಮೊಸರು ಮತ್ತೆ ಬೆಣ್ಣೆಗಳನ್ನ ಕೋತಿಗೆ ಬೇರೆ ಹಂಚ್ತಾರೆ. ಆಮೇಲೆ ಅವರು ಮೊಸರು ಬೆಣ್ಣೆ ಕತ್ತು ಕೋತಿಗೆ ಹಂಚ್ಬಿಡ್ತಾರೆ. ಕೋತಿ ತಿಂದಾಗಿ ಅದಕ್ಕೆ ಸಾಕಾಯ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಏನ್ ಮಾಡ್ತಾರೆ, ಅದನ್ನ ಏನ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ರಂಪ ಮಾಡ್ತಾರೆ. ಅಥವಾ ಆಮೇಲೆ ಹೇಳ್ತಾರೆ, ಇಷ್ಟೆಲ್ಲ ಅವ್ರು ಅಕಸ್ಮಾತ್ ಕೋತಿಗಳು ಸ್ವಲ್ಪ ಜಾಸ್ತಿಯಾಗಿ ಉಳಿದ್ರೆ, ಅಯ್ಯೋ ನಿನ್ ಬೆಣ್ಣೆ ನೋಡು, ಕೋತಿಗಳು ಸಹ ಮುಟ್ಟೋದಿಲ್ಲ ನೋಡು ಅಂತ ಹೇಳಿ, ಅಂದ್ರೆ ಎಲ್ಲ ಸಾಕಾಗಿ ತಿಂದು ಉಳಿದಿದ್ದನ್ನ ತೋರ್ಸ್ಬಿಟ್ಟು ಹೇಳ್ತಾರಂತೆ, ನೋಡಿ ನಿನ್ ಮನೆ ಬೆಣ್ಣೆ ಮೊಸರು ಹೇಗಿದೆ ಅಂತ ಹೇಳಿ ಅಣಗಿಸ್ತಾರೆ ನಮ್ಮನ್ನ. ಈ ತರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದಾರೆ. ಆಮೇಲೆ ಹೇಳ್ತಾ ಇದಾರೆ, ಕೋತಿಗಳು ಸಹ ಮುಟ್ಟುವುದಿಲ್ಲ ಎಂದು ಮುಖಭಂಗ ಮಾಡುತ್ತಾರೆ. ಮಡಕೆಗಳನ್ನ ಹೊಡಿತಾರೆ, ಅಂದ್ರೆ ನಾವು ಮಡಿಕೆಗಳನ್ನ ಒಡೆದ್ಬಿಟ್ಟು ಅದನ್ನೆಲ್ಲ ಎಲ್ಲಿ ಬೇಕಾರಲ್ಲಿ ಚೆಲ್ಲಾಡ್ತಾರೆ. ನಾವು ಮೊಸರು ಬೆಣ್ಣೆ ಸಂಗ್ರಹವನ್ನು ಕತ್ಲಲ್ಲಿ ಇಟ್ಕೊಂಡ್ರೆ, ಕತ್ಲಲ್ಲಿ ಏನಾದ್ರು ಇಟ್ಬಿಟ್ರೆ, ನಿನ್ ಮಕ್ಳು ಬಂದ್ಬಿಟ್ಟು ನಿನ್ನ ಬಲರಾಮ ಮತ್ತೆ ಕೃಷ್ಣ ಬಂದ್ಬಿಟ್ಟು ಆ ಕತ್ಲಲ್ಲಿ ಅವ್ರ ಮೈ ಮೇಲೆ ಒಡವೆ ಇದೆಲ್ಲ, ಅದ್ರ ಬೆಳಕಿಂದನೇ ಅವ್ರಲ್ಲೆಲ್ಲ ಬೆಳಕು ಬರುತ್ತೆ. ಆ ಬೀದಿ ಬೆಳಕಿಂದ ಎಲ್ಲಾನು ಕದೀತಾರೆ ಅವರು, ಕತ್ಲಲ್ಲಿಟ್ಟು ಸಹ ಅದನ್ನ ಕತ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಏನ್ ಹೇಳ್ತಾರೆ, ಅಕಸ್ಮಾತ್ ನಾವ್ ಏನಾದ್ರು ತುಂಬಾ ಅದು ಸಿಕ್ಲಿಲ್ಲ ಬೆಣ್ಣೆ ಮೊಸರು ಅಂತ ಹೇಳಿದ್ರೆ, ಅಲ್ಲಿ ಸಣ್ಣ ಮಕ್ಳು ಮಲಗಿದ್ರೆ ಅವಕ್ಕೆ ಚೂಟ್ಬಿಟ್ಟು ಅಳಿಸ್ಬಿಟ್ಟು ಓಡೋಗ್ಬಿಡ್ತಾರೆ. ಈ ತರ ಎಲ್ಲ ತುಂಬ್ತನ ಮಾಡ್ತಾರೆ ನಿನ್ ಮಕ್ಳು. ಆಮೇಲೆ ಅವ್ರು ಹೇಳ್ತಾರೆ, ನಾನು ಅಕಸ್ಮಾತ್ ಅದನ್ನ ಅಕಸ್ಮಾತ್ ನಮ್ಗೆ ಮೇಲ್ಗಡೆ ಇಟ್ಟಿದ್ರೆ ಅದನ್ನ ಡಬ್ಬಿಗಳೆಲ್ಲ ಹಾಕೊಂಡು, ಅಂದ್ರೆ ಒರಳ್ಕಲ್ ಮೇಲೆ
ಅದನ್ನ ಕಲ್ಲಿನ ಮೇಲೆ ಬೀಸೋ ಕಲ್ಲಿನ ಮೇಲೆ ಡಬ್ಬಿಗಳನ್ನೆಲ್ಲ ಇಟ್ಕೊಂಡು ಮೇಲೆ ಮೇಲೆ ಒಬ್ರು ಹತ್ತಿ ಅದನ್ನ ಮಡಿಕೆಯಲ್ಲಿ ನಾವು ಮೇಲ್ಗಡೆ ಮೊಸರು ಬೆಣ್ಣೆ ಇಟ್ಟಿರ್ತೀವಿ, ಅದನ್ನ ಸಿಕ್ಲಿಲ್ಲ ಅಂದ್ರೆ ಡಬ್ಬಿಗಳ ಹತ್ತಾರೆ. ಅಕಸ್ಮಾತ್ ಅಲ್ಲಿ ಅಷ್ಟು ಮೇಲೆ ಸಿಗ್ಲಿಲ್ಲ ಅಂದ್ರೆ ಒಂದ್ ಕಲ್ಲು ಹೊಡೆದು ತೂತ್ ಮಾಡಿ ಅದನ್ನ ಹೊಡಿತಾರೆ. ಈ ತರ ಎಲ್ಲ ಚೇಷ್ಟೆ ಮಾಡ್ತಾರೆ ಇವರು. ಮತ್ತೆ ಅದರಿಂದ ಹೇಳ್ತಾ ಇದಾರೆ, ನಿನ್ ಮಕ್ಳು ಒಡವೆ ಇದೆಯಲ್ಲ ಅದು ತುಂಬಾ ಇದಿದೆ, ಅದರಿಂದ ಬರ್ತಾ ಇರೋ ಬೆಳಕೆಲ್ಲ ತುಂಬಾ ಇದೆ, ಅದಕ್ಕೋಸ್ಕರ ನಿನ್ ಮಕ್ಳು ಒಡವೆ ಎಲ್ಲ ತೆಗ್ದ್ಬಿಡು ಅಂತ ಫಸ್ಟ್ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಿನ್ ಮಕ್ಳು ಒಡವೆ ಇಲ್ಲ, ನಿನ್ ಮಕ್ಳು ಮೈಯಿಂದನೇ ಏನೋ ಒಂದು ಕಾಂತಿ ಬರ್ತಾ ಇದೆ, ಅದ್ರಿಂದ ಏನು ಮಾಡಕ್ಕಾಗಲ್ಲ, ನೀನ್ ಒಡವೆ ತೆಗೆದು ಸಹ ಏನು ಅಂದ್ರೆ ಪ್ರಯೋಜನ ಇಲ್ಲ, ಅವು ಹೆಂಗಂದ್ರೆ ಅದಕ್ಕೆ ಸೆಲ್ಫ್ ಇದು ಅಂದ್ರೆ ಬ್ರಹ್ಮಜ್ಯೋತಿ ಅಲ್ವಾ, ಅದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಡವೆಗಳನ್ನ ತೆಗೆದಿಡ್ಬಿಟ್ಟು ನೋಡು ಗೋಪಿಯರು ಬೇಡ ಒಡವೆಗಳನ್ನ ತೆಗೆದಿಟ್ರೆ ಏನ್ ಪ್ರಯೋಜನ ಹೇಳ್ತಾರೆ. ಫಸ್ಟ್ ತೆಗಿ ಅಂತಾರೆ, ಆಮೇಲೆ ಹೇಳ್ತಾರೆ ಅದನ್ನ ತೆಗೆದ್ರೆ ಏನ್ ಪ್ರಯೋಜನ, ಅವ್ರ ದೇಹದಿಂದನೇ ಕಾಂತಿಯಿಂದನೇ ಅವ್ರೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಇಲ್ಲ ಕತ್ತಲಲ್ಲಿ ಸಹ ಅವರಿಗೆ ಪ್ರತಿಯೊಂದು ಕಾಣುತ್ತೆ ಎನ್ನುವರು. ಆಗ ತಾಯಿ ಯಶೋದೆ, ಸರಿ ಹಾಗಾದ್ರೆ ಅವರಿಗೆ ಎಟ್ಟುಕದಂತೆ ಬೆಣ್ಣೆ ಮೊಸರನ್ನ ಮೇಲಿಡಿ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ಮಾಡ್ತೇವೆ. ಆದ್ರೆ ಒಮ್ಮೊಮ್ಮೆ ಮನೆಗಳಸಲ್ಲಿ ತುಂಟ ಪೌಡರು ಅಂದ್ರೆ ನಾವು ಮೇಲಿಟ್ಟು ನೋಡ್ತೀವಿ, ಆದ್ರೆ ಅದನ್ನ ಅವ್ರೇನ್ ಮಾಡ್ತಾರೆ, ಹಾಗೂ ಬಂದು ಬೆಣ್ಣೆನ ಕದೀತಾರೆ ಅಂತ ಹೇಳ್ತಾರೆ. ಈಗ ನಿನ್ನ ಹುಡುಗನ ನೋಡು, ಈ ದೂರ ನೋಡಿ, ಇಷ್ಟೆಲ್ಲ ನಾವು ದೂರ ಹೇಳ್ತಾ ಇದೀವಲ್ಲ, ಈಗ ಹೇಳ್ತಾರವ್ರು ಇಷ್ಟೆಲ್ಲ ದೂರ ಹೇಳ್ತಾ ಇದೀವಿ, ಪಾಪದವನಾಗಿ ಕೂತಿದ್ದಾನೆ, ಇವನೇನ್ ಆ ತರ ಮಾಡಿದ್ನ ಅನ್ನೋ ತರ ಇದ್ದಾನೆ. ಈಗ ನಮ್ಮನೆ ಮಕ್ಳು ಯಾರು ಬಂದು ಕಂಪ್ಲೇಂಟ್ ಹೇಳಿದಾಗ ಸುಮ್ಮನೆ ಕೂತಿರ್ತಾರೆ, ಪಾಪದವ್ರು ಕೂತಿರ್ತಾರೆ, ಹೌದಾ ಇವ್ನು ಮಾಡಿದಾನ ಅಂತ ಅನುಮಾನ ಬರೋ ತರ ಅದೇ ತರ ಕೂತಿರ್ತಾರೆ. ಅವಾಗ ಅವ್ರಿಗೆ ಆಮೇಲೆ ಅನ್ಸುತ್ತೆ, ಯಶೋದೆ ಅಂತಾಳೆ ಫಸ್ಟ್ ಶಿಕ್ಷೆ ಕೊಡ್ಬೇಕು ಅನ್ಸುತ್ತೆ, ಆದ್ರೆ ಅವ್ರ ಮುಖ ನೋಡಿದಾಗ ಅವಳಿಗೆ ಪಾಪ ಅನ್ಸುತ್ತೆ. ಅವನೇ ಕರುಣೆ ಹುಟ್ಟಿಸೋ ಮುಖವನ್ನು ನೋಡೋಳು ನಸುನಗುತ್ತಾ ಶಿಕ್ಷೆ ಯೋಚನ ಅಂದ್ರೆ ಮೊದಲು ಅನ್ಕೋತಾಳೆ, ಇವರೆಲ್ಲ ಹೇಳ್ತಾರೆ ನೋಡಿ ಅವನಿಗೆ ಶಿಕ್ಷೆ ಕೊಡ್ಬೇಕು ಅಂತಾಳೆ. ಆದ್ರೆ ಯಾವಾಗ ಅಲ್ಲಿ ಒಂಥರ ಸುಮ್ಮನೆ ಸಾಧುವಾಗಿ ಕೂತಿರೋ ಕೃಷ್ಣ ಮತ್ತೆ ಬಲರಾಮ ನೋಡಿದಾಗ ಅಯ್ಯೋ ಇವ್ರಿಗೇನ್ ಕೊಡೋದು ಅಂತೇಳಿ ಕರುಣೆ ಬರುತ್ತೆ. ಸೊ ಅಂದ್ರೆ ಅಷ್ಟು ಅವ್ರನ್ನ ಮೋಡಿ ಮಾಡ್ತಿರ್ತಾನೆ ಕೃಷ್ಣ. ಮತ್ತೊಂದು ದಿನ ಕೃಷ್ಣ ಬಲರಾಮ ತಮ್ಮ ಗೆಲುವಿನಂತೆ ಆಡುತ್ತಿದ್ದಾಗ ಎಲ್ಲ ಹುಡುಗರು ಬಲರಾಮನ ಸೇರ್ಕೊಂಡ್ರು. ಹೇಳ್ತಾರೆ, ಬಂದ್ಬಿಟ್ಟು ಬಲರಾಮ ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಇವನು ಮಣ್ ತಿಂತಾ ಇರ್ತಾನೆ ಕೃಷ್ಣ. ಇವಾಗ ವಿಶ್ವರೂಪದ್ ಬರುತ್ತೆ, ಮಣ್ ತಿಂತಾ ಇರ್ತಾನೆ. ಅವಾಗ ಬಂದ್ಬಿಟ್ಟು ಬಲರಾಮ ಮತ್ತೆ ಎಲ್ಲರೂ ಸೇರ್ಕೊಂಡು ಯಶೋದೆಗೆ ಬಂದ್ ಹೇಳ್ತಾರೆ, ನಿನ್ ಮಗ ಮಣ್ ತಿಂತಾ ಇದ್ದಾನೆ ಹಾಗೆ ಅಂತ ಹೇಳ್ತಾರೆ. ಆಮೇಲೆ ಇವ್ನು ಹೇಳ್ತಾನೆ, ಇಲ್ಲಮ್ಮ ನಾನು ತಿಂತಾ ಇಲ್ಲ ನಿನ್ನ ಅಣ್ಣನೂ ಹೇಳ್ತಾ ಇದ್ದಾನಂತೆ, ಅಣ್ಣ ನಮ್ಗೆ ಏನೋ ನಾವಿಬ್ರು ಗಲಾಟೆ ಮಾಡ್ಕೊಂಡಿದೀವಿ ಅಂದ್ರೆ ಅವ್ನಿಗೆ ನನ್ ಮೇಲೆ ಸಿಟ್ಟು ಬಂದಿದೆ, ಅದೇ ಆ ಸಿಟ್ಟನ್ನ ತೀರ್ಸ್ಕೊಳಕೋಸ್ಕರ ಬಂದು ಇಲ್ಲಿ ಕಂಪ್ಲೇಂಟ್ ಹೇಳ್ತಿದ್ದಾನೆ, ಅಮ್ಮ ನನ್ ಮಣ್ಣೇ ತಿಂದಿಲ್ಲ ಅಂತ ಹೇಳ್ತಾನೆ ಅವನು. ಅಂದ್ರೆ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ಏನಾರ ಮಾಡ್ಬಿಟ್ಟು ಅವರೆಲ್ಲ ಸೇರ್ಕೊಂಡು ನನ್ ಮೇಲೆ ಸಿಟ್ಟಿದ್ದಲ್ಲ ಅದನ್ನೆಲ್ಲ ಈ ತರ ತೀರ್ಸ್ಕೊಳ್ತಾ ಇದಾರಮ್ಮ, ನಾ ತಿಂದಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ತಾಯಿ ಹೇಳ್ತಾಳೆ, ಹಾಗಾದ್ರೆ ನಿನ್ ಬಾಯಿ ತೆಗೆದು ತೋರ್ಸು ನನ್ಗೆ, ನಿನ್ ಬಾಯಲ್ಲಿ ಮಣ್ಣಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಬಾಯಿ ಒಳಗೆ ತಾಯಿ ಯಶೋದೆ ನೋಡ್ತಾಳೆ, ಅವನು ಆಗ್ಲಿ ಅಮ್ಮ ನನ್ ಬಾಯಲ್ಲಿ ಮಣ್ಣಿದ್ಯಾ ನೋಡು ನೀನು ಅಂತೇಳಿ ತನ್ನ ಬಾಯನ್ನು ತರಿತಾನೆ. ಬಾಯಿ ತೆರೆದಾಗ ಅವಳು ಫುಲ್ಲು ಯಶೋದೆ ಇದೆಲ್ಲ ಸೃಷ್ಟಿ ಅತ್ಯಂತ ಹೆಚ್ಚಿನ ಸಂಪತ್ತನ್ನ ಅದ್ರೊಳಗೆ ಬಾಯೊಳಗೆ ಕಾಣ್ತಾಳೆ. ಒಂದು ಫುಲ್ ಸೃಷ್ಟಿ ಏನಿದೆಲ್ಲ ಅದೆಲ್ಲ ನೋಡ್ತಾಳೆ. ಎಲ್ಲಾ ದಿಕ್ಕುಗಳ ಆಕಾಶ ಕಾಣ್ತಾಳೆ, ಪರ್ವತಗಳು, ದ್ವೀಪಗಳು, ಸಮುದ್ರ, ಗ್ರಹಗಳು, ವಾಯು, ಅಗ್ನಿ, ಪ್ರತಿಯೊಂದು ಏನೇನ್ ನಾವು ಸೃಷ್ಟಿಯಲ್ಲಿ ನೋಡ್ತೀವಲ್ಲ ಎಲ್ಲವನ್ನ ಅವಳು ತನ್ನ ಮಗನ ಬಾಯಲ್ಲಿ ನೋಡ್ತಾಳೆ. ಅವಾಗ ನೀರು, ಆಕಾಶ ಅಂದ್ರೆ ಭೌತಿಕದಲ್ಲಿ ನಾವಿನ ಪಂಚಭೂತಗಳು, ಆಮೇಲೆ ನಾವೇನ್ ತನ್ಮಾತ್ರಗಳು ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಸಹ ಭಗವಂತನ ತನ್ನ ಮಗನ ಬಾಯಲ್ಲಿ ಕಾಣ್ತಾಳೆ. ಅನಂತ ಕಾಲ ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ, ಚಟುವಟಿಕೆಗಳು ಏನೇನ್ ಕಡೆಗೆ ಏನಂದ್ರೆ ಅವಳು ಅವನ ಬಾಯೊಳಗೆ ಕೂತ್ಕೊಂಡು ತೊಡೆ ಮೇಲೆ ಅವನನ್ನು ಕೂರ್ಸಿ ಹಾಲು ಕೂಡಿಸ್ತಾ ಇರೋದನ್ನ ನೋಡ್ತಾಳೆ ಅವಳು. ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಇದೇನಿದು ನಾನು ಅವನ ಬಾಯೊಳಗಿದ್ದೀನಲ್ಲ ಅಂತೇಳಿ ಒಂಥರ ಅವಳಿಗೆ ಗೊಂದಲ. ಮತ್ತೆ ಇದನ್ನು ಕಂಡು ಅವಳ ಮನಸ್ಸಲ್ಲಿ ಭಕ್ತಿನೂ ಬರುತ್ತೆ. ಅಂದ್ರೆ ತನ್ನನ್ನು ಕಾಣ್ತಾಳಲ್ಲ ಅವ ಅನ್ಸುತ್ತೆ. ಆಮೇಲೆ ತನ್ನ ಕನಸೋ ಅಥವಾ ಇದನ್ನೇನ್ ನನ್ ಭ್ರಮೆನೋ ಅಥವಾ ಏನಿದು ನಿಜಾನೋ ಈ ತರ ಅವಳಿಗೆ ಒಂಥರ ಆ ಭಾವನೆ ಬರಕ್ ಶುರು ಆಗುತ್ತೆ. ತನಗೆ ಕನಸು ಅಥವಾ ಅಸಾಧಾರಣವಾಗಿದೇನೋ ವಾಸ್ತವವಾಗಿ ಕಾಣುತ್ತಿರುವೇನೋ ಎಂದು ಅವಳಿಗೆ ಸಂದರ್ಭ. ಇದನ್ನ ನಿಜವಾಗಿ ನೋಡ್ತಾ ಇದ್ದೀನೋ ಅಥವಾ ನನ್ನ ಕನಸು ನನಗೆ ಗೊತ್ತಾಗ್ತಾ ಇಲ್ಲ ಅಂತಾಳೆ. ತಾನು ಕನಸು ಕಾಣುತ್ತಿರ್ಬೇಕು, ಇಲ್ಲವಾದ್ರೆ ದೇವೋತ್ತಮ ಪರಮ ಪುರುಷನು ಮಾಯಾಶಕ್ತಿಲಿ ಇದನ್ನು ನೋಡುತ್ತಿದ್ದೇನೆ ಎಂದು ಅವಳಿಗೆ ಅಂದ್ರೆ ತಿಳ್ಕೊತಾಳೆ. ಇಲ್ಲ ಇದನ್ನ ನಾನು ಕನಸು ಕಾಣ್ತಿರ್ಬೇಕು, ಇಲ್ಲದಾದ್ರೆ ಅಂದ್ರೆ ಇದೇನೋ ಮಾಯ ಇರ್ಬೇಕು ಅಷ್ಟೇನೆ. ಇವನಿಗೆ ಒಂಥರ ಯಾವ್ದೋ ಒಂದು ಪವರ್ ಇದೆ ಅನ್ಸುತ್ತೆ. ಭಗವಂತ ಅಂದ್ರೆ ನಾರಾಯಣ ಕೊಟ್ಟಿದ್ದಾನೆ. ಆ ಒಂದು ಅದ್ಭುತ ನಿಗೂಢ ವಿಶ್ವಶಕ್ತಿ ಇವನಲ್ಲೇ ಒಂದು ಶಕ್ತಿ ಇದೆ, ಅದಕ್ಕೆ ಈ ತರ ಅನ್ನಿಸ್ತಾ ಇದೆ ಅಂತ ನನ್ನ ಭಾವನೆ. ಅವಳಿಗೆ ನೋಡಿ ಹೆಂಗೆ ಎತ್ತು ಮಾಡಿದ್ರು ಸಹ ತನ್ನ ಮಗ ಅನ್ನೋ ಒಂದು ವಾತ್ಸಲ್ಯ ಇರುತ್ತಲ್ಲ, ಸೊ ಅದು ಬಿಟ್ಕೊಡೋದೇ ಇಲ್ಲ ಅದು ಹೇಳ್ತೆ. ಅದರಿಂದ ಅದರಿಂದ ವಿಶ್ವಶಕ್ತಿ ಇದಾಗಿರುವುದಂದ್ರೆ ಭಗವಂತ ಏನೋ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವನಿಗೆ, ಆ ಶಕ್ತಿಯಿಂದ ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಂತ. ನನ್ನ ಮಗು ಪಡೆದುಕೊಂಡು ಈ ಅದ್ಭುತ ಸಂಗತಿಯನ್ನು ನೋಡುತ್ತಿರುವ ತನಗೆ ಬುದ್ಧಿ ಕೆಟ್ಟಿದೆ ಎಂದುಕೊಂಡಳು. ಅನಂತರ ನನ್ನ ಮಗು ಪಡೆದುಕೊಂಡ ಯಾವುದೋ ಅದ್ಭುತ ನಿಗೂಢ ವಿಶ್ವಶಕ್ತಿ ಇರ್ಬೋದು ಅಂದ್ಕೊಳೆ.
ಅನ್ಕೋತಾಳೆ. ಆದ್ದರಿಂದ ಇಂತಹ ದೃಶ್ಯಗಳನ್ನು ಅವನ ಬಾಯಲ್ಲಿ ಕಂಡು ನನಗೆ ಏನು ಚಿಂತಿಸಬೇಕು ಎಂದು ತಿಳಿಯಲಾಗಿದೆ. ದೇಹಾತ್ಮವನ್ನು ದೇಹಕ್ಕೆ ಸೇರುವುದೆಲ್ಲವನ್ನು ಸೃಷ್ಟಿಸುವ ದೇವಾತ್ಮನ ಪರಮಪುರುಷನ ಶಕ್ತಿ. ಅಂದ್ರೆ ಇದೆಲ್ಲ ಭಗವಂತ ನಾರಾಯಣನ ಒಂದು ಕೆಲಸ ಅಂತ ಅನ್ಕೋತಾಳೆ. ಆ ಪರಮಪುರುಷನಿಗೆ ಪ್ರಣಾಮ ಸಲ್ಲಿಸೋಣ. ಅಂದ್ರೆ ನಾರಾಯಣ ಅವ್ರದ್ದು ಒಂದು ಪರಮಪುರುಷ ಅಂತ ಹೇಳ್ತಾ ಇರೋದು ನಾರಾಯಣ. ನಾರಾಯಣ ನನ್ ಮಗುನ ರಕ್ಷಿಸು ನೀನು ಅಂತ ಹೇಳ್ಕೊತಾಳೆ. ಅನಂತರ ಅವಳು ನಂದ ಮಹಾರಾಜ ನನ್ನ ಪತಿ, ಅವನು ಸಮಾಧಾನ ಮಾಡ್ಕೋತಾಳೆ. ನಾನು ನಂದ ಮಹಾರಾಜನ ಪತ್ನಿ, ಆಮೇಲೆ ನಂದ ಮಹಾರಾಜ ನನ್ ಗಂಡ, ಆಯ್ತಾ, ಕೃಷ್ಣ ನನ್ ಮಗ, ಆಮೇಲೆ ಈ ಎಲ್ಲ ಆಸ್ತಿಗೆಲ್ಲ ನಂದ ಮಹಾರಾಜನ ಆಸ್ತಿಗೆಲ್ಲ ನಾನೇ ಬಡತಿ, ಈ ತರ ಎಲ್ಲ ಅಂದ್ರೆ ಸಮಾಧಾನ ಮಾಡ್ಕೋತಾಳೆ ಅವಳೆ. ಅಂದ್ರೆ ಆ ತರ ಇದೆಲ್ಲ ಭಾವನೆಗಳನ್ನ ಅಂದ್ರೆ ಅದೆಲ್ಲ ಕಂಡಿದ್ದೆಲ್ಲ ತಾನು ಕನ್ಸು ತಾನು ಇದು ಅಂತೆಲ್ಲ ಮತ್ತೆ ಯೋಚನೆ ಮಾಡ್ತಾಳೆ. ಎಲ್ಲಾ ಗೋಪಿಯರು ನನ್ನ ಪ್ರಜೆಗಳು, ಇವರೆಲ್ಲ ನನ್ನ ಪ್ರಜೆಗಳು. ಇದು ಎಲ್ಲಾ ತಪ್ಪು ಭಾವನೆಗಳಿಗೆ ಪರಮ ಮಾಯಾಶಕ್ತಿ. ಇದೆಲ್ಲ ನಾನು ಏನೇ ತಿಳ್ಕೊಳ್ತೇನೆ, ಇದೆಲ್ಲ ಮಾಯಾಶಕ್ತಿ ಇರ್ಬೇಕು ಭಗವಂತಂದು. ಅಂದ್ರೆ ನಾರಾಯಣ ತೋರಿಸ್ತಾ ಇದ್ದಾನೆ, ಅವನು ನಮ್ಮನ್ನು ಸದಾ ರಕ್ಷಿಸಬೇಕೆಂದು ಪ್ರಾರ್ಥನೆ. ಭಗವಂತ ನನ್ನನ್ನು ಸದಾ ರಕ್ಷಿಸು, ನನ್ನ ಮಗು ನನ್ನ ಒಂದ್ ಸಂಸಾರವನ್ನ ರಕ್ಷಿಸು ಅಂತೇಳಿ ಯಶೋಧ ಕೇಳ್ಕೊತಾಳೆ. ತಾಯಿ ಯಶೋಧ ಇಂತ ಉನ್ನತ ಚಿಂತೆ ನೋಡಿದಿಲ್ಲರು ಶ್ರೀಕೃಷ್ಣನ ಅವಳನ್ನು ಮಾತೃಪ್ರೇಮ ಗೊಂದಲಕ್ಕೀಡು ಮಾಡುವಂತೆ ಮತ್ತೇನ್ ಮಾಡ್ತಾನೆ, ಇನ್ನ ಅವಳನ್ನು ಕನ್ಫ್ಯೂಸ್ ಮಾಡ್ಬೇಕು, ಇನ್ನ ಗೊಂದಲಕ್ಕಿಡ್ಬೇಕು ಅಂತೇಳಿ ಮತ್ತೆ ಏನ್ ಮಾಡ್ತಾನೆ, ಲಹರಿಯನ್ನು ಕೂಡಲೇ ತಾಯಿ ಯಶೋಧಿ ತನ್ನ ಚಿಂತನೆ ಲಹರಿಯನ್ನೆಲ್ಲ ಮರೆತು ಕೃಷ್ಣನ ತನ್ನ ಮಗುವೇ ಎಂದು ಭಾವಿಸೋಣ. ಅಂದ್ರೆ ಈಗ ಮತ್ತೆ ಆ ಗೊಂದಲದಿಲ್ಲಲ್ಲ, ಅದರಿಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಈಗ ಮಗು ಅಂದ್ರೆ ಗೊತ್ತಾಗತ್ತೆ ಅವಳಿಗೆ ಇದೆಲ್ಲ ಆ ಲಹರಿಯಿಂದ. ಅಂದ್ರೆ ಆ ಒಂದೇನು ಅವಳು ಇದಾಗಿರ್ತಾಳಲ್ಲ ಅವಳಿಗೆ, ಅವಾಗ ಯೋಗಮಾಯ ಅವಳು ಕವರ್ ಆಗಿರ್ತಾಳೆ. ಇವಾಗ ಏನಾಗುತ್ತೆ ಅಂದ್ರೆ ಮಹಾಮಾಯ ಅಂದ್ರೆ ಭೌತಿಕದಕ್ಕೆ ಇದಕ್ಕೆ ಬಂದ ಆ ಮಾಯನ ಕವರ್ ಮಾಡ್ತಾನೆ. ಅವಾಗ ತನ್ನ ಒಂದು ನಿಜವಾದ ಒಂದು ಸ್ಥಿತಿಗೆ ಬರ್ತಾಳೆ ಅವಳು. ಮಗುವೆಂದು ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಳು. ಮಾತೃವಾತ್ಸಲ್ಯದಿಂದ ಅವಳ ಮನಸ್ಸು ಉಕ್ಕಿ ಹರಿಯಿತು. ಜ್ಞಾನದ ಪ್ರಕ್ರಿಯೆಯಿಂದ ಜನಸಾಮಾನ್ಯ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಉಪನಿಷತ್ತುಗಳ ಮೂಲಕ ಅಥವಾ ವೇದದ ಅಥವಾ ಯೋಗದ ಸಿದ್ಧಾಂತ ಮೂಲಕ ಮತ್ತು ಸಾಂಖ್ಯ ಅಂದ್ರೆ ನಾವು ಭಗವಂತನನ್ನ ಜ್ಞಾನ ಪಡ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರೆ ಹೇಳ್ತಾ ಇದ್ದಾರೆ ನಾವು ಭಗವಂತನ ಭಕ್ತಿ ಮಾಡ್ಬೇಕು, ಅಥವಾ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಅಥವಾ ಯೋಗದ ಮೂಲಕ ನಾವು ಭಗವಂತನನ್ನ ತಿಳ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅವಳು ದೇವೋತ್ತಮ ಪರಮಪುರುಷನು ತಾನು ಹಡೆದ ಮಗು ಹಿಂದೆ ಯೋಚಿಸಲು ಇವಾಗ ಗೊತ್ತಾಗ್ತೆ, ಇದೇನು ಇಲ್ಲ, ಇದೆಲ್ಲ ನನ್ನ ಭ್ರಮೆ, ನಾನು ಏನೋ ಇದ್ ಮಾಡ್ಕೊಂಡಿದ್ದೆ, ಇವನು ನಾನ್ ಹಡೆದ ಮಗುನೇ ಇವನು ಅಂತ ಹೇಳಿ ಕೃಷ್ಣ ಅಂತ ಹೇಳಿ ಅನ್ಕೋತಾಳೆ. ನಿಸ್ಸಂತೆ ಅಂದ್ರೆ ತಾಯಿ ಮನಸ್ಸು ಎಷ್ಟು ಇದಾದ್ರೂ ಸಹ ತನ್ನ ಮಗುನ ಇದ್ ಮಾಡಲ್ಲ. ಆದ್ರೆ ದೇವೋತ್ತಮ ಪರಮೇಶ್ವರ ಅಂತ ಅನ್ಕೋತಾಳೆ ಹನುಮಂತಲ್ಲಿ, ಇಲ್ಲ ನನ್ ಮಗು ಅನ್ನೋ ಒಂದು ಭಾವನೆ ಬರುತ್ತೆ. ನಿಸ್ಸಂತ ತಾಯಿ ಯಶೋಧಿಯ ಲೆಕ್ಕವಿಲ್ಲದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿಲ್ಲ. ಅಂದ್ರೆ ಇಂಥ ಕೃಷ್ಣವನ್ನ ನಾವು ಪಡ್ಕೋಬೇಕಾದ್ರೆ ಎಷ್ಟೊಂದು ಪುಣ್ಯ ಮಾಡಿದಾಳಲ್ವಾ ಅಂತ ಹೇಳ್ತಾರೆ. ಅವುಗಳ ಪರವಾಗಿ ಅವಳು ಪರಿಪೂರ್ಣ ಸತ್ಯನಾದ ಭಗವಂತನನ್ನ ತನ್ನ ಮಗ ಅದನ್ನು ಎದೆ ಹಾಲನ್ನು ಕೊಡಿಸುವಂತೆ ಈ ಒಂದು ಭಾಗ್ಯವನ್ನ ದೇವಕಿ ಸ್ವಂತ ಹೆತ್ತ ತಾಯಿ ಅವಳಿಗೆ ಈ ಭಾಗ್ಯವನ್ನ ಕೊಟ್ಟಿಲ್ಲ, ಅವನಿಗೆ ಯಶೋಧಕ್ಕೆ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಕುಡಿಯುವ ಮಗುವನನ್ನು ಪಡೆದಳು ಅಂದ್ರೆ ಹಾಲು ಕುಡಿಯೋ ಅಂದ್ರೆ ಆ ಒಂದು ಸುಖವನ್ನ ಆ ಒಂದು ಸಂತೋಷವನ್ನ ಇವಳು ಅನುಭವಿಸ್ತಾ ಇದ್ದಾಳೆ. ಹಾಗೆ ಶ್ರೀಕೃಷ್ಣನ ಅವನ ಮಗನಾಗಿ ಅವನನ್ನ ಅಪ್ಪ, ಹಾಗೆಯೇ ಶ್ರೀಕೃಷ್ಣನು ಅವನ ಅಂದ್ರೆ ನಂದ ಮಹಾರಾಜನಿಗೆ ಮಗನಾಗಿ ಅಪ್ಪ ಎಂದು ಕರೆಯಬೇಕಾದ್ರೆ ನಂದ ಮಹಾರಾಜನು ಅನೇಕ ಮಹಾಯಾಗಗಳನ್ನು ಅಂದ್ರೆ ಇವ್ರು ಎಷ್ಟು ಪುಣ್ಯಾತ್ವಂತರು ಅಂದ್ರೆ ನಂದ ಮಹಾರಾಜ ಅಪ್ಪ ಅನ್ಸ್ಕೊಳ್ಬೇಕಾದ್ರೆ ಇವಳು ತನ್ನ ಎದೆ ಹಾಲನ್ನು ಕೊಡ್ಬೇಕಾದ್ರೆ ಎಷ್ಟೊಂದು ಪುಣ್ಯ ಕಾರ್ಯಗಳನ್ನ ಮಾಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ರೆ ಕೃಷ್ಣ ನಿಜವಾಗಿ ಅವರ ಮಗನೇ ಆದರೂ ಕೃಷ್ಣನ ಬಾಲಲೀಲೆಗಳ ದಿವಾನ ದೇವಕಿ ವ್ಯವಸ್ಥೆಯನ್ನು ಸ್ವತಃ ಸವಿಲ್ಲ ಅಲ್ಲ. ಅಂದ್ರೆ ಇವರಿಬ್ರು ಸವಿತಾ ಇದ್ದಾರೆ ಅಷ್ಟೇ ಹೊರತಾಗಿ ನಿಜವಾದ ತಾಯಿ ತಂದೆಗಳು, ಹೆತ್ತ ತಾಯಿ ತಂದೆಗಳು ಇದ್ರ ಒಂದು ಸುಖವನ್ನ, ಇದ್ರ ಒಂದು ಆನಂದವನ್ನ, ದಿವ್ಯಾನಂದವನ್ನ ಅವ್ರು ಪಡ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಆಶ್ಚರ್ಯವಾದ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಏನಕ್ಕೆ ಕಾರಣ ಅಂತ, ಇದು ಒಂದು ಸಣ್ಣದೇ ಒಂದು 5-10 minutes ಆಗುತ್ತೆ ಅಷ್ಟೇ. ಇದಕ್ಕೆ ಕಾರಣ ಶುಕಮುನಿ ಪರೀಕ್ಷಿತ ಮಹಾರಾಜನ ಇದಕ್ಕೆ ಯಾಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಯಶೋಧ ಮತ್ತೆ ನಂದ ಮಹಾರಾಜ ಈ ಮಗುವನ್ನ ಪಡೆದ್ರು ಅಂತ ಹೇಳೋದಕ್ಕೆ ಹಿಂದಿನ ಇದರಲ್ಲಿ ವಸುಗಳಲ್ಲಿ ಇವನು ನಂದ ಮಹಾರಾಜ ಮತ್ತೆ ಯಶೋಧ, ನಂದ ಮಹಾರಾಜನಲ್ಲ ಅವನು ದ್ರೋಣ ಅಂತ ಹೆಸರಿರುತ್ತೆ. ಅವ್ರು 8 ವಸುಗಳು ಅಂದ್ರೆ ಅವರು ದೇವತೆಗಳು. ಅವರಲ್ಲಿ ದ್ರೋಣ ಅಂತ ಒಬ್ಬ ಇರ್ತಾನೆ, ಮತ್ತೆ ಅವನ್ ಹೆಂಡತಿ ಧಾರ ಅಂತ ಇರ್ತಾರೆ. ಇವರಿಬ್ರಿಗೂ ಏನ್ ಹೇಳ್ತಾರೆ, ಇವರಿಬ್ರುಗೆ ಬ್ರಹ್ಮದೇವ ಹೇಳ್ತಾನೆ ನೀವು ಸಂತಾನ ಉತ್ಪತ್ತಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ ನಾವು ಸಂತಾನ ಉತ್ಪತ್ತಿಯನ್ನು ಮಾಡ್ತೀವಿ, ಆದ್ರೆ ನಮ್ದೊಂದು ಒಂದು ಆಸೆ ಇದೆ, ನಾನು ಅದನ್ನ ಈತೆ ಎತ್ತಬೇಕು ಅಂತ ಬ್ರಹ್ಮನಿಗೆ ಹೇಳ್ತಾರೆ. ಏನದು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ನಾವು ಕೃಷ್ಣನನ್ನ ನಾವು ನಮ್ಮ ಮಗನಾಗಿ ಪಡ್ಕೋಬೇಕು. ಅವನ ಒಂದು ಬಾಲಲೀಲೆಗಳನ್ನು, ಅವನು ಏನು ಮಗುವಾಗಿರುವಾಗ ಏನೇನು ಪಾಠಗಳನ್ನ ಮಾಡ್ತಾನಲ್ಲ ಅದನ್ನೆಲ್ಲ ನಾವು ಸವಿಬೇಕು, ಅದನ್ನ ನಾವು ಅನುಭವಿಸ್ಬೇಕು. ಆ ಒಂದು ನಮಗೆ ಭಾಗ್ಯವನ್ನ ಕೊಡು ಅಂತ, ಹಾಗಾದ್ರೆ ನಾವು ಸಂತಾನ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಸೊ ಭಗವಂತ ಇವನ್ ಬ್ರಹ್ಮ ಏನ್ ಮಾಡ್ತಾನೆ, ಆಗ್ಲಿ ಅಂತ ವರ ಕೊಟ್ಟಿರ್ತಾನೆ. ದ್ರೋಣ, ಈ ದ್ರೋಣ ಅಂದ್ರೆ ಈ ದ್ರೋಣಾಚಾರ್ಯರಲ್ಲ, ಇದು ಬೇರೆ ವಸುಗಳಲ್ಲಿ 8 ವಸುಗಳಲ್ಲಿ ಒಬ್ರು ದ್ರೋಣ ಅಂತ ಇರ್ತಾನೆ, ಆ ದ್ರೋಣ ಇದು. ಮತ್ತೆ ಅವನ ಹೆಂಡತಿ ಧಾರಾನು ಸಹ ಬಹಳ ಇರ್ತಾರೆ. ಇವರು ನಿತ್ಯ ಸಿದ್ಧರು ಅಂತ ಹೇಳ್ತಾರೆ. ಅಂದ್ರೆ ಇವರು
ಭಗವಂತನ ಯಾವಾಗ್ಲೂ ಸಂಗಾತಿಗಳು ಇವ್ರು ಯಾವಾಗ್ಲೂ. ಅಂದ್ರೆ ಭಗವಂತ ಯಾವ್ಯಾವಾಗ ಭೌತಿಕದಲ್ಲಿ ಅವನು ತನ್ನ ಅವತಾರ ತಾಳಿ ಲೀಲೆಗಳನ್ನು ತೋರ್ಸಕ್ ಬರ್ತಾನಲ್ಲ, ಬಂದಾಗ ಇವರೆಲ್ಲ ಭಗವಂತನ ಜೊತೆಯಲ್ಲಿ ಲೀಲೆಗಳಲ್ಲಿ ಭಾಗವಹಿಸಕ್ಕಾಗಿ ಇದ್ದಾರೆ ಇವರೆಲ್ಲ. ವಸುಗಳು ಅವರೆಲ್ಲ ಇದಾರಲ್ಲ. ಸೊ ಅದ್ರಲ್ಲಿ ದ್ರೋಣ ಮತ್ತೆ ಧಾರ ಅನ್ನೋರು ಸಹ ನಿತ್ಯ ಸಿದ್ಧರು ಅಂತ ಹೇಳ್ತಾರೆ. ಇವರು ಭಗವಂತನ ಯಾವಾಗ್ಲೂ ಆತ್ಮೀಯ ಸಂಗಾತಿಗಳಾಗಿರ್ತಾರೆ. ಸೊ ಭಗವಂತ ಎಲ್ಲೆಲ್ಲಿ ತನ್ನ ಅವತಾರ ತಾಳಾಗಿ ಇವ್ರನ್ನೆಲ್ಲ ಅಂದ್ರೆ ಅವರೆಲ್ಲ ಲೀಲೆಗಳ ಒಂದು ಭಾಗವಾಗಕ್ಕೋಸ್ಕರ ಬಂದಿರ್ತಾರೆ. ಸೊ ಈಗ ಈ ಒಂದು ಇದರಲ್ಲಿ ದ್ರೋಣ ಅಂತ ಹೇಳಿದ್ರೆ ನಂದ ಮಹಾರಾಜ, ಧಾರ ಇದ್ದಾಳಲ್ಲ ಯಶೋದೆ. ಸೊ ಆ ಒಂದು ಅವರ ಒಂದು ಈ ಒಂದು ಪ್ರಾರ್ಥನೆಯಿಂದ ಈಗ ಅವರಿಗೆ ಮಗು ಕೃಷ್ಣ ಆಗಿ ಹುಟ್ಟಿದಾನೆ. ಕೃಷ್ಣನ ಅವರ ಬಾಂಧವ್ಯ ಎಷ್ಟು ಬಲವತ್ತ ಅಂದ್ರೆ, ಅವರನ್ನು ಕೃಷ್ಣನ ಬಾಲ್ಯವನ್ನು ಕೇಳಿದ ಮಾತಕ್ಕೆ ಯಾರಾದ್ರು ಅಂದ್ರೆ ಎಷ್ಟೊಂದು ಬಾಂಧವ್ಯ ಇತ್ತು ಅಂತ ಹೇಳಿದ್ರೆ ಹೇಳ್ತಾ ಇದಾರೆ. ಅಂದ್ರೆ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿದ ಮಾತಕ್ಕೆ ಯಾರಾದರೂ ಅಜ್ಞಾನ ಮತ್ತು ಸಾವುಗಳ ಅಜ್ಞಾನವನ್ನ ದಾಟಬಲ್ಲರು, ಬ್ರಹ್ಮದೇವರನ್ನು ಅನುಗ್ರಹಿಸಲು ಒಪ್ಪಿನ. ಅಂದ್ರೆ ಹೇಳ್ತಾರೆ, ಈ ನನ್ನ ಮಕ್ಕಳು ಹೇಗಿರ್ಬೇಕು ಅಂತ ಹೇಳಿದ್ರೆ ಅವ್ರ ಜ್ಞಾನ ಎಷ್ಟು ಅಂತ ಹೇಳಿದ್ರೆ ಅವ್ರನ್ನ ಒಂದು ಜಸ್ಟ್ ಅವರ ಸಂಬಂಧ, ಅವರ ಒಂದು ಆಶ್ರಯ ಅಥವಾ ಅವರನ್ನ ಪಡೆಯೋದ್ರಿಂದನೇ ಕೇಳಿದ್ರೆ ಸಾಕು, ಅವರ ಏನಂತಾರೆ ಅಜ್ಞಾನ ಎಲ್ಲ ದಾಟಬಲ್ಲವರು. ಅಂದ್ರೆ ಅಂತ ಮಗು ಬೇಕು ಅಂತ ಕೇಳ್ಕೊಂಡಿರ್ತಾರೆ ಅವರು. ಈಗ ಬ್ರಹ್ಮದೇವ ಹೂಂದಿದ್ದಕ್ಕೆ ಈಗ ಕೃಷ್ಣ ಇವ್ರ ಮಗುವಾಗಿ ಹುಟ್ಟಿದಾನೆ, ವೃಂದಾವನದಲ್ಲಿ ಹುಟ್ಟಿದ. ಇದರ ಪರಿಣಾಮವಾಗಿ ದ್ರೋಣನು ನಂದ ಮಹಾರಾಜನಾಗಿ ವೃಂದಾವನದಲ್ಲಿ ಹುಟ್ಟಿದ. ಧಾರ ನಂದ ಮಹಾರಾಜನ ಹೆಂಡತಿ ತಾಯಿ ಯಶೋದಿಯಾಗಿ ಹುಟ್ಟಿದಳು. ಈ ರೀತಿಯಲ್ಲಿ ನಂದ ಮಹಾರಾಜ ಮತ್ತು ಅವನ ಪತ್ನಿ ಯಶೋದಿಯು ದೇವೋತ್ತಮ ಪರಮಪುರುಷನ ಮಗನನ್ನ ಪಡೆದು ಈ ಪರಮಪುರುಷರಲ್ಲಿ ಪರಿಶುದ್ಧವಾದ ಭಕ್ತಿಯನ್ನ ಬೆಳೆಸ್ಕೊಂತಾರೆ. ಕೃಷ್ಣನ ಒಡನಾಟಗಳಿಂದ ಒಡನಾಡಿಗಳಾದ ಗೋಪಿಯರು ಗೋಪಾಲಕರು ಸಹಜವಾಗಿಯೇ ಕೃಷ್ಣನ ಬಗ್ಗೆ ತಮ್ಮದೇ ಪ್ರೀತಿಯ ಭಾವನೆಗಳನ್ನ ಬೆಳೆಸ್ಕೊಂಡು ಅವರವ್ರದೇ ಬಗೆಯಲ್ಲಿ ಅವರು ಯಾವ್ದಾವ್ದು ಭಾವದಲ್ಲಿದೆ ಆ ತರ ಭಾವದಲ್ಲಿ ಭಗವಂತನ ಜೊತೆಲಿ ಅವರು ಪ್ರೀತಿಯ ಒಂದು ಇದನ್ನ ಬೆಳೆಸ್ಕೊಳ್ತಾರೆ, ಪ್ರೀತಿ ಭಾವನೆಗಳನ್ನ ಬೆಳೆಸ್ಕೊಳ್ತಾರೆ. ತಾಯಿಯಾಗಿ ಅಂದ್ರೆ ವಾತ್ಸಲ್ಯದಿಂದ, ಅಥವಾ ಗೋಪಿಯರ್ನಂದೇ ಬರ್ತಲ್ಲ ಆಮೇಲಿಂದ ಅವನ ಹೆಂಡತಿಯಾಗಿ ಆ ತರ ಒಂದು ವಾತ್ಸಲ್ಯದಿಂದ, ಮಾಧುರ್ಯ ರಸದಲ್ಲಿ ಮತ್ತೆ ಸಾಕ್ಯ ರಸದಲ್ಲಿ, ಹೀಗೆ ಹೆಂಗೆ ಅವ್ರಿಗೆ ಯಾವ ಭಾವನೆಯಲ್ಲಿ ಇದಾಗುತ್ತೋ ಆ ರಸಗಳಲ್ಲಿ ಅವರು ಅವನ ಜೊತೆಯಲ್ಲಿ ಒಂದು ಸಂಬಂಧವನ್ನ ಪಡ್ಕೊಳ್ತಾರೆ. ಆದ್ರೆ ಬ್ರಹ್ಮದೇವನ ಆಶೀರ್ವಾದವನ್ನು ಸಫಲಗೊಳಿಸಲೆಂದೇ ಶ್ರೀಕೃಷ್ಣನು ತನ್ನ ಸಂಪೂರ್ಣ ವಿಸ್ತರಣೆಗಳು ಬಲರಾಮ ಇವರೊಂದಿಗೆ ಕಾಣುವ. ಅಲ್ಲಿ ಬ್ರಹ್ಮದೇವನ ಆಶೀರ್ವಾದ ಯಾರಿಗೆ ಕೊಟ್ಟಿದ್ದು? ದ್ರೋಣ ಮತ್ತೆ ಧಾರಾಳಿಗೆ ಕೊಟ್ಟಿದ್ದ ಒಂದು ಆಶೀರ್ವಾದ. ಅದರ ಸಲುವಾಗಿ ಕೃಷ್ಣ ಮತ್ತೆ ಬಲರಾಮರಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಬೃಂದಾವನದ ಎಲ್ಲಾ ನಿವಾಸ ಲೌಕ್ಯಾನಂದ ನಿಶ್ಚಿತದಿಂದ ಎಲ್ಲ ಬಗೆಯ ಬಾಲ್ಯಲೀಲೆಗಳನ್ನ ಮೆರೆದ ಎಲ್ಲ ಬೃಂದಾವನದ ಒಂದು ಸಂತೋಷವನ್ನ ಮತ್ತೆ ಅವರ ಆನಂದವನ್ನ ಇಷ್ಟಕ್ಕೋಸ್ಕರ ಅವರು ಎಲ್ಲ ಬಾಲಲೀಲೆಗಳನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶ್ವರೂಪ ದರ್ಶನ ಇನ್ನು 8ನೇ ಅಧ್ಯಾಯ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಬಹಳ ಲೇಟ್ ಆಯ್ತು. ಹರೇ ಕೃಷ್ಣ, ಸಾರಿ. ಹರಿ ಬೋಲ್ ಮಾತಾಜಿ, ಹರಿ ಬೋಲ್. ಚೆನ್ನಾಗಿತ್ತು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನಮ್ಮ ಮಕ್ಕಳದ ಆಟ ಪಾಠ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ ಮಾತಾಜಿ. ಒಂದು ಧನ್ಯವಾದಗಳು ಮಾತಾಜಿ. ಹರೇ ಫಸ್ಟ್ ಕೃಷ್ಣ. ಅವತಾರ ಶ್ವೇತ ಅವತಾರ ಅಂದ್ರಲ್ಲ ಮಾತಾಜಿ, ಅದು ಯಾವ್ದಂತ ಸ್ವಲ್ಪ ಹೇಳ್ತೀರಾ? ಅದೇ ಅಷ್ಟೇ ಡೀಟೇಲ್ಸ್ ಇರೋದು. ಮತ್ತೆ ಅಂದ್ರೆ ಬಿಳಿ ಬಣ್ಣ ಅಂತ ಹೇಳಿದ್ರೆ ಶುಕ್ಲ ಕಲರ್ ಅಂದ್ರೆ ಹಂಸಾವತಾರ ಬರ್ತಾ, ಹಂಸಾವತಾರ ಅದಕ್ಕೆ ಹೇಳ್ತಾ ಇದಾರೆ. ಆಮೇಲೆ ರಕ್ತವರ್ಣ ಬರ್ತಾ, ರಕ್ತವರ್ಣ ಅಂತ ಹೇಳಿದ್ರೆ ಹಂಸಾವತಾರದಲ್ಲಿ ನಾವು ಯಾವ ಲೀಲೆಯಲ್ಲಿ ನೋಡ್ತೀವಿ ಮಾತಾಜಿ? ಇಲ್ಲ ಅಲ್ಲ, ಅದು ಬರುತ್ತೆ ಮತ್ತೆ ಅವತಾರಗಳಲ್ಲಿ ಬರುತ್ತೆ ಮತ್ತೆ ಹಂಸಾವತಾರ ಅಂತ. ಅಷ್ಟೊಂದು ಡೀಟೇಲ್ಸ್ ಆಗಿ ಬರಲ್ಲ. ಸ್ವಲ್ಪ ಹಂಸಾವತಾರ ತಗೊಳ್ತಾನೆ ಅವನು. ಬ್ರಹ್ಮನಿಗೆ ಒಂದು ಬೋಧನೆ ಮಾಡೋ ಟೈಮಲ್ಲಿ ಯಾರಿಗೋ ಒಂದು ಇದು ಮಾಡೋಗಿ ಹಂಸಾವತಾರ ತಗೊಂಡ್ ಬರ್ತಾನೆ. ಸೊ ಇಲ್ಲಿ ಏನು ಒಂದು ಶಾಸ್ತ್ರಗಳಲ್ಲಿ ಇದರಲ್ಲಿ ರಕ್ತ ಅಂದ್ರೆ ಯಜ್ಞ ಪುರುಷ ಅಂತಾರೆ. ಇವನದ್ದು ಕ್ಲೀನ್ ಆಗಿ ಕೃಷ್ಣ ವರ್ಣ ಅಂತ ಹೇಳಿದಾಗ ಭಗವಂತ ಬರ್ತಾ ಇದ್ದಾನೆ. ಇನ್ನೊಂದು ಗೌರವರ್ಣ ಅಂತ ಹೇಳಿ ಬಂದ್ರೆ ಶ್ವೇತಾವತಾರದ ಒಂದು ಮಾತ್ರ ಸ್ವಲ್ಪ ಡೌಟ್ ಇತ್ತು ಮಾತಾಡಿ. ಶ್ವೇತ ಅಂದ್ರೆ ಹಂಸಾವತಾರ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಕಥೆಲೆ ಹೋಗಿ ನಾವು ಇದ್ವೇನೋ ಅನಿಸ್ತಾ ಇತ್ತು ಮಾತಾಜಿ. ತುಂಬಾ ಚೆನ್ನಾಗಿ ಮಾತಾಜಿ, ತುಂಬಾ ಚೆನ್ನಾಗಿರ್ತದೆ. ಇನ್ನ ಎಷ್ಟು ಕೇಳಿದ್ರು ತೃಪ್ತಿ ಆಗೋದಿಲ್ಲ ಮಾತಾಜಿ. ಅಂದ್ರೆ ಇದು ನಮ್ ಜೀವನಕ್ಕೆ ಕನೆಕ್ಟ್ ಆಗುತ್ತಲ್ವಾ? ಎಲ್ಲ ಅವ್ನ ಆಧ್ಯಾತ್ಮಿಕದಲ್ಲಿ ಎಲ್ಲಾ ನಡೆದಿದ್ದೆಲ್ಲ ಇಲ್ಲಿ ಪ್ರತಿಬಿಂಬನೇ, ಇಲ್ಲಿದೆ ಜೆರಾಕ್ಸೇ ಇರೋದು. ಅದು ಸಹ ನಾವು ಒಂಥರ ನೆನ್ಸ್ಕೊಂಡಾಗ ನಮ್ದು ಒಂಥರ ಎಲ್ಲೋ ಮರ್ತಿದ್ದೆಲ್ಲ ಒಂಥರ ಕಣ್ಮುಂದೆ ಬರೋ ತರ ಆಗುತ್ತೆ. ನಮ್ಮ ಮಕ್ಳು ಮಾಡಿರೋ ಆಟ ಪಾಠಗಳು, ಅವ್ರು ಚೇಷ್ಟೆ ಮಾಡಿದ್ದು, ಇನ್ನ ಮೊಮ್ಮಕ್ಳು ಈಗ ಎದುರುಗಡೆ ನಮ್ಮ ಮೊಮ್ಮಕ್ಳು ಇದ್ದಂತೂ ಇನ್ನ ಅದನ್ನು ಜ್ಞಾಪಕ ಬರುತ್ತೆ. ಅವ್ ಏನ್ ಮಾಡ್ತಾ ಇದ್ದಾವೆ? ಕೃಷ್ಣ ಮಾಡಿದ್ದು, ಈ ಕೃಷ್ಣನೇ ಮಾಡಿದ್ದೆಲ್ಲ ನಾವು ಮಾಡ್ತಾ ಇರೋದು. ಏನೇ ನಾವು ಇಲ್ಲೆಲ್ಲ ಮಾಡ್ತಾ ಇದೀವಿ ಎಲ್ಲ ಕಾಪಿ ಕೃಷ್ಣ ಮಾಡಿದ್ದನ್ನೇ ನಾವು ಮಾಡ್ತಾ ಇರೋದು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾಗವೇಣಿ ಮಾತಾಜಿ ಇದ್ದೀರಾ? ಮಾತಾಜಿ ನಿಮ್ಮನ್ನು ಹೋಸ್ಟ್ ಮಾಡಿದ್ದಾರೆ ಮಾತಾಜಿ, ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಅವ್ರಿಗೆ ಸುಸ್ತಾಗಿ ನೀವೇ ಎಂಡ್ ಮಾಡ್ಬೇಕು ಕಾಣುತ್ತೆ. ಹರೇ ಕೃಷ್ಣ. ಎಲ್ಲಾರು ಮಕ್ಕಳಾಗಿದ್ದಾರೆ, ಕ್ಷಮಿಸಿ ಪ್ಲೀಸ್. ಓಕೆ, ಹರೇ ಕೃಷ್ಣ. ಇಲ್ಲ ಮಾತಾಜಿ, ಕಥೆ ತುಂಬಾ ಚೆನ್ನಾಗಿತ್ತು, ಏನು ಕ್ಷಮಿಸೋದಿಲ್ಲೇನಿಲ್ಲ, ನೀವು ಇನ್ನ ನಮ್ಮನ್ನ ಕ್ಷಮಿಸ್ಬೇಕು ಮಾತಾಜಿ. ಇಲ್ಲದಂತ ಎಲ್ಲ ಭಕ್ತಿವೃಂದ ಕುದೇ ನಾಮತಾರಂತ ಸಾಕು ಇದೆ. ಹರೇ ಕೃಷ್ಣ. ಪ್ರಭಾತಿದೆ. ಹರೇ ಕೃಷ್ಣ ಕೃಷ್ಣ ಗಿಟ್ಟ ಹರೇ ರಾಮ. ಹರೇ ಕೃಷ್ಣ. ಕ್ಲೋಸ್ ಮಾಡ್ಲಾ? ಹರೇ ಕೃಷ್ಣ ಎಂಡ್ ಮಾಡ್ಲಾ? ಹರೇ ಕೃಷ್ಣ. ಎಲ್ಲರಿಗೂ ಇಷ್ಟು ತನಕ ಕೇಳಿದ್ದಕ್ಕೆ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ, ನಾಗವೇಣಿ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಲಲಿತಾ ಮಾತಾಜಿ ಕ್ಲೋಸ್ ಮಾಡ್ಲಾ? ಮಾಡಿ ಮಾತಾಜಿ, ನೀವೇ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದಿರಲ್ಲ? ಹಾಕಿದ್ದೀವಿ ಮಾತಾಜಿ. ಹರೇ ಕೃಷ್ಣ.